ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪೆ, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕಿಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಎಸ್, ಇದು ಉಡುಪಿ ಚಲೋ ವರ್ಸಸ್ ಕನಕನ ನಡೆ. ಈ ಒಂದು ಕಾರ್ಯಕ್ರಮ ಮುಖ್ಯವಾಗಿ ಯಾಕೆ ಇವತ್ತು ಈ ಒಂದು ನೇರ ಪ್ರಸಾರದಲ್ಲಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇತ್ತೀಚೆಗೆ ತಾನೇ ಉಡುಪಿ ಚಲೋ ಅನ್ನೋಂಥ ಜಾಥಾ ಉಡುಪಿಯಲ್ಲಿ ನಡೀತು. ಮುಖ್ಯವಾಗಿ ದಲಿತರು ತಮ್ಗಾದ ಅನ್ಯಾಯಗಳ ಬಗ್ಗೆ, ತಮಗಿರೋ ಅಸಹನೆಗಳ ಬಗ್ಗೆ ಸ್ಫೋಟಗೊಂಡು ಸಿಡಿದಿದ್ರು. ತಮಗೆ ಸಮಾನತೆ ಬೇಕು, ಕೆಲವೊಂದು ವಿಚಾರಗಳಲ್ಲಿ ಆಹಾರದ ಹಕ್ಕು ಅಥವಾ ಭೂಮಿ ಹಕ್ಕು ಬೇಕು ಅಂತ ಕೆಲವೊಂದು ಹಕ್ಕೊತ್ತಾಯಗಳನ್ನ ಇಟ್ಕೊಂಡು ಈ ಒಂದು ಜಾಥಾನ ನಡೆಸಿದ್ರು. ಸೊ ಅದಕ್ಕೆ ಪ್ರತಿಯಾಗಿ ಏನು ಯುವ ಬ್ರಿಗೇಡ್ನವರು ಸೇರ್ಕೊಂಡು ಕನಕನ ನಡೆ, ನಾವು ಉಡುಪಿಯನ್ನು ಸ್ವಚ್ಛಗೊಳಿಸ್ತೀವಿ, ಕೆಲವೊಂದು ಮಲಿನ ಮನಸ್ಸುಗಳನ್ನು ಸ್ವಚ್ಛಗೊಳಿಸ್ತೀವಿ ಅನ್ಕೊಂಡು ಮತ್ತೊಂದು ಚಳುವಳಿಗೆ ಹೊರಟಿದ್ದಾರೆ. ಮುಖ್ಯವಾಗಿ ಈ ಒಂದು ಚಳುವಳಿಗಳು, ಉಡುಪಿ ಜಾಥಾ ಚಲೋ ಏನಿರ್ಬೋದು ಅಥವಾ ಕನಕನ ನಡೆ ಇರ್ಬೋದು, ಇವುಗಳ ಮುಖ್ಯವಾದ ಉದ್ದೇಶ ಏನೋ, ಇವುಗಳ ಹಿಂದೆ ಯಾವುದಾದ್ರೂ ರಾಜಕೀಯ ಆಸಕ್ತಿಗಳು ಇದೆಯಾ, ಇದು ಯಾವ ರೀತಿಯ ಬಣ್ಣ ಇನ್ನು ಪಡ್ಕೊಳ್ಳೋ ಸಾಧ್ಯತೆಗಳಿದೆ, ಇದರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತೀವಿ. ಮುಖ್ಯವಾಗಿ ನಮ್ಮ ಜೊತೆ ಇವತ್ತು ಅಶೋಕ್ ಕುಂಚಾಡಿ ದಲಿತ ಮುಖಂಡರಿದ್ದಾರೆ, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ನಮ್ಮ ಜೊತೆ ಇದ್ದಾರೆ ಯುವ ಬ್ರಿಗೇಡ್ನ ಜಿಲ್ಲಾ ಸಂಚಾಲಕರಾದಂತಹ ಶ್ರೀಕೃಷ್ಣ ಉಪಾಧ್ಯಾಯ ಅವರು. ಇವರು ಕನಕನ ನಡೆಯ ಪರವಾಗಿ ಮಾತನಾಡಲಿಕ್ಕೆ ಬಂದಿದ್ದಾರೆ. ಇವರಿಗೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ. ಎಸ್ ವೀಕ್ಷಕರೇ, ಇದೇ ಒಂದು ಕಾರ್ಯಕ್ರಮದಲ್ಲಿ ಇನ್ನಷ್ಟು ಜನರು ಈ ಒಂದು ವಿಚಾರವಾಗಿ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆ ಸೇರಲಿದ್ದಾರೆ. ಅದೇ ರೀತಿ ನೀವು ಕೂಡ ಕರೆ ಮಾಡಿಬಿಟ್ಟು ನಿಮ್ಮ ಅನಿಸಿಕೆಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಹಂಚ್ಕೋಬಹುದು. ಮುಖ್ಯವಾಗಿ ಮಾತಾಡ್ಬೇಕಂತ ಹೇಳಿದ್ರೆ, ಉಡುಪಿ ಚಲೋ ನಡೀತು. ನೇರವಾದ ಪ್ರಶ್ನೆ ಕೇಳಬೇಕಂತ ಹೇಳಿದ್ರೆ, ಇದು ದಮನಿತರು, ದಲಿತರು ಅಥವಾ ಶೋಷಿತರ ಏನು ಅಸಹನೆಗಳು ಅಥವಾ ದುಃಖಗಳು ಸ್ಫೋಟಗೊಂಡಿದ್ದ ಹೇಗೆ? ನಿಜವಾಗಿ ಕೂಡ ನೀವು ಹೇಳೋ ಮಾತು ಸತ್ಯ. ಶತಮಾನಗಳಿಂದಲೂ ಕೂಡ ದಲಿತ ಸಮುದಾಯ ಅನ್ನುವಂಥದ್ದು ಅದು ಭೂವಚನೆಗಳಾಗಿರ್ಬೋದು ಅಥವಾ ದೌರ್ಜನ್ಯಕ್ಕೊಳಗಾಗಿರ್ಬೋದು, ಅಂತಹ ಹಲವಾರು ನಾವು ಕಷ್ಟ ಅವಮಾನ ಸಹಿಸಿಕೊಂಡು ಬಂದಿದ್ದೇವೆ. ಆದ್ರೆ ಸ್ವಾತಂತ್ರ್ಯೋತ್ತರ ಭಾರತದಲ್ಲೂ ಕೂಡ ಈ ರೀತಿಯಾದಂತಹ ಒಂದು ಸಂಘಟಿತವಾದಂತಹ ಒಂದು ದಾಳಿ ಬರ್ತಾ ಇದೆ, ರಾಜಕೀಯ ಪ್ರೇರಿತವಾದ ದಾಳಿಗಳು ಬರ್ತಾ ಇದ್ದಾವೆ. ಅದು ಬೇರೆ ಬೇರೆ ರೂಪಾಂತರದಿಂದ ಬರ್ತಾ ಇದ್ದಾವೆ. ಹಾಗಾಗಿ ನಾವು ಇದರ ವಿರುದ್ಧ ನಾವು ಸಿಟ್ಟು ನಿಲ್ಲಬೇಕನ್ನುವಂತ ಆ ಒಂದು ಮನಸ್ಸುಗಳು ಒಟ್ಟಾಗಿ ಇವತ್ತು ಒಂದು ಹೋರಾಟದ ರೂಪವಾಗಿ ರೂಪುಗೊಂಡಿದೆ ಅಂತ ಹೇಳಿಕ್ಕೆ ನಾನು ಬಯಸ್ತಿದ್ದೇನೆ. ಓಕೆ, ಮುಖ್ಯವಾಗಿ ನಾನು ಶ್ರೀಕೃಷ್ಣ ಅವ್ರನ್ನ ಕೇಳಬೇಕು. ದಲಿತರು ಅವರ ಪರವಾಗಿ ಅವರ ಅಸಮಾಧಾನಗಳನ್ನ ಹೊರ ಹಾಕಿದ್ದಾರೆ. ಸೊ ಇದಕ್ಕೆ ಪ್ರತಿಯಾಗಿ ನೀವು ಕನಕನ ನಡೆ ಅಂತೇಳಿ ಮಾಡ್ತಿದ್ದಾರೆ. ಮತ್ತೆ ಇದು ದಲಿತರನ್ನ ದಮನಗೊಳಿಸುವ ಪ್ರಯತ್ನವ ನಿಮ್ದು, ಅಥವಾ ಈ ಕನಕನ ನಡೆಯ ಉದ್ದೇಶ ಏನು? ಮೇಡಮ್, ತಪ್ಪಿದ್ದೇ ಅಲ್ಲಿ. ಇದಕ್ಕೆ ಪ್ರತಿಯಾಗಿ ಅನ್ನೋ ಪದ ಬೇಡ. ನಾವು ಇದಕ್ಕೆ ಮೊನ್ನೆ ಮಾಡಿದ ಉಡುಪಿ ಚಲೋದ ಕೌಂಟರ್ ಪ್ರೋಗ್ರಾಮ್ ನಾವು ಮಾಡ್ತಾ ಇರುವುದಲ್ಲ. ನಾವು ನಮ್ಮಷ್ಟಕ್ಕೆ ಕನಕನ ನಡೆ ಮಾಡಿ, ಕನಕ ನಡೆ ಅನ್ನೋ ಹೆಸರಿನಲ್ಲಿ ಉಡುಪಿಯನ್ನ ಸ್ವಚ್ಛ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ. ಮತ್ತೆ ಇದು ಉಡುಪಿಯಲ್ಲಿ ಮಾತ್ರ ಅದಿದ್ದಲ್ಲ. ಈ ಕಾರ್ಯಕ್ರಮ ಕಳೆದ 2 ವರ್ಷಗಳಿಂದ ಬೇರೆ ಬೇರೆ ಈ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಮಾಡ್ತಾ ಬಂದಿದ್ದೀವಿ. ಈಗ ಉಡುಪಿಯನ್ನ ಸ್ವಚ್ಛ, ಮತ್ತು ನಾವು ಸ್ವಚ್ಛ ಉಡುಪಿ ಅಂತ ಹೆಸರು ಕೊಡ್ಲಿಲ್ಲ, ಸ್ವಚ್ಛ ಮಂಗಳೂರು ಅಂತ ಹೆಸರು ಕೊಡೋದಿಲ್ಲ. ಅದರ ಬದಲು ಇನ್ನೇನೋ ಒಂದು ವಿಭಿನ್ನವಾದ ಹೆಸರಿನೊಂದಿಗೆ ಮಾಡ್ತಾ ಬಂದಿದ್ದೀವಿ. ಉದಾಹರಣೆಗೆ ಮೊನ್ನೆ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ ಜಯಂತಿ ದಿವಸ, ಗಾಂಧಿ ಜಯಂತಿ ದಿವಸ ನಾವು ಸ್ವಚ್ಛ ಭಾರತ್ ಅಂತ ಹೆಸರು ಕೊಡ್ಲಿಲ್ಲ, ಅದರ ಬದಲು ಸ್ವಚ್ಛ ಸ್ಮಾರಕ್ ಅಂತ ಹೆಸರು ಕೊಟ್ಟು ಐತಿಹಾಸಿಕ ತಾಣಗಳನ್ನ ಸ್ವಚ್ಛಗೊಳಿಸೋ ಕೆಲಸ ಮಾಡಿದೀವಿ. ಮೇಡಮ್, ಇಷ್ಟೇ ಇರೋದು. ಉಡುಪಿಯನ್ನ ಸ್ವಚ್ಛ ಮಾಡಲಿಕ್ಕೆ ಅಕ್ಟೋಬರ್ 23 ಆಯ್ಕೆ ಮಾಡ್ಕೊಂಡಿದೀವಿ. ಇದನ್ನು ಈ ತರ ಯಾಕೆ ತಿರುಚಲಾಗ್ತಾ ಇದೆಯೋ ನನ್ಗೆ ಗೊತ್ತಾಗ್ತಿಲ್ಲ. ಓಕೆ, ಅದು ಇದೇ ಸಂದರ್ಭದಲ್ಲಿ ಯಾತಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ನೀವು ಹಮ್ಮಿಕೊಳ್ಬೇಕಿತ್ತು? ಯಾಕಂದ್ರೆ ಈ ರೀತಿಯ ಬಣ್ಣ ಪಡ್ಕೊಳ್ಳೋದಕ್ಕೆ ಅದು ಒಂದು ಮುಖ್ಯವಾದ ಕಾರಣ ಇರ್ಬೋದು. ಸೊ ಅದಕ್ಕೂ ಇದಕ್ಕೆ ಏನಾದ್ರೂ ಲಿಂಕ್ ಇದೆಯಾ, ಅಥವಾ ಆ ರೀತಿ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ? ಯಾವ ಲಿಂಕು ಇಲ್ಲ. ಮತ್ತು ಯುವ ಬ್ರಿಗೇಡು, ನಮ್ಮ ಸಂಘಟನೆ ದಲಿತರ ಪರವಾಗಿ ಅತ್ಯಂತ ಶ್ರೇಷ್ಠವಾದಂತಹ ರೀತಿಯಲ್ಲಿ ದನಿ ಎತ್ಕೊಂಡು ಬಂದಿದೆ. ನಾವು ಉದಾಹರಣೆಗೆ ಪತಿತ ಪಾವನ ಕಾರ್ಯಕ್ರಮಗಳನ್ನ ರಾಜ್ಯದಾದ್ಯಂತ ಮಾಡಿದ್ದೀವಿ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಪ್ರಯುಕ್ತ ಅವರನ್ನು ಮತ್ತು ಸಾವರ್ಕರನ್ನ ಇಬ್ಬರನ್ನು ವೇದಿಕೆಯ ಮೇಲಿಟ್ಟು ಪತಿತ ಪಾವನ ಕಾರ್ಯಕ್ರಮ ಮಾಡಿ, ಮೇಲ್ವರ್ಗದಿಂದ ಬಂದ ಸಾವರ್ಕರ್ ಮತ್ತು ಕೆಳವರ್ಗದಿಂದ ಅಂತ ಕರೆಸಿಕೊಳ್ಳುವ, ನಿಜವಾಗ್ಲೂ ಕೆಳವರ್ಗ ಅಲ್ಲ, ಆದರೆ ಕೆಳವರ್ಗದಿಂದ ಅಂತ ಬಂದ ಅಂತ ಗುರುತಿಸಿಕೊಳ್ಳುವ ಜಗಜೀವನ್ ರಾಮ್ ಏನಿದ್ದಾರೆ ಅವರನ್ನ ಒಂದೇ ವೇದಿಕೆಯಲ್ಲಿ ಸರಿಸಮಾನವಾಗಿ ಇಟ್ಟು ಪತಿತ ಪಾವನ ಕಾರ್ಯಕ್ರಮ ಮಾಡಿದ್ವಿ. ಮೊನ್ನೆ ಸಾರ್ವಜನಿಕ ಚೌತಿ ಮಾಡ್ತಿದ್ದಾಗ ನಾವು ಜಾತಿಯ ಎಲ್ಲೆಯನ್ನ ಮೀರಿ ಪುರೋಹಿತ ವರ್ಗದಿಂದ ಮಾತ್ರ ಆರತಿ ಎತ್ತಿಸದೆ ಪ್ರತಿಯೊಬ್ಬರೂ ಗಣಪತಿ ವಿಗ್ರಹವನ್ನ ಮುಟ್ಟಿ ಅವರೇ ಸ್ವತಃ ಗರಿಕೆ ಹುಲ್ಲನ್ನ ಇಟ್ಟು ಪುಷ್ಪವನ್ನ ಅರ್ಪಿಸಿ ಹಣತೆ ಹಚ್ಚಿ
ಹಚ್ಚಿ ದೀಪ ಹಚ್ಚಿ ಆರತಿಯನ್ನ ಬೆಳಗಿಸುವ ಒಂದು ಶ್ರೇಷ್ಠ ಕಾರ್ಯಕ್ರಮ ಸುಮಾರು ಮಾಡಿದ್ದೀವಿ. ಕಾರ್ಯಕ್ರಮಗಳ ಮಾಡಿದ್ದೀರಿ ನಿಜ, ಆದ್ರೆ ಈ ಒಂದು ಏನು ಸ್ವಚ್ಛಗೊಳಿಸ್ಲಿಕ್ಕೆ ಹೊರಟಿದ್ದೀರಿ ನೀವು? ಉಡುಪಿಯಲ್ಲಿ ಏನು ಸ್ವಚ್ಛ ಆಗ್ಬೇಕಾಗಿದೆ? ಉಡುಪಿಯಲ್ಲಿ ಸಹಜವಾಗಿ ಮಂಗಳೂರು ಸ್ವಚ್ಛ ಮಾಡ್ತಾ ಇದ್ದಾರೆ. ಇದೇ ಮಂಗಳೂರಿನ ರಾಮಕೃಷ್ಣಾಶ್ರಮ ಪ್ರತಿ ಭಾನುವಾರ ಏನ್ ಸ್ವಚ್ಛ ಮಾಡ್ತಿದೆ. ಕನಕನಡೆ ಅನ್ನುವಂತ ಹಣೆ ಬರಹ ಅಥವಾ ಟೈಟಲ್ ಯಾಕೆ ಒಂದು ಹೆಸರನ್ನ ಇಟ್ಟಿದೀವಿ ಮೇಡಮ್. ಉಡುಪಿಯಲ್ಲಿ ಕನಕದಾಸರ. ನನ್ಗೆ ಉತ್ತರ ಬೇಕು. ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಹಲೋ, ನಮಸ್ಕಾರ. ಹಲೋ, ಮಾತಾಡಿ. ಯಾರು ಮಾತಾಡ್ತಿದ್ದೀರಿ? ಹಾ ಹೇಳಿ, ನಿಮ್ಮ ಹೆಸರು ಹೇಳಿ. ಸ್ವಲ್ಪ ಜೋರ್ ಮಾತಾಡಿ. ಉಡುಪಿಯಿಂದ ಸುಂದರ್ ಮಾಸ್ ಮಾತಾಡ್ತಿದ್ದೇನೆ. ಓಕೆ, ಮಾತಾಡಿ ಮಾತಾಡಿ. ಏನ್ ಹೇಳ್ಬೇಕಾಗಿತ್ತು? ಇಲ್ಲ ಅಂತ ಹೇಳ್ತಾ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಓಕೆ, ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅನ್ಸುತ್ತೆ. ದಯವಿಟ್ಟು ನೆಟ್ವರ್ಕ್ ಇರೋ ಕಡೆ ಬಂದು ಮಾತಾಡಿ ಅಂತ ಹೇಳ್ತಿದ್ದೀನಿ. ಈ ಚರ್ಚೆ ಮುಂದುವರಿಯುತ್ತೆ, ಮತ್ತೆ ಪುನಃ ನೀವು ಕರೆ ಮಾಡಬಹುದು. ಹೇಳಿ, ಕನಕನ ನಡೆ ಅನ್ನಂತ ಹೆಸರು ಅದು ಟೈಟಲ್ ಯಾಕೆ ಬೇಕಾಗಿತ್ತು? ಕನಕನ ಎಡೆಗೆ ನಡೆ, ಕನಕದಾಸನ ಎಡೆಗೆ ನಡೆ. ಅಂದ್ರೆ ಎಲ್ಲೋ ಒಂದು ಕಡೆ ಇದ್ರೆ ಹಿಂದಿನ ಉದ್ದೇಶ ಕನಕ ಅನ್ನೋಂಥವ್ರು ಅದೇ ಗುಂಪಿಗೆ ಸೇರಿದವರು, ನಾವು ದಲಿತರನ್ನ ಪ್ರಮೋಟ್ ಮಾಡ್ತಿದ್ವಿ, ಅವರಿಗೆ ಇದ್ ಮಾಡ್ತಿದ್ವಿ ಅನ್ನೋದನ್ನ ತೋರಿಸ್ಕೊಳ್ಳೋದಕ್ಕೋಸ್ಕರ ಆ ಟೈಟಲ್ ಕೊಡ್ಬೇಕಾಗಿತ್ತಾ? ಹೇಗೆ? ಇಲ್ಲ, ಸಹಜವಾಗಿ ಒಂದು ಕನಕದಾಸರ ಮೇಲಿನ ಪ್ರೇಮದಿಂದ, ಭಕ್ತಿಯಿಂದ ನಾವು ಹೆಸರನ್ನು ಕೊಟ್ಟಿದ್ದೀವಿ. ಮತ್ತು ಉಡುಪಿಯನ್ನ ಆಯ್ಕೆ ಮಾಡ್ಕೊಂಡ್ವಿ ಈ ಸಂದರ್ಭದಲ್ಲಿ ಅಂತಲ್ಲ. ಪೂಜ್ಯ ಪೇಜಾವರ ಸ್ವಾಮಿಗಳು ಪರ್ಯಾಯಕ್ಕೆ ಬಂದ್ಮೇಲೆ ನಮ್ಮ ಮಾರ್ಗದರ್ಶಕರಾಗಿರುವಂತ ಚಕ್ರವರ್ತಿ ಸೂಲಿಬೆಲೆಯವರು ಹೋಗಿದ್ದಾಗ ಅಲ್ಲಿ ಕ್ಲೀನ್ ಮಾಡ್ತೀವಿ ಒಂದ್ ದಿವಸ, ನಾವು ಯುವ ಬ್ರಿಗೇಡಿಯನ್ನರು ಎಲ್ಲರೂ ಸೇರ್ತೀವಿ ಅಂತ ಒಪ್ಕೊಂಡು ಬಂದಿದ್ವು. ಅದನ್ನ ಈ ದಿವಸ ಆಯ್ಕೆ ಮಾಡಿದ್ದೇವೆ ಅಷ್ಟೇ. ಇದನ್ನ ತಿರುಚುತ್ತಾ ಇರುವಂತದ್ದು ತುಂಬಾ ವಿಷಾದನೀಯ. ಇದರಲ್ಲಿ ಎಂಥದ್ದು ಆಗ್ಲಿಲ್ಲ. ಮತ್ತು ನಮ್ಮ ಜೊತೆಗೆ ನೂರಾರು ಜನ ದಲಿತ ಹುಡುಗರಿದ್ದಾರೆ, ವಿದ್ಯಾವಂತ, ದೇಶಭಕ್ತ, ಪ್ರಜ್ಞಾವಂತ ದಲಿತರು ನಮ್ಮ ಜೊತೆಗಿದ್ದಾರೆ, ನಾಡಿದ್ದು ಬರ್ತಾರೆ. ನಮ್ಮ ಕಾರ್ಯಕ್ರಮದಲ್ಲಿ ಕನಕನಡೆ ಕಾರ್ಯಕ್ರಮ ಹೇಗಿರುತ್ತೆ ಅಂತಂದ್ರೆ, ನಾವು ಸ್ವಚ್ಛ ಮಾಡ್ತೀವಿ, ಆಮೇಲೆ ಒಂದು ಪುಟ್ಟದಾದ ಸಭೆ ಮಾಡ್ತೀವಿ, ಎಲ್ಲರೂ ಜೊತೆಯಾಗಿ ಸೇರಿ ಒಂದೇ ತಟ್ಟೆಯಲ್ಲಿ ಎಲ್ಲಾ ಜಾತಿಯವರು ಸೇರಿ ತಿಂತೀವಿ. ನೀವು ಅದರ ಸೌಂದರ್ಯ ನೋಡಬೇಕು ಮೇಡಮ್. ಹಾಗಾದ್ರೆ ಉಡುಪಿಯಲ್ಲಿ ಸಮಾನತೆ ಇದೆ ಅನ್ನೋದನ್ನ ಪ್ರತಿಪಾದಿಸೋದಕ್ಕೋಸ್ಕರ ನೀವು ಇಲ್ಲಿ ಭೇದ ಭಾವಗಳು ಇಲ್ಲ ಅನ್ನೋದಕ್ಕೋಸ್ಕರ ನೀವು ಇದು ಮಾಡ್ತಿದ್ದೀರಾ. ಅಶೋಕ್ ಅವರಿಗೆ ಇದು ಕೊಡುವ ಅವಕಾಶ. ಮೇಡಮ್, ನಾನು ಹೇಳಿದ ಮಾತಿಗೆ ನಾನು ಕೆಲವೊಂದು ಪ್ರಶ್ನೆಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಇವರು ಹೇಳ್ತಾ ಇದ್ದಾರೆ, ನಾವು ನಮ್ಮ ಚಲೋ ಉಡುಪಿ ಕಾರ್ಯಕ್ರಮಕ್ಕೆ ಪರ್ಯಾಯವಾಗಿ ನಾವು ಸ್ವಚ್ಛ ಉಡುಪಿಯನ್ನು ಮಾಡ್ತಾ ಇಲ್ಲ, ನಮ್ದು ಕಾರ್ಯಕ್ರಮ ಬೇರೆ ಇದೆ ಅಂತ ಹೇಳ್ತಾರೆ. ಬಹುಶಃ ಅವರು ಕಾರ್ಯಕ್ರಮ ಬೇರೆ ಇದ್ದಿದ್ರೆ ಅವರು ದಿವಸ ಬೇರೆ ಮಾಡಬಹುದಿತ್ತು, ಅಥವಾ ಬೇರೆ ಸಂದರ್ಭದಲ್ಲಿ ಮಾಡಬಹುದಿತ್ತು. ಯಾಕೆ ಇಂಥ ಗಳಿಗೆಯನ್ನು ಅವರು ಸಂದರ್ಭವನ್ನು ಉಪಯೋಗ ಮಾಡಿದ್ರು ಅನ್ನುವಂಥದ್ದು ಒಂದು ಪ್ರಶ್ನೆ. ಒಂದು, ಮತ್ತೆ ವಾಟ್ಸಪ್ಗಳಲ್ಲಿ ಬೇರೆ ಬೇರೆ ನಮ್ಮ ಜಾಲಗಳಲ್ಲಿ ಬರುವಂತಹ ಮೆಸೇಜ್ಗಳು, ಸಂದೇಶಗಳು ಏನು ಕೊಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ನೀಲಿಗಳ ಹರಿದಾಡಿದಂತ ಏನು ಮಾರ್ಗ ಏನಿದೆ ಅದನ್ನು ನಾವು ಸ್ವಚ್ಛಗೊಳಿಸಿ ಅನ್ನುವಂತ ಒಂದು ಬರಹಗಳನ್ನು ಅವರು ಬಿತ್ತಿದ್ದಾರೆ, ಜಾಲಗಳಲ್ಲಿ ಬಿತ್ತಿದ್ದಾರೆ. ಬಿತ್ತಿದ್ದಾರೆ. ಹಾಗಾಗಿ ನಾವಿಲ್ಲಿ ಕೇಳಿಕೆ ಬಯಸುವಂತದ್ದು, ಅವರು ಅಲ್ಲಿ ದಲಿತರು, ಸಾಕಷ್ಟು ಮಂದಿ ದಲಿತರು ಕೂಡ ನಡೆದಿದ್ದಾರೆ. ಹಾಗಾಗಿ ಆ ಒಂದು ಮಾರ್ಗವನ್ನು ಸ್ವಚ್ಛಗೊಳಿಸುವಂತ ಇವರ ಮನಸ್ಸು, ಅದು ಯಾವ ಮನಸ್ಸು ಅಂತ ತಿಳ್ಕೊಳ್ಬೇಕು ನಮ್ಗೆ. ಬಹಳ ಸ್ಪಷ್ಟವಾಗಿ ಕೇಳ್ಬೇಕು ಅವ್ರ ಹತ್ರ ನಾನು. ಒಂದು, ಎರಡನೇ ಪ್ರಶ್ನೆ. ಮೂರನೇದಾಗಿ ಅವಳು ಬಹಳಷ್ಟು ಕಾರ್ಯಕ್ರಮದ ಬಗ್ಗೆ ಹೇಳಿದ್ರು. ಬಹಳಷ್ಟು ದಲಿತರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಬರ್ಲಿಕ್ಕಿದ್ದಾರೆ ಅಂತ, ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತೇವೆ ಅಂತ ಹೇಳಿ ನಾನು ಕ್ಲಿಯರ್ ಮಾಡ್ತೇನೆ ಮೇಡಮ್. ಇಲ್ಲಿ ಅವ್ರು ಹೇಳಿದ್ರು, ಬಹುಶಃ ಅವರು ಪುಸ್ತಕದಲ್ಲಿ ಓದಿ ತಿಳಿದು ಮಾತನಾಡುವವರು, ನಾವು ಸ್ವತಃ ಅನುಭವಿಸಿ ಮಾತನಾಡುವವರು. ಇದು ವ್ಯತ್ಯಾಸಗಳಿದ್ದಾವೆ ಇಲ್ಲಿ. ಹಾಗಾಗಿ ನಾನು ಕೂಡ ಇವರ ಹತ್ರ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ದಲಿತರ ಮನೆಯಲ್ಲಿ ದಲಿತರ ಮನೆಯಲ್ಲಿ ಸಾವಿರ ಒಂದೇ ಸರ ಇಟ್ರೆ ಶತಾವಧಾನ ಮಾಡಲಿ ಸಾಧ್ಯ ಇಲ್ಲ. ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾ ಬರ್ತೇನೆ. ಸರಿ, ಅವರು ಪುಸ್ತಕದ ಅನುಭವದ ಆಧಾರದಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಯಾವ ಮಾನದಂಡದಲ್ಲಿ ಹೇಳಿದರು? ನಾವು ಬೀದಿಯಲ್ಲಿ ಜನ ಸೇರಿ ನಾವು ಮಾಡಿದ ಸ್ವಚ್ಛತಾ ಕಾರ್ಯಕ್ರಮ, ನಾವು ಕರ್ನಾಟಕದಾದ್ಯಂತ ಹೆಚ್ಚು ಕಮ್ಮಿ ಉತ್ತರ ಕರ್ನಾಟಕದಲ್ಲಿ ಕಲ್ಯಾಣಿಗಳನ್ನ ಕ್ಲೀನ್ ಮಾಡಿದಂತ ಕಾರ್ಯಕ್ರಮ. ಬಹುಶಃ ಇವರು ಅದನ್ನ ಅಧ್ಯಯನ ಇಲ್ಲದೆ ಮಾತಾಡ್ತಿದ್ದಾರೆ, ಬೆವರಿಳಿಸಿ ದುಡಿದಿದ್ದಾರೆ. ಸಾವಿರಾರು ಜನ ಯುವಕರು ಪುಸ್ತಕದಲ್ಲ, ಅನುಭವದ ಆಧಾರದಲ್ಲಿ ಹೇಳ್ತಿರೋದು ಇದನ್ನ. ಮತ್ತೊಂದು, ನಾನು ಉತ್ತರ ಕೊಟ್ಬಿಡ್ತೇನೆ. ಇವರ ಪ್ರಶ್ನೆಯಲ್ಲಿ ಒಂದು ಗೊಂದಲ ಇತ್ತು. ಈ ಸಂದರ್ಭವನ್ನ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅಂತ ನನಗೆ ಅನುಮಾನ ಬರೋದು. ಈ ಸಂದರ್ಭವನ್ನ ಕಾಕತಾಳೀಯವಾಗಿ ಅದು ನಡೆದು ಹೋಯಿತು, ನಾವು ಆಯ್ಕೆ ಮಾಡಿಕೊಂಡ ಡೇಟ್ ಇದೇ ಸಂದರ್ಭ ಆಯಿತು. ಈ ಸಂದರ್ಭವನ್ನ ಆಯ್ಕೆ ಮಾಡಿಕೊಂಡಾಗ ಇವರಿಗೆ ಹೆದರಿಕೆ ಆಯ್ತಾ?
ಇವರಿಗೆ ಯಾವ ಭಯ ಕಾಡ್ತಿದೆ? ಈ ಇಲ್ಲ, ಮುಖ್ಯವಾಗಿ ಸಂದರ್ಭದಲ್ಲಿ ಅವ್ರು ಮಾಡಿದ್ದು- ಹೇಳಿರೋ ಪ್ರಕಾರ ಸಾಮಾಜಿಕ ಜಾಲತಾಣಗಳು ವಾಟ್ಸ್ಆಪ್ಗಳಲ್ಲಿ ಕೂಡ ಅದೇ ರೀತಿಯ ಒಂದು ಭಾವನೆಗಳು ವ್ಯಕ್ತವಾಗುವಂತಹ ಸಂದೇಶಗಳು ಪಾಸ್ ಆಗ್ತಾ ಇದ್ದಾರೆ. ಯಾವ ರೀತಿಯ ಭಾವನೆಗಳು ವ್ಯಕ್ತವಾಗ್ತಾ ಇರ್ತದೆ ಮೇಡಮ್? ಹೇಳಿ ಅಶೋಕ್ ಅವರೇ. ನೋಡಿ, ದಲಿತರು ನಡೆದಾಡಿಯುವಂತ ದಲಿತರು ನಡೆದಾಡಿದಂತಹ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಯುವ ಬ್ರಿಗೇಡ್ ಕಡೆಯಿಂದ ಎಲ್ಲೂ ಶೇರ್ ಆಗ್ಲಿಲ್ಲ. ನೋಡಿ ನೀವು ಯುವ ಬ್ರಿಗೇಡ್ ಅಂತ ಹೇಳಿ ಅಥವಾ ಬೇರೆ ಯಾವುದು ಹೇಳಿ, ಬೇರೆ ಯಾವುದೂ ಅಲ್ಲ, ಯುವ ಬ್ರಿಗೇಡಿಯನ್ಸ್ ನಾವು ಮಾಡ್ತಾ ಇದ್ದೀವಲ್ಲ, ಕನಕನಡೆ ಕಾರ್ಯಕ್ರಮವನ್ನ ನಾವು ಯುವ ಬ್ರಿಗೇಡಿಯನ್ಸ್ ಮಾಡ್ತಾ ಇದ್ದೀವಿ. ನೀವು ಪ್ರೋಗ್ರಾಮ್ ಆರ್ಗನೈಸ್ ಮಾಡುವವರು ಯುವ ಬ್ರಿಗೇಡ್ ಅಂತಲೇ ತಿಳ್ಕೊಳ್ವಾ, ಅದರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ ನಾನು. ಆದ್ರೆ ಅದಕ್ಕೆ ಸಂಬಂಧಪಟ್ಟ ಬಹಳಷ್ಟು ಸಂಘ ಪರಿವಾರದ ಕಾರ್ಯಕರ್ತರು ವಾಟ್ಸ್ಆಪ್ಗಳಲ್ಲಿ ಪರಿವಾರಕ್ಕೂ ನಮಗೂ ಸಂಬಂಧ ಇಲ್ಲ. ಯಾಕಿಲ್ಲ ಅಂತ ಹೇಳ್ತಾರೆ? ಯಾಕಿಲ್ಲ ಅಂತಂದ್ರೆ ಪರಿವಾರ ಸಂಘಟನೆಗಳು ಟೋಟಲ್ 36. ವಿಶ್ವ ಹಿಂದೂ ಪರಿಷತ್ತು, ಬಜರಂಗದಳ, ಎಬಿವಿಪಿ ಅಂತಹ ಸಂಘಟನೆಗಳನ್ನ ತಗೊಂಡ್ರೆ ಸಂಘದ ಅಂಡರ್ ಬರುವಂತದ್ದು 36 ಸಂಘಟನೆಗಳು. ನಾವು ಸಂಘದ ಸಂಘನಿಕೇತನದಲ್ಲಿ ಹೋಗಿ ಬೈಠಕ್ ಮಾಡಲ್ಲ. ಸಂಘದ ಜವಾಬ್ದಾರಿ ಇರುವಂತಹ ನಮ್ಮ ಪ್ರಾಂತ ಸಂಚಾಲಕರಾಗಲಿ, ಸಂಘದ ಯಾವ ಜವಾಬ್ದಾರಿ ಇರುವಂತಹ ವ್ಯಕ್ತಿಯೂ ಕೂಡ ನಮಗೆ ಮಾರ್ಗದರ್ಶನವನ್ನ ಮಾಡೋದಿಲ್ಲ. ನಾವು ಬೇರೆ, ಸಂಘ ಬೇರೆ. ಆದರೆ ಸಂಘದ ಅನೇಕ ಧ್ಯೇಯೋದ್ದೇಶಗಳು, ಸಂಘದ ಅನೇಕ ಕನಸುಗಳು ನಮ್ಮ ಹತ್ರ ಇರಬಹುದೋ ಏನೋ, ಅದು ಸಂಘದ್ದು ಅಂತಲ್ಲ. ಒಂದೇ ಸಮಾನಾಂತರ ರೇಖೆಯಲ್ಲಿ ಚಲಿಸ್ತಾ ಇರುವಂತವ್ರು ನೀವು. ಆ ಸಂಘಟನೆಗಳು ಇರ್ಬೋದು, ಯುವ ಬ್ರಿಗೇಡ್ ಇರಬಹುದು. ಓಕೆ, ಕೇಳಿ ಪ್ರಶ್ನೆ ಏನೇ ಈಗ? ಇಲ್ಲಿ ನೋಡಿ, ನೀವು ಹೇಳಿದರೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಡಿಯಲ್ಲಿ 36 ಸಂಘಟನೆಗಳಿದ್ದಾವೆ ಅಂತ ಹೇಳಿದರೆ, ಅದು ನಾನೇ ಹೇಳ್ತೇನೆ. ಇಲ್ಲಿ ಬಸ್ ಒಂದೇ, ಆದ್ರೆ ಬೋರ್ಡ್ ಮಾತ್ರ ಹಲವಿದೆ. ಇಲ್ಲಿ ಬಸ್ ಒಂದೇ, ಬೋರ್ಡ್ ಹಲವು. ಹಾಗಾಗಿ ನಿಮ್ಗೆ ಪೋಷಣೆ ಮಾಡುವಂತ ನಿಮ್ಮ ಸಂಘ ಇರಬಹುದು, ಸಂಘ ಪೋಷಣೆ ಮಾಡ್ತಿಲ್ಲ, ಪೋಷಣೆ ಮಾಡ್ತಿಲ್ಲ. ನಿಮ್ಮ ಹೇಳಿದ ಮಾತಿಗೆ ನಾನು ಹೇಳುವಂತದ್ದು. ಹಾಗಾಗಿ ನಿಮ್ಗೆ ಹೇಳ್ತೀರಿ ಪ್ರತ್ಯೇಕ ಬಾಡಿ ಇದೆ, ನಮ್ಮ ಸಂಘಟನೆ ಇದೆ ಅಂತ ಹೇಳ್ತೀರಿ. ಆದ್ರೆ ಇಂಥ ಕಾರ್ಯಕ್ರಮಗಳು ಎಲ್ಲ ನಡೆಯುವಾಗ ಎಲ್ರು ತಾನೇ ನೀವು ಒಟ್ಟಾಗುದಿಲ್ಲ, ಎಲ್ರು ಒಟ್ಟಾಗುದಿಲ್ವ ನೀವು? ಈಗ ನಿಮ್ಮ ಕಾರ್ಯಕ್ರಮಕ್ಕೆ ಕೇವಲ ಬ್ರಿಗೇಡ್ನವರು ಮಾತ್ರ ಬರೋದಲ್ಲ, ನೀವು ಬಂದ್ರು ಸ್ವಾಗತಿಸ್ತೀವಿ ನಾವು. ಸ್ವಚ್ಛಗೊಳಿಸ್ಲಿಕ್ಕೆ ಹೇಳಿದ್ರಲ್ಲ, ಬ್ರಿಗೇಡ್ನವರು ಸಂಘಟನೆ ಮಾಡುವಂತದ್ದು ಅವರು ಬರಲ್ಲ ಇವರು ಬರಲ್ಲ ಅಂತ ನೀವು ಹೇಳಿದ್ರಲ್ಲ ಆಗ ನೀವು. ಅದಕ್ಕೆ ನಾನು ಹೇಳುವಂತದ್ದು, ನೀವು ಬ್ರಿಗೇಡ್ ಸಂಘಟನೆ ಮಾಡುವಾಗ ನಿಮ್ಮ ಪರಿವಾರ ಸಮೇತ ಬರ್ತಾರಲ್ಲ ಅಲ್ಲಿಗೆ. ಪರಿವಾರ ಮಾತ್ರ ಅಲ್ಲ, ಈ ದೇಶವನ್ನ ಪ್ರೀತಿಸುವ ಯಾರು ಬಂದ್ರು ಸ್ವಾಗತ. ಮೊನ್ನೆ ಗೌರಿ ಲಂಕೇಶ್ ಒಂದು ಪೋಸ್ಟ್ ಹಾಕಿದ್ರು ಫೇಸ್ಬುಕ್ ಅಲ್ಲಿ, ನಾನ್ ಬರ್ತೀನಿ, ನನಗೆ ಇಷ್ಟ ಇದೆ ಬರ್ಲಿಕ್ಕೆ ಅಂತ. ಚಕ್ರವರ್ತಿಯವರಿಗೆ ಇನ್ಬಾಕ್ಸ್ ಮಾಡದೆ ಅಂತ. ನಮ್ಮ ರಾಜ್ಯ ಸಂಚಾಲಕರು ಅವರಿಗೆ ಪತ್ರ ಕಳಿಸಿ ಆಗಿದೆ, ಅವರ ಇನ್ಬಾಕ್ಸ್ ಗೆ ಹೇಳ್ಕೊಂಡಿದ್ದಾರೆ, ಬನ್ನಿ ಸದಾ ಸ್ವಾಗತ, ಒಂದು ಒಳ್ಳೆ ಬೆಳವಣಿಗೆ ಅಂತ. ಅಶೋಕ್ ಅವರು ಬಂದ್ರು ನಾವು ಸ್ವಾಗತಿಸ್ತೇವೆ. ದಿನೇಶ್ ಅಮೀನ್ ಮುಟ್ಟು ಯುವ ಬ್ರಿಗೇಡ್ ಸಂಘಟಿಸಿರುವ ಈ ಉಡುಪಿ ಸ್ವಚ್ಛಗೊಳಿಸುವಂತ ಕನಕನಡೆಗೆ ಬರ್ಲಿಕ್ಕೆ ಇಷ್ಟ ಇದೆ, ನಾನು ಬರ್ಲಾ ಅಂತ ಕೇಳಿದರೆ ಅವರನ್ನೂ ಸ್ವಾಗತಿಸ್ತೇವೆ. ಅಸಂಖ್ಯ ಮುಸಲ್ಮಾನರು ಕೇಳಿದರೆ ಅವರನ್ನೂ ಸ್ವಾಗತಿಸ್ತೇವೆ. ಮೊನ್ನೆ ಕೆಂಪು ಬಾವುಟವನ್ನ ಹಿಡ್ಕೊಂಡು ಬಂದಿದ್ದಂತಹ ಅನೇಕರು ಕೇಳಿದರೆ ಅವರನ್ನೂ ಸ್ವಾಗತಿಸ್ತೇವೆ. ಅಶೋಕ್ ಅವರೇ, ಎಸ್, ಮಾತಾಡೋಣ. ಒಬ್ರು ಕಾಲ್ ಇದ್ದಾರೆ. ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ಎಸ್, ಮಾತಾಡಿ. ಮೊನ್ನೆ ತಾನೇ ಉಡುಪಿ ಚಲೋ ನಡೀತು, ಅದಕ್ಕೆ ಪ್ರತಿಯಾಗಿ ಕನಕನ ನಡೆ ನಡೀತಾ ಇದೆಯಾ ಅನ್ನೋಂತಹ ಏನು ಸಂಶಯಗಳು, ಅಥವಾ ಅದಕ್ಕೆ ಪ್ರತಿಯಾಗಿ ನಡೀತಾ ಇದೆಯಾ ಅನ್ನುವಂತಹ ಒಂದು ಪ್ರಶ್ನೆಗಳು ಎತ್ಕೊಂಡಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅದ್ರ ಬಗ್ಗೆ ನಂದೊಂದು ಕೊಂಚಾಡಿ ಅವರಿಗೆ ಹೇಳಿ. ಕೊಂಚಾಡಿ ಅವರು ಉಡುಪಿಯಲ್ಲಿ ಸಹಪಂಕ್ತಿ ಭೋಜನದ ಬಗ್ಗೆ ಮಾತಾಡ್ತಾರೆ. ಸಹಪಂಕ್ತಿ ಭೋಜನ ನಿಜವಾಗಿಯೂ ಒಳ್ಳೇದೇ, ಮಾಡಬೇಕಾದಂತದ್ದೇ. ಹಾಗೇನೆ ಅಶೋಕ್ ಕೊಂಚಾಡಿ ಅವರು ಒಂದು ವೇಳೆ ಈಗ ಸಮಾನತೆಯನ್ನ ಕೂಡ ಒಪ್ಕೊಳ್ತಾರ, ದಲಿತರಿಗೆ ಅಥವಾ ಹಿಂದುಳಿದ ಜಾತಿಯವರಿಗೆ ಯಾರಿಗೇ ಇರ್ಲಿ, ಬ್ರಾಹ್ಮಣರಿಗೆ ಸಿಗುವ ಹಾಗೆ ಅವರಿಗೆ ಉಳಿದ ಸವಲತ್ತುಗಳು ಸಿಗ್ಲಿ. ಈ ದಲಿತರಿಗೆ ವಿಶೇಷವಾದ ಸವಲತ್ತುಗಳು ಗವರ್ಮೆಂಟ್ ಇಂದ ಸಿಗ್ತಾವಲ್ಲ, ಯಾಕೆ ಅದನ್ನ ತಗೊಳ್ತಾರೆ ಅವರು? ಅವರಿಗೆ ಕೂಡ ಬ್ರಾಹ್ಮಣರ ಹಾಗೇನೆ ಎಲ್ಲರೂ ಸಮಾನವಾಗಿರ್ಲಿ. ಸಮಾನ ಮೀಸಲಾತಿ ಬಗ್ಗೆ ಮಾತಾಡ್ತಿದ್ದೀನಿ, ಯಾಕೆ ಅವರಿಗೆ? ನೋಡಿ ಸರ್, ಇಲ್ಲಿ ಬಹಳ ಸ್ಪಷ್ಟ ಇದೆ. ನಮ್ದು ಮೊನ್ನೆ ನಡೆದಂತ ಏನು ಹೋರಾಟ ಏನಿದೆ, ಚಲೋ ಉಡುಪಿ ಕಾರ್ಯಕ್ರಮ, ಅಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಒಂದು 2 ಘೋಷಣೆಯನ್ನು ಕೊಟ್ಟಿದ್ದೇವೆ. ಬಹುಶಃ ಆಹಾರದ ಆಯ್ಕೆ ಮತ್ತು ಭೂಮಿಯ ಹಕ್ಕಿನ ಬಗ್ಗೆ ಬಹುಶಃ ನಾವು ಈ ಒಂದು 2 ಘೋಷಣೆಗಳ ಆಧಾರದಲ್ಲಿ ನಾವು ನಮ್ಮ ಹೋರಾಟನ ಮಾಡಿದ್ದೇವೆ. ಈಗಲೂ ಕೂಡ ನಾವು ಅದನ್ನು ಮುಂದುವರಿಸಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಆದರೆ ಇಲ್ಲಿ ಭಾಷಣದಲ್ಲಿ ಹೇಳಿರುವಂಥ ಒಂದು ತುಣುಕನ್ನು ಇಟ್ಟುಕೊಂಡು ಇಲ್ಲಿ ಡಿವಿಯೇಷನ್ ಮಾಡುವಂಥ ಒಂದು ಪ್ರಯತ್ನ ಆಗ್ತಾ ಇದ್ದೇವೆ. ಇಲ್ಲಿ ಡಿವಿಯೇಷನ್ ಆ ಮೂಲ ಆಶಯ ಏನಿದೆ, ಮೂಲ ಆಶಯವನ್ನು ಬಿಟ್ಟು ಏನು ಮಠಕ್ಕೆ ಮುತ್ತಿಗೆ ಆಗ್ತಾ ಇದ್ದಾರೆ. ಮಠದಲ್ಲಿ ಸಹಪಂಕ್ತಿ ಭೋಜನ ಇಲ್ಲ, ಪಂಕ್ತಿ ಭೇದ ಆಗ್ತಾ ಇದೆ ಅನ್ನುವಂಥ ಒಂದು ವಿಷಯವನ್ನು ಎಬ್ಬಿಸಿ ಒಂದು ಧಾರ್ಮಿಕ ಬಣ್ಣವನ್ನು ಕೊಡುವಂಥ ಒಂದು ಪ್ರಯತ್ನ ಆಗ್ತಾ ಇದ್ದೇವೆ. ನಾವು ಖಂಡಿತವಾಗಿ ಹೇಳಲಿಕ್ಕೆ ಬಯಸ್ತೇವೆ ಇವರಿಗೆ,
ಅವರಿಗೆ ನಮ್ಮ ಕಾಲ್ ಮಾಡಿದವರಿಗೆ ಬಯಸಿದೆ. ಸಮಾನ ನೀವು ಹೇಳ್ತಿದ್ರೆ ಸಮಾನತೆ ಎಲ್ಲ ಇದರಲ್ಲಿ ಬರ್ಬೇಕು ಅನ್ನುವಂಥದ್ದು, ನಾವು ಕೂಡ ಅದೇ ಬಯಸುವಂಥದ್ದು. ಎಲ್ಲಿವರೆಗೆ ಸಮಾನತೆ ಬರೋದಿಲ್ವಾ ಅಲ್ಲಿವರೆಗೆ ಮೀಸಲಾತಿ ಇರಲೇಬೇಕು. ಒಬ್ಬ ಕುಂಟನಿಗೂ ಅಥವಾ ಸರಿದ್ದವನಿಗೂ ಕೂಡ ಒಂದೇ ಟ್ರ್ಯಾಕ್ ನಲ್ಲಿ ಓಡ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಕೂಡ ಕುಂಟನು ಕೂಡ ಸರಿಯಾಗಿ ಓಡ್ಲಿಕ್ಕೆ ಸಾಧ್ಯ ಆಗ್ಬೇಕಿದ್ರೆ ಬಹುಶಃ ಅಲ್ಲಿವರೆಗೆ ಕೂಡ ಅವನಿಗೆ ಮೀಸಲಾತಿಯ ಅಗತ್ಯ ಇದೆ. ಎಲ್ಲಿವರೆಗೆ ಅವ ಈ ಸಮಾಜದಲ್ಲಿ ಒಂದು ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಸಾಧ್ಯವಿಲ್ಲವೋ ಅಲ್ಲಿವರೆಗೆ ಮೀಸಲಾತಿ ಅಗತ್ಯ ಇದೆ. ಒಂದು ವೇಳೆ ಅವ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಬರುವ ಸಂದರ್ಭದಲ್ಲಿ ಅವನಿಗೆ ಮೀಸಲಾತಿ ಅಗತ್ಯ ಇಲ್ಲ. ನೀವೇನ್ ಹೇಳ್ತೀರಾ? ಅಲ್ಲ, ಮಾತಾಡಿ. ಇಷ್ಟೊಂದು ಇದನ್ನ ಹೇಳ್ತಾ ಇದ್ದಾರಲ್ಲ, ಇವರು ಸರ್ಕಾರದಿಂದ ಇಷ್ಟೊಂದು ಸವಲತ್ತುಗಳನ್ನೆಲ್ಲ ತಗೊಳ್ತಾರೆ. ಸವಲತ್ತುಗಳನ್ನೆಲ್ಲ ತಗೊಂಡು ಅದೇ ಅವ್ರು ಹೇಳ್ತಿರೋದು ಸಮಾನತೆ ಇಲ್ಲ ಅಂತ ಹೇಳಿ ಹೇಳ್ತಿದ್ದಾರಲ್ಲ, ಅವರಿಗೆ ಬೇರೆ ಇದ್ರಲ್ಲಿ ಸಿಗ್ತಾ ಇಲ್ಲ, ಸಮಾನತೆ ಸಿಗುವವರೆಗೆ ಮೀಸಲಾತಿಗಳು ಬೇಕು ಅಂತ ಅವರು ಹೇಳ್ತಿದ್ದಾರೆ. ಯಾವುದರಲ್ಲಿ ಇಲ್ಲ ಮೇಡಮ್, ಕೇವಲ ಒಂದು ಊಟಕ್ಕೆ ಕುಳಿತಾಗ ಮಾತ್ರ ಅವರು ಕೂಡ ಹಾಗಿದ್ರೆ ಬ್ರಾಹ್ಮಣರು ವೆಜಿಟೇರಿಯನ್ ಊಟ ಮಾಡ್ತಾ ಇದ್ದಾರೆ, ಇವರು ಕೂಡ ವೆಜಿಟೇರಿಯನ್ ಮಾಡ್ರಿ. ವೆಜಿಟೇರಿಯನ್ ಮತ್ತು ನಾನ್ ವೆಜಿಟೇರಿಯನ್ ಎರಡು ಒಟ್ಟೊಟ್ಟಿಗೆ ಸಾಧ್ಯ ಇಲ್ಲ ಅಲ್ಲ. ಅಷ್ಟೇ ಬರೀ ಊಟದ ವಿಚಾರವಾಗಿ ಮಾತ್ರ ಮಾತಾಡ್ತಿಲ್ಲ, ಸಾಕಷ್ಟು ಮೂಢನಂಬಿಕೆಗಳು, ಪದ್ಧತಿಗಳು, ಆಚಾರಗಳು ಕೂಡ ಈಗಲೂ ಪ್ರಚಲಿತದಲ್ಲಿ ಇದೆ. ಒಪ್ತೀರಾ ಇದ್ರ ಬಗ್ಗೆ? ಹೌದು, ಮೂಢನಂಬಿಕೆಗಳು ಎಷ್ಟೋ ಇದೆ. ಅದನ್ನೆಲ್ಲ ನಾವು ಬಗೆಹರಿಸೋಣ, ಒಟ್ಟಿಗೆ ಕುಳಿತು ಬಗೆಹರಿಸೋಣ. ಪೇಜಾವರ್ಷಿಗಳು ಹೇಳಿದಾರಲ್ಲ, ನಾನು ಚರ್ಚೆಗೆ ಸಿದ್ಧ, ಚರ್ಚೆ ಮಾಡೋಣ ಅಂತ ಹೇಳಿದಾರಲ್ಲ. ಖಂಡಿತವಾಗಿ ಚರ್ಚೆ ಮುಂದುವರಿಯುತ್ತೆ. ನಿಮ್ಮ ಅನಿಸಿಕೆ ಹಂಚ್ಕೊಂಡಿದ್ದಕ್ಕಾಗಿ ಧನ್ಯವಾದ. ಎಸ್, ಇದ್ರ ಬಗ್ಗೆ ನೀವು ಸ್ವಲ್ಪ ಮಾತಾಡ್ಬೇಕಂತ ಹೇಳ್ತೇನೆ. ಇವರ ನೋವನ್ನು ಹಂಚ್ಕೊಂಡ್ರು. ಬರೀ ಸಹಪಂಕ್ತಿ ಭೋಜನ ಇಲ್ಲಿಗೆ ಬರುವುದಿಲ್ಲ. ಮುಖ್ಯವಾಗಿ ನೀವು ಇವಾಗ ಕನಕನಡೆಯಲ್ಲಿ ಕೂಡ ನೀವು ಆಯ್ದುಕೊಂಡಿರುವಂತದ್ದು ಒಂದು ಎಲ್ಲರನ್ನ ಜೊತೆಗೆ ಸೇರಿಸಿಕೊಂಡು ಊಟ ಮಾಡ್ತೀವಿ ಅನ್ನೋದನ್ನ ಆಯ್ದುಕೊಂಡಿದ್ದೀರಿ. ಆದ್ರೆ ಮುಖ್ಯವಾಗಿ ಮಾತ್ರ ಸಮಾನತೆ ಬರ್ತದ. ಊಟ ಮಾಡೋದು ಮಾತ್ರ ಅಲ್ಲ, ಒಂದು ಅದು ಊಟ ಮಾಡೋದು ಮಾತ್ರ ಹೇಳಿಲ್ಲ ನಾನು. ಒಂದಷ್ಟು ಪ್ಲಾನ್ ಇನ್ನೂ ಕೂಡ ಕಾರ್ಯಕ್ರಮ. ಒಂದು ಪುಟ್ಟ ಸಭೆ ಇದೆ, ಅದರಲ್ಲಿ ದಲಿತ ವರ್ಗದವರೇ ಮಾತಾಡ್ತಾರೆ. ಯಾರು ದಲಿತ ವಿರೋಧಿಯಾಗಿ ಇವರು ಕಾರ್ಯಕ್ರಮ ಮಾಡ್ತಾರೆ ಅಂತ ಹೇಳ್ತಾರೋ ಅದೇ ವರ್ಗದಿಂದ ಬಂದಂತ ಯುವ ಬ್ರಿಗೇಡ್ ಮಾಡಿದ ಕೆಲಸಗಳಿಂದ ಪ್ರೇರಣೆಗೊಂಡು ಇವರು ಪ್ರಾಮಾಣಿಕ ದೇಶಭಕ್ತರು ಅಂತ ಒಪ್ಪಿಕೊಂಡ ನಮ್ಮ ಪ್ರೀತಿಯ ದಲಿತರು ಮಾತಾಡ್ತಾರೆ ನಾಡಿದ್ದು. ಬನ್ನಿ ಆ ಕಾರ್ಯಕ್ರಮಕ್ಕೆ. ಮತ್ತು ಅಶೋಕ್ ಅವರಿಗೆ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ, ನಾವು ಕೂಡ ದಲಿತರ ಪರವಾಗಿ ದನಿ ಎತ್ತೇವೆ. ಚಕ್ರವರ್ತಿ ಸೂಲಿಬೆಲೆಯವರು ನಮ್ಮ ಮಾರ್ಗದರ್ಶಕರು ದಲಿತರ ಪರವಾಗಿ ಅನೇಕ ಬಾರಿ ಮಾತಾಡಿದ್ದಾರೆ. ಮತ್ತು ನನ್ನನ್ನು ಸೇರಿಸಿ ಅನೇಕ ನಮ್ಮ ಕಾರ್ಯಕರ್ತರು ಅಸ್ಪೃಶ್ಯತೆಯ ವಿರುದ್ಧ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಹಾಕಿದೀವಿ. ಮತ್ತು ಅದು ಬರುವುದರ ಮೂಲಕ ಒಂದು ವಿಶ್ವಗುರು ಭಾರತ ನಿರ್ಮಾಣ ಆಗಬೇಕು ಅಂತ ಪ್ಲಾನ್ ಮಾಡಿದೀವಿ. ಬನ್ನಿ ಅಲ್ಲ ನಮ್ಮ ಜೊತೆಗೆ. ಸರಿ, ಹಲೋ ಹಲೋ ಹಲೋ, ನಮಸ್ಕಾರ. ಮಾತಾಡಿ. ಯಾರು ಮಾತಾಡ್ತಿದ್ದೀರಿ? ರವೀಂದ್ರ ಅವರೇ ಮಾತಾಡಿ. ಮುಖ್ಯವಾಗಿ ಯೂತ್ ಕಾರ್ಯಕ್ರಮ ನಡೀತಿದೆ ಉಡುಪಿ ಚಲೋ VS ಕನಕನಡೆ. ಮೊನ್ನೆ ನಡೆದಿರುವಂತ ಉಡುಪಿ ಚಲೋಗೆ ಪ್ರತಿಯಾಗಿ ಕನಕನ ನಡೆ ಅನ್ನುವಂಥದ್ದು ಕಾರ್ಯಕ್ರಮ ಆಯೋಜಿಸಲಾಗಿದೆ ಅನ್ನುವಂತ ಪ್ರಶ್ನೆ, ನೀವೇನ್ ಹೇಳ್ತೀರಾ? ನಮ್ದು ಅಶೋಕ್ ಪಂಚಾಡಿ ಅವರಿಗೊಂದು ಪ್ರಶ್ನೆ ಇದೆ ಮೇಡಮ್. ಖಂಡಿತ, ಜೋರಾಗಿ ಮಾತಾಡಿ ಸ್ವಲ್ಪ. ಏನಂತ ಹೇಳಿ, ಮೊನ್ನೆ ಅವರು ಉಡುಪಿ ಚಲೋ ಪ್ರೋಗ್ರಾಮ್ ಮಾಡಿದ್ರಲ್ಲ. ಎಸ್, ಹಾ, ಹಲೋ ಹಲೋ, ಮಾತಾಡಿ, ಕೇಳಿಸ್ತಾ ಇದೆ. ಅದು ಉಡುಪಿ ಚಲೋ ಪ್ರೋಗ್ರಾಮ್ ಮಾಡಿದ್ರಲ್ಲ, ಅದು ಯಾವ ತರ ಬಗ್ಗೆ? ಅಂದ್ರೆ ಅದ್ರಲ್ಲಿ ನಮ್ಮ ಪೇಜಾವರ್ಷಿ ಅವರದ್ದು ಮೈಂಡ್ ಕ್ಲೀನ್ ಮಾಡಬೇಕು ಅಂತ ಹೇಳಿ ನಮ್ಮ ಮಾಧ್ಯಮ ಪ್ರಧಾನ ಮುಖ್ಯಮಂತ್ರಿ ಅವರ ಮಾಧ್ಯಮ ಸಹಾಯಕರು ಹೇಳಿದಾರಲ್ಲ, ಪೇಜಾವರ್ಷಿಗಳೆಲ್ಲ ಮೈಂಡ್ ಕ್ಲೀನ್ ಮಾಡಬೇಕು. ಯಾವ ವಿಷಯದಲ್ಲಿ ಅವರದ್ದು? ಎಸ್, ನಿಮ್ಗೆ ಉತ್ತರ ಸಿಗುತ್ತೆ. ಕಾರ್ಯಕ್ರಮ ನೋಡ್ತಾ ಇರಿ. ಬ್ರೇಕ್ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಧನ್ಯವಾದ ನಿಮ್ಮ ಪ್ರಶ್ನೆಗಾಗಿ. ನಾವು ಕಾರ್ಯಕ್ರಮ ಮುಂದುವರಿಸೋಣ. ಇವರ ಪ್ರಶ್ನೆ ಕೂಡ ಉತ್ತರ ಬೇಕಾಗಿದ್ದು. ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ವೀಕ್ಷಕರೇ, ನಮ್ಮ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಜನ ಸೇರ್ಕೊಳ್ತಾ ಇದ್ದಾರೆ. ವೀಕ್ಷಕರ ಪ್ರಶ್ನೆಗೆ ಇರ್ಬೋದು ಅಥವಾ ಮುಖ್ಯವಾಗಿ ನಿಜವಾದ ಉದ್ದೇಶ ಏನು, ಉಡುಪಿ ಚಲೋ ಮತ್ತೆ ಕನಕನ ನಡೆ, ಇದರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿ ಕೊಡ್ತೀವಿ ಈ ಒಂದು ಕಾರ್ಯಕ್ರಮದ ಮುಖಾಂತರ. ಅದಕ್ಕೆ ಮುಂಚೆ ನಾವು ತಗೊಳ್ಳೋಣ ಒಂದು ಸಣ್ಣ ಬ್ರೇಕ್. ನಂತರ ಮತ್ತೆ ಉಡುಪಿ ಚಲೋ ಮತ್ತು ಕನಕನಡೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮುಖ್ಯವಾಗಿ ನಾನು ನಿಮ್ಮನ್ನ ಕೇಳಬೇಕು, ಏನು ಕನಕನಡೆ ಮಾಡ್ತಾ ಇದ್ದೀರಾ, ಮುಖ್ಯವಾಗಿ ನಿಮ್ಮ ಕಾರ್ಯಕ್ರಮದಲ್ಲಿ ನಿಜವಾದ ದಲಿತರು ಬಂದು ಅವರ ಬೇಗುದಿಗಳನ್ನ ಹೇಳ್ಕೊಳ್ತಾರೆ, ಕಷ್ಟಗಳನ್ನ ಹೇಳ್ಕೊಳ್ತಾರೆ, ಅವರ ಮನದಾಳದ ಮಾತುಗಳನ್ನ ಮಾತಾಡ್ತಾರೆ ಅಂತ ಹೇಳಿ ನೀವು ಹೇಳ್ತಾ ಇದ್ದೀರಾ. ಹಾಗಿದ್ರೆ ನಿಮ್ಮ ವೇದಿಕೆಯಲ್ಲಿ ಮಾತನಾಡುವಂತಹ ದಲಿತರು ಅವರು ಮಾತ್ರ ನಿಜವಾದ ದಲಿತರು, ಅವರಿಗೆ ಮಾತ್ರ ನಿಜವಾದ ನೋವಿದೆ ಅಂತ ಅರ್ಥನಾ, ಅಥವಾ ಚಲೋ ಉಡುಪಿ ವೇದಿಕೆಯಲ್ಲಿ ಮಾತನಾಡಿರುವಂತಹ ದಲಿತರದ್ದು ನೋವುಗಳೇ ಅಲ್ವಾ?
ಚಲೋ ಉಡುಪಿಯಲ್ಲಿ ದಲಿತರಲ್ಲದವರು ಮಾತಾಡಿದ್ರು ಅಂತ, ಇದು ಪ್ರಾಬ್ಲಮ್. ನಮಗೆ ದಲಿತರ ನೋವು ಅರ್ಥ ಆಗ್ತದೆ. ಅಶೋಕ್ರು ಹೇಳುವಾಗ ನನಗವರ ಮೇಲೆ ಪ್ರೀತಿ ಬರ್ತಿತ್ತು, ಅವರನ್ನ ವಿರೋಧಿಸ್ಲಿಕ್ಕೆ ನನಗೆ ಆತ್ಮಸಾಕ್ಷಿ ಒಪ್ತಾನೇ ಇಲ್ಲ. ನಿಜವಾಗ್ಲೂ ಶತಶತಮಾನಗಳಿಂದ ಶೋಷಣೆಗೆ ಒಳಗಾದಂತಹ ಹಿಂದೂ ಧರ್ಮದ ಅವಿಭಾಜ್ಯ ಅಂಗದ ಸದಸ್ಯರುಗಳು ದಲಿತರು ಅಂತಂದ್ರೆ ಅವರು ನಮ್ಮ ಜೊತೆ ಸೇರ್ಲೇಬೇಕು, ಅನಿವಾರ್ಯ. ಆದರೆ ಅವರ ಹೆಸರಿನಲ್ಲಿ ಯಾರ್ಯಾರೋ ಬಂದು ಉಡುಪಿಯ ಕೃಷ್ಣನನ್ನ ನಂಬದ, ಉಡುಪಿಯಲ್ಲಿ ಕನಕದಾಸರು ಏನ್ ಮಾಡಿದಾರೋ ಕನಕದಾಸರ ಒಡಲಿನ ಆಳದಲ್ಲಿರುವಂತ ಅಧ್ಯಾತ್ಮದ ಬಗ್ಗೆ ವಿಶ್ವಾಸ ಇಲ್ಲದವರು ಒಂದು ವೇದಿಕೆಯಲ್ಲಿ ಮಾತಾಡ್ತಾರಲ್ಲ, ಇವರಿಂದ ಕಟ್ಲಿಕ್ಕೆ ಸಾಧ್ಯ ಇಲ್ಲ ಸಮಾಜವನ್ನ. ಸ್ವಾಮಿ ವಿವೇಕಾನಂದರು ದಲಿತರ ಪರವಾಗಿ ಮಾತಾಡಿದ್ರು. ಸ್ವಾಮಿ ವಿವೇಕಾನಂದರು ಮೇಲ್ವರ್ಗವನ್ನ ಜಾಲಾಡಿಸಿದ್ರು. ಮೇಲ್ವರ್ಗವನ್ನ ಎಷ್ಟು ಬೈದ್ರು ಅಂತಂದ್ರೆ ಕೇರಳದಲ್ಲೆಲ್ಲ ಓಡಾಡಿ ಬಂದ ವಿವೇಕಾನಂದರು ಅಷ್ಟು ಬೈದು ಹೇಳ್ತಾರೆ, ನೋಡಿ ಮೇಲ್ವರ್ಗದವರೇ, ನಿಜವಾಗಿಯೂ ನಿಮ್ಮ ಒಳಗಿದ್ದಂತ ಎಲ್ಲ ವೇದೋಪನಿಷತ್ತುಗಳನ್ನ, ನಿಮ್ಮೊಳಗಿರುವಂತ ನಿಜವಾದ ಈ ದೇಶದ ಸಂಸ್ಕೃತಿಯನ್ನ ದಾನ ಮಾಡಿ ಆದಷ್ಟು ಬೇಗ ನೀವು ಗಾಳಿಯಲ್ಲಿ ಮಾಯವಾಗಿ ಇಂತ ಹೇಳಿಕೆ ಕೊಡ್ತಾರೆ ಸ್ವಾಮಿ ವಿವೇಕಾನಂದರು. ವಿವೇಕಾನಂದರು ಹೇಳುವಾಗ ನಮಗೆ ಪ್ರಾಬ್ಲಮ್ ಇಲ್ಲ, ಭಯ ಉಂಟಾಗುವುದಿಲ್ಲ. ಪೇಜಾವರ ಪೂಜ್ಯ ಪೇಜಾವರ ಶ್ರೀಗಳು ಹೇಳುವಾಗ ಭಯ ಉಂಟಾಗುವುದಿಲ್ಲ. ಯಾಕೆ ಅಂತಂದ್ರೆ ಅಧ್ಯಾತ್ಮ ಉಳ್ಕೊಳ್ಳುತ್ತದೆ. ಈ ದೇಶದ ಉಸಿರು ಅಧ್ಯಾತ್ಮ. ಅದನ್ನ ಉಳ್ಕೊಂಡು ಅಧ್ಯಾತ್ಮದ ಭೂಮಿಕೆಯಲ್ಲಿ ಈ ದೇಶ ಎದ್ದು ನಿಲ್ಲಬೇಕು. ಅಧ್ಯಾತ್ಮದ ಭೂಮಿಕೆಯಲ್ಲಿ ಸಮಾನತೆಯ ಆಧಾರದಲ್ಲಿ ಈ ದೇಶದ ಆಗಿದೆ. ಮುಖ್ಯವಾಗಿ ನಮ್ಮ ಜೊತೆ ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿದ್ದಾರೆ ದಿನಕರ್ ಶೆಟ್ಟಿ ಅವರು. ಇವರು ವಕೀಲರು. ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮನ್ನ ನಾನು ಮಾತಾಡಿಸ್ಬೇಕು, ಒಬ್ರು ಕಾಲ್ ಇದ್ದಾರೆ, ಮಾತಾಡೋಣ ಅದಕ್ಕೂ ಮುಂಚೆ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ. ಹೇಳಿ ಸರ್, ತಮ್ಮ ಅಭಿಪ್ರಾಯ ಏನು? ಉಡುಪಿ ಚಲೋಗೆ ಪ್ರತಿಯಾಗಿ ಕನಕನಡ ನಡೆಸ್ತಾ ಇದ್ದಾರೆ ಅನ್ನೋಂತ ಪ್ರಶ್ನೆಗಳು ಇದ್ದೀವಿ. ಹಾ ಹೇಳಿ, ದಯವಿಟ್ಟು ಟಿವಿ ನೋಡ್ಕೊಂಡು ಮಾತಾಡ್ಬಿಟ್ಟು ಇವಾಗ ಮ್ಯೂಟ್ ಮಾಡಿ. ಬ್ರಿಗೇಡರ್ ಈ ವರ್ಷ ಏನು ಫಸ್ಟ್ ಮಾಡಿದ್ದಲ್ಲ, ಹಾ 2 ವರ್ಷದಿಂದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಓಕೆ. ರಾಜ್ಯದಲ್ಲಿ ಸೂಲಿಬೆಲೆಯವರು ರಾಜ್ಯದ ಎಲ್ಲಾ ಕಡೆ ಪ್ರವಾಸ ಮಾಡಿದಾಗ ಹಿಂದೂ ಧರ್ಮದ ಬಗ್ಗೆ, ಹಿಂದೂಗಳ ಬಗ್ಗೆ ಹೇಳಿದ ಬಗ್ಗೆ ದಲಿತರ ಬಗ್ಗೆ ಎಲ್ಲೂ ಹೇಳಲಿಲ್ಲ. ಓಕೆ. ದಲಿತರು ಮುಖ್ಯವಾಹಿನಿ ಬರಬೇಕು, ಸಮಾಜದಲ್ಲಿ ಗುರುತಿಸಿಕೊಳ್ಬೇಕು, ನಮ್ಮ ಸಮಾಜದ ಧರ್ಮವನ್ನು ಎತ್ತಿ ಹಿಡಿಬೇಕಂತ ಹೇಳಿದವರನ್ನ ಅವರು ದಲಿತ ವಿರೋಧಿಯಾಗಿ ಎಲ್ಲೂ ಮಾತಾಡಲಿಲ್ಲ. ಓಕೆ. ಒಂದು, ನಾನು ಇನ್ನೊಂದು ಕೇಳ್ತೇನೆ, ಆಹಾರ ಪದ್ಧತಿ ಅಂತ ಹೇಳ್ತಾರೆ ಅವರು. ಆಹಾರ ಪದ್ಧತಿ ಅಂತ ಏನ್ ಸ್ವಾಮಿ? ಹಿಂದೂ ಧರ್ಮದಲ್ಲಿ ಮಾತೆ ತಾಯಿಗೆ ಎಷ್ಟು ನಾವು ಬೆಲೆ ಕೊಡ್ತೇವೆ, ಇದು ಮಾತೆಗೆ ಎಷ್ಟು ಕೊಡ್ತೇವೆ, ಅದೇ ತರ ಗೋ ಮಾತೆ ಕೊಡ್ತೇವೆ. ಅಂಬೇಡ್ಕರ್ ಅವರು ಗೋವನ್ನು ಕಡಿದು ತಿನ್ನಿ ಅಂತ ಎಲ್ಲರೂ ಹೇಳಿದ್ದಾರ? ಇಲ್ಲ. ಇವರು ಆಹಾರ ಪದ್ಧತಿ ಅಂತ ಏನ್ ಆಹಾರ ಪದ್ಧತಿ ಇವರದ್ದು? ಓಕೆ. ಮುಖ್ಯವಾಗಿ ದಿನಕರ್ ಅವರು ಏನು ಇನ್ನೊಂದು ಸಣ್ಣದು, ಅಂಬೇಡ್ಕರ್ ಅವರು ಈ ಕಾರ್ಯಕ್ರಮಕ್ಕೆ ಬಂದವರನ್ನೇ ಒಪ್ಕೊಳ್ಳೋದಿಲ್ಲ. ಗೃಹ ಪ್ರವೇಶ ಮಾಡಿದಾಗ ಅಶೋಕ್ ಪಂಚಾಯತ್ ಬೆಳಿಗ್ಗೆ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರು, ಕೊರಗರಿಗೆ ಏನ್ ಮಾಡಿದ್ರಿ ತಾವು? ದಯವಿಟ್ಟು ಕೊರಗರಿಗೆ ಏನ್ ಮಾಡಿದ್ದೀರಿ? ದಲಿತರಿಗೋಸ್ಕರ ಎಷ್ಟು ಹೋರಾಟ ಮಾಡಿದ್ದೀರಿ? ಯಾಕಂದ್ರೆ ನಮ್ಮನೆ ಒಂದು ಗೃಹ ಪ್ರವೇಶಕ್ಕೆ ಅವನು ಬಂದು ಅವನು ಈಗ ಪದ ಹೇಳುವಾಗ ಸ್ವಲ್ಪ ಅರ್ಥವಾಗಿ ಇದಾಗ್ಬೋದು. ಅವನು ಹೇಳಿದ, ನಿಮ್ಮನೆ ನಾ ಗೃಹ ಪ್ರವೇಶಕ್ಕೆ ಬರಬೇಕು, ನಾನು ಬಂದು ಡೋಲನ್ನು ಬಾರಿಸ್ತೇನೆ ಅಂತ ಹೇಳ್ದ. ಆವಾಗ ನಾನು ಹೇಳಿದೆ, ನೋಡಪ್ಪ, ನಿಮ್ಮ ಸಮಾಜದಲ್ಲಿ ಕಟ್ಟುಪಾಡು ಅಂತ ಏನೋ ಮಾಡಿ ನಿಮ್ಗೆ ಇದು ಮಾಡಿದ್ದಾರೆ, ಮಾಡಬಾರ್ದು ಅಂತ ನಿಲ್ಲಿಸಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿದೆ. ಆವಾಗ ಒಂದೊಂದೇ ಪ್ರಶ್ನೆ ಕೇಳ್ದ, ನಾನು ನಿಮ್ಮನೆ ಬಂದು ನಾನಾಗಿ ಬರುದು, ನೀವಾಗಿ ಕರೆದಲ್ಲ ನನ್ನ, ನಾನು ಬಾರಿಸಿದ್ರೆ ನೀವು ಒಂದು 500, 300, 1,000 ನಿಮ್ಮ ಸಂಬಂಧಿಕರು ಬಂದ ನಮ್ಗೆ ಕೊಡ್ತಾರೆ, ನನ್ನ ಜೀವನಕ್ಕಾಗತ್ತೆ, ನಮ್ಮ ಸಂಘದವರು ನಮಗೆ ಏನು ಕೊಟ್ಟಿದ್ದಾರೆ? ಇವೀಗ ಅವ್ರು ಪರ್ಯಾಯವಾಗಿ ಇವರಿಗೆ ವ್ಯವಸ್ಥೆ ಮಾಡ್ಬೇಕಲ್ಲ ಇವರು. ಎಸ್. ಈಗ ಮುಖ್ಯವಾಗಿ ನಾನು ಮೊದಲನೇ ಪ್ರಶ್ನೆಗೆ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಹೇಳಿದ್ರಿ ಕಳೆದ 2 ವರ್ಷಗಳಿಂದ ಯುವ ಬ್ರಿಗೇಡ್ ಈ ಒಂದು ಸ್ವಚ್ಛಗೊಳಿಸುವಂತ ಕಾರ್ಯಕ್ರಮ ಮಾಡ್ತಾ ಇದೆ ಅಂತಂದ್ಬಿಟ್ಟು, ಆದ್ರೆ ಉಡುಪಿ ಚಲೋ ನಡೆದಿರುವಂತ ಸಂದರ್ಭದಲ್ಲೇ ಏನು ಅದೇ ಒಂದು ಕಾರ್ಯಕ್ರಮದ ಭಾಗವಾಗಿ ಏನು ಸಹಪಂಕ್ತಿನವರು ಏನು ಆರ್ಗನೈಸ್ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮನ ಕೂಡ. ಸೊ ಇದು ಇದಕ್ಕೆ ಪ್ರತಿಯಾಗಿದೆಯಾ ಅನ್ನೋಂತ ಒಂದು, ಅವ್ರು ಬರ್ತಾ ಇದ್ದಾರೆ ಅಂತೇಳಿ ನಾವು ಸ್ವಚ್ಛತೆ ಮಾಡ್ತಾ ಇರೋದಲ್ಲ. ಉಡುಪಿ ಸ್ವಚ್ಛತೆ ಕಾರ್ಯಕ್ರಮ ನಮ್ದು ಅಜೆಂಡಾ. ಯಾವ್ದು? ದಲಿತರನ್ನು ಸ್ವಚ್ಛತೆ ಮಾಡ್ತಾ ಇದ್ದೀರಿ ನೀವು? ನಾವು ಸ್ವಚ್ಛತೆ ಮೊದಲಿಂದ ಮಾಡ್ತಿದ್ದೀವಿ. ನೀವು ದಲಿತರು ಮೊದಲಿಂದ ಮಾಡ್ತಾ ಇಲ್ಲ. ನೀವು ಯಾವಾಗ ಉಡುಪಿಗೆ ದಲಿತರು ಕಾಲಿಟ್ಟಿದ್ದಾರೆ, ದಲಿತರು ಹಾಕಿದ ಹೆಜ್ಜೆಯನ್ನ ನೀವು ಇವತ್ತು ಸ್ವಚ್ಛ ಮಾಡ್ತಾ ಇದ್ದೀರಾ? ಇಲ್ಲ. ನಿಮ್ಮ ಕಾರ್ಯಕ್ರಮದ ಆಯೋಜಕರು ಹೇಳ್ತಾರೆ ಸಂಘ ಪರಿವಾರದ 36 ಸಂಘಟನೆಗಳನ್ನು ನಾವಿಲ್ಲ ಅಂತ. ನಮೋ ಬ್ರಿಗೇಡ್ ಏನ್ ಮಾಡಿದೆ, ಯುವ ಬ್ರಿಗೇಡ್ ಏನ್ ಮಾಡಿದೆ ಅಂತದ್ದು ಇವತ್ತಿನ ಜನತೆಗೆ ಗೊತ್ತಿದೆ.
ನೋಡಿ ನವ ಬ್ರಿಗೇಡ್ ಟೀಮ್ ಅಲ್ಲಿ ನನ್ನ ಸ್ನೇಹಿತರು 10 ರಿಂದ 16 ಜನ. ಇವತ್ತು ಚಕ್ರಪತಿ ಇವತ್ತು ಇವರು ಹೇಳಿದ್ರು ದೇಶದ ಬಗ್ಗೆ, ಚಿಂತನೆ ಬಗ್ಗೆ, ಈ ರಾಜ್ಯದ ಬಗ್ಗೆ, ದೇಶದ ಗಡಿ ಬಗ್ಗೆ ಹೇಳಿದ್ರು. ಇದೇ ಚಕ್ರಪತಿ ಸುಳಿಬೆಳೆ ಅವರು ಆಗಸ್ಟ್ 7 ತಾರೀಕಿಗೆ ಏನು ಅಂತರ್ಜಾಲದಲ್ಲಿ ಮೆಸೇಜ್ ಮಾಡಿದ್ದಾರೆ ಅನ್ನೋದನ್ನು ತಾವು ತಿಳ್ಕೊಳ್ಳಿ. ದಲಿತರು ಮೆಸೇಜ್ ಮಾಡಿದ್ದಾರೆ. ನೀವು ವಿಷಯ ತಪ್ಪಿಸಬೇಡಿ. ವಿಷಯ ತಪ್ಪಿಸುವಂತದ್ದು ದಲಿತರು ಅನ್ನುವ ಪದ ಯೂಸ್ ಮಾಡಲಿಲ್ಲ. ಫೇಸ್ಬುಕ್ ಇವತ್ತು ವಿಷಯವನ್ನ ಈ ರಾಜ್ಯ ಯಾರ್ಯಾರೋ ಬಂದು ಈ ದೇಶವನ್ನ ಒಡೆದವರು ದಲಿತರ ಮೇಲೆ ದೌರ್ಜನ್ಯವನ್ನು ಅವರ ಅಭಿಪ್ರಾಯ ಹೇಳಿ. ಮುಖ್ಯವಾಗಿ ವಿಷಯವನ್ನು ತಿರುಚುವ ಪ್ರಯತ್ನ ಏನಲ್ಲ ನಾವ್ ಹೇಳ್ತಕ್ಕಂಥದ್ದು. ಏನ್ ಆಯೋಜನೆ ಮಾಡಿದರೆ ಉಡುಪಿ ಚಲೋ ನಮಗೂ ಗೊತ್ತಿಲ್ಲ. ಸಂಘಟಕರು ಬಂದಿರುವಂತದ್ದು. ನೀವು ಇದು ಮಾಡ್ಲಿಕ್ಕೆ ಹೋಗ್ಬೇಡಿ. ಇವತ್ತಲ್ಲಿ ಯಾರು ಬಂದಿದ್ದಾರೆ ಅದು ಒಪ್ಪಿಕೊಳ್ಳಿ. ಮುಂದೆ ಮಾಡ್ತಕ್ಕಂಥದ್ದು ಸ್ವಾಮಿ, ನಾನ್ ರಾಜಕೀಯ ಬರ್ಲಿಕ್ಕೆ, ನಾನ್ ರಾಜಕೀಯ ಇದು ಮಾಡ್ಲಿಕ್ಕೆ ಬಂದದಲ್ಲ. ನೀವು ಕಾರ್ಯಕ್ರಮ ಆಯೋಜನೆ ಮಾಡಿದಿರಿ, ಇದರ ಹಿಂದೆ 101% ರಾಜ್ಯಕ್ಕೆ ಇದೆ. ಎಸ್ ಸರ್, ನೀವೇನು ಪ್ರಶ್ನೆ ಕೇಳ್ತಾ ಇದ್ರಿ ಹೇಳಿ. ನೋಡಿ, ಈಗ ನಾವು ದಲಿತರ ಇದು ನಡೆ, ನಮ್ದು ನಡೆ ಇದು ದಲಿತರ ವಿರೋಧಿ ನಡೆ ಅಲ್ಲ ನಮ್ದು. ಓಕೆ. ಸೂಲಿಬೆಲೆಯವರು ಎಲ್ಲೂ ನವ ಬ್ರಿಗೇಡ್ ಇಂದ ಎಲ್ಲೂ ದಲಿತರ ಬಗ್ಗೆ ಅವಹೇಳನವಾಗಿ ಮಾತಾಡ್ಲಿಲ್ಲ. ಇಲ್ಲ, ಏನಂತ ಹೇಳಿದ್ರೆ ನಿಮ್ಮ ಸುಲಿಬೆಲೆಯವರೇ ಅಕ್ಟೋಬರ್ 7 ತಾರೀಕಿಗೆ ಮೆಸೇಜ್ ಹಾಕ್ತಾರೆ, ನಾಡ್ದು ಉಡುಪಿಯನ್ನ ಸ್ವಚ್ಛತೆ ಮಾಡುವ ಅಂತ. ಯಾವ ಉದ್ದೇಶಕ್ಕೋಸ್ಕರ? ದಲಿತರು ಅಂತ ಅರ್ಥ ಮಾಡಿಕೊಳ್ಳಿ. ನಾವೇಳ್ತಕ್ಕಂಥ ಇವತ್ತು ಪೇಜಾವರ ಶ್ರೀಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವ್ರು ಏನು ಮಾಡಿದ್ದಾರೆ, ಅವರು ಸಮಾಜವನ್ನ ಒಂದು ಮಾಡ್ಲಿಕ್ಕೆ ಹೇಳಿದ್ದಾರೆ. ಇವತ್ತು ಆಂಜನೇಯವರವರು ಸಚಿವರು ಹೇಳಿದ್ದಾರೆ, ಸಮಾಜವನ್ನ ಒಂದು ಮಾಡ್ಲಿಕ್ಕೆ ಹೇಳಿದ್ದಾರೆ. ನೀವು ಇವತ್ತು ಏನು ಕಾರ್ಯಕ್ರಮ ಮಾಡ್ತೀರಿ, ಸಮಾಜನ ಒಡಿಲಿಕ್ಕೆ ನೋಡ್ತಾ ಇದ್ದೀರಾ. ಸಮಾಜವನ್ನ ಒಡಿತಾ ಇರೋದು ನೀವು ಸ್ವಾಮಿ, ದಯವಿಟ್ಟು ನೀವು ಸಮಾಜನ ಒಡಿತಾ ಇರೋದು. ನಾವು ಒಡಿಲಿಕ್ಕೆ ಹೋಗ್ಲಿಕ್ಕೆ ನಾವು ಯಾವ್ದು ಕಾರ್ಯಕ್ರಮ, ನಾವು ನೇತ್ರಾವತಿ ಹೋರಾಟದಲ್ಲಿ ಮಾತ್ರ ಇರ್ತಕ್ಕಂಥವರು ಸ್ವಾಮಿ. ನಮ್ಮನ್ನ ಉಡುಪಿ ಚಲದ ಒಟ್ಟಿಗೆ ಸೇರಿಸಬೇಡಿ. ಎಸ್ ಸರ್, ಕಾರ್ಯಕ್ರಮ ಮುಂದುವರಿತಿದೆ. ಇವತ್ತು ದಲಿತರಿಗೆ ದೌರ್ಜನ್ಯ ಆಗಿದೆ, ಅದಕ್ಕೋಸ್ಕರ ನಾವು ಹೋಗಿದ್ದೇವೆ. ಎಸ್, ಮುಖ್ಯವಾಗಿ ದಿನಕರ್ ಶೆಟ್ಟಿ ಅವರು ಮುಖ್ಯವಾಗಿ ಕಾನೂನು ಪರವಾಗಿ ವಕೀಲರಾಗಿ ಮಾತನಾಡಲಿಕ್ಕೆ ಬಂದಿದ್ದಾರೆ. ಮುಖ್ಯವಾಗಿ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಉಡುಪಿ ಚಲೋಗೆ ಪ್ರತಿಯಾಗಿ ಪ್ರತಿಯಾಗಿ ಈ ಕಾರ್ಯಕ್ರಮವನ್ನು ಮಾಡತಕ್ಕಂಥದ್ದು ಏನೋ ಒಂದು ಅವ್ರು ಹೇಳಿದ್ರು, ನೀಲಿ ಇದನ್ನ ಸ್ವಚ್ಛತೆ ಮಾಡ್ತೇನೆ ಹೇಳುವಂತದಲ್ಲ. ಸ್ವಚ್ಛತಾ ಕಾರ್ಯಕ್ರಮ ಇವರು ಹೇಳಿದ್ರು, ಮಂಗಳೂರಿನಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ರಾಮಕೃಷ್ಣ ಮಿಷನ್ ಅವರು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಇವತ್ತು ಮಂಗಳಾದೇವಿ ದೇವಸ್ಥಾನ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಇವರಿಗೆ ಅಷ್ಟು ಸಮಾಜದ ಬಗ್ಗೆ ಕಾಳಜಿ ಇದ್ರೆ ಅವರ ರೋಡ್ ಜಾಗವನ್ನು ಯಾವಾಗಲೂ ಬಿಟ್ಟು ಕೊಡ್ಬೇಕಿತ್ತು. ಇವತ್ತು ಬಡವರ ಮನೆಯನ್ನ ಒಡೆದು ಇವತ್ತು ಸ್ವಚ್ಛತಾ ಕಾರ್ಯಕ್ರಮ ಮಾಡುವಂತದ್ದು ಇವತ್ತು ಪೌರ ಕಾರ್ಮಿಕರು. ಇವತ್ತು ಮಂಗಳೂರಿನಲ್ಲಿ ಪೌರ ಕಾರ್ಮಿಕರು ಇಲ್ಲ ಅದು ನಾನು ಅವರು ಮೆನ್ಷನ್ ಮಾಡಿದಕ್ಕೆ ಹೇಳಿದ್ದು. ನೀವೇ ಮೆನ್ಷನ್ ಮಾಡಿದ್ದು ರಾಮಕೃಷ್ಣ ಮಿಷನ್ ಅಂತ. ಈ ಇದರಲ್ಲಿ ನೀವು ತೆಗ್ದದ್ದು, ನೀವು ತೆಗ್ದದಕ್ಕೆ ನಾನು ಮಾತಾಡುದು. ನಾನು ಉದಾಹರಣೆಗೆ ನಿಮ್ಮ ಉದಾಹರಣೆಗೆ ಇದೇ ಇದರಲ್ಲಿ ನೀವು ತೆಗ್ದದ್ದು. ಈಗ 20 ನಿಮಿಷ ಕೂಡ ಆಗ್ಲಿಲ್ಲ, ನೀವೇ ತೆಗ್ದಿರುವಂತದ್ದು. ಈ ತರದ್ದು ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇರುವಂತದ್ದು ಏನಂತ ಹೇಳಿದ್ರೆ, ನಾವು ದಲಿತರ ಇದು ಅವ್ರು ನಡೆದಿರುವಂತಹ ಹಾದಿನ ನಾವು ಸ್ವಚ್ಛ ಮಾಡ್ತೀವಿ. ಸಾರಿ ಮೇಡಮ್, ದಲಿತರು ಅಂತ ನಾವು ಪದ ಹೇಳಿ ಉಡುಪಿ ಚಲೋದಲ್ಲಿ ಇದು ನಮಗೆ ಮಾಡ್ತಾ ಇರುವಂತ ಅನ್ಯಾಯ. ಏಜೆಂಡ್ ಈಗ ಉಡುಪಿ ಚಲೋದು ಇರ್ಬೋದು, ಅಥವಾ ಮುಖ್ಯವಾಗಿ ನಿಮ್ಮ ಇದ್ರದ್ದು ಕನಕ ನಡೆದಿರ್ಬೋದು, ಮುಖ್ಯವಾಗಿ ಇನ್ನಷ್ಟು ವಿಚಾರಗಳನ್ನ ನಾವು ಆಳಕ್ಕೆ ಹೋಗಿ ವಿಮರ್ಶೆ ಬೇಕಾಗಿದೆ. ಒಂದು ಬ್ರೇಕ್ ತಗೊಳ್ಳೋಣ ವೀಕ್ಷಕರೇ. ಈ ಕಾರ್ಯಕ್ರಮ ಮುಂದುವರಿತು. ಒಂದು ಸಣ್ಣ ಬ್ರೇಕ್ ನಂತರ ಈಗ ಒಂದು ಪುಟ್ಟ ವಿರಾಮ. ಮತ್ತೆ ಉಡುಪಿ ಚಲೋ ವಿಎಸ್ ಕನಕನ ನಡೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ವಕೀಲರಾದಂತಹ ದಿನಕರ್ ಶೆಟ್ಟಿ, ಅದೇ ರೀತಿ ಶ್ರೀಕೃಷ್ಣ ಉಪಾಧ್ಯಾಯ ಅವರು. ಬನ್ನಿ, ನಿಜವಾದ ಉದ್ದೇಶ ಏನು ಈ ಎರಡು ಕಾರ್ಯಕ್ರಮಗಳದ್ದು? ಇದರ ಹಿಂದೆ ರಾಜಕೀಯ ಹಿತಾಸಕ್ತಿಗಳು ಇದೆಯಾ, ಅಥವಾ ಇದು ಯಾವ ರೀತಿಯ ಬಣ್ಣ ಪಡ್ಕೊಳ್ಬೋದು ಇನ್ನು ಮುಂದೆ? ಇದ್ರ ಬಗ್ಗೆ ನಾವು ಮಾತಾಡ್ತಿದ್ವಿ, ಆಳವಾಗಿ ವಿಮರ್ಶೆ ಮಾಡಬೇಕಾಗಿದೆ. ಆದ್ರಿಂದ ಚರ್ಚೆ ಮುಂದುವರಿಯುತ್ತೆ. ದಿನಕರ್ ಅವರೇ, ಈ ಹಿಂದೆ ನೀವೇ ಉಲ್ಲೇಖ ಮಾಡಿದ ಹಾಗೆ ಮುಖ್ಯವಾಗಿ ಉಡುಪಿ ಚಲೋ ಕಾರ್ಯಕ್ರಮದಲ್ಲಿ ಕೂಡ ಒಂದಷ್ಟು ರಾಜಕೀಯ ಉದ್ದೇಶಗಳು ಇದೆ ಅನ್ನೋಂಥ ಮಾತನ್ನು ಹೇಳಿದ್ರೆ, ಅದೇ ರೀತಿ ಕನಕ ನಡೆಯಲ್ಲೂ ರಾಜಕೀಯ ಉದ್ದೇಶಗಳು ಒಂದಷ್ಟು ಜಾಸ್ತಿನೇ ಇದೆ ಅನ್ನೋಂಥದ್ದನ್ನ ಹೇಳಿದ್ರೆ ಯಾವ ರೀತಿ, ಹೇಗೆ ಸಮರ್ಥನೆ? ಉಡುಪಿ ಚಲೋ ಉತ್ತರ ಬೇಕಿದೆ. ಒಬ್ರು ಕಾಲರ್ ಇದ್ದಾರೆ.
ಮಾತಾಡೋಣ. ಹಲೋ ಹಲೋ ಹಲೋ, ನಮಸ್ಕಾರ. ಸ್ವಲ್ಪ ಜೋರಾಗಿ ಮಾತಾಡಿ. ಯಾರು ಮಾತಾಡ್ತಿದ್ದೀರಿ? ಅತಿಥಿಗಳಿಗೆ ನಮಸ್ಕಾರ. ನಮಸ್ತೆ. ಹಾ, ಹೇಳಿ, ನಿಮ್ಮ ಹೆಸರು ಹೇಳಿ. ನಾನು ಅಶ್ವಿನ್ ಅಂತ ಮಂಗಳೂರಿಂದ. ಓಕೆ, ಮಾತಾಡಿ, ನಿಮ್ಮ ಅಭಿಪ್ರಾಯನ ಹೇಳ್ಕೊಳ್ಳಿ. ಹಲೋ, ಮಾತಾಡಿ. ನಮ್ಗೆ ಆಶ್ಚರ್ಯ ಆಗ್ತದೆ, ಇವರು ಈಗ ನಮ್ಮ ಇವರು ಏನೀಗ ಮಾತಾಡ್ತಾ ಇದ್ರೆ ನನಗೆ ಅರ್ಥ ಆಗಲ್ಲ. ಇವರು ಕೃಷ್ಣ ಉಪಾಧ್ಯಾಯರು ಹೇಳ್ತಾ ಇದ್ದಾರೆ, ಇವರು ಎಲ್ಲಿ ಒಂದು ರಸ್ತೆ ಬೇಕಾದ ಜಾಗದಲ್ಲಿ ಇವರು ಏನು ಅಲ್ಲಿ ರಸ್ತೆ ಬಿಟ್ಟು ಕೊಡ್ಲಿಲ್ಲ. ರಸ್ತೆಗೆ ಬೇಕಾದಂತ ಜಾಗ ನನಗೆ ಆಶ್ಚರ್ಯ ಆಗ್ತದೆ, ಇವರು ಯಾವ ಮಠ ನಡೆಸ್ತಾ ಇದ್ದಾರೆ ಅಂತ. ಇನ್ನು ದೊಡ್ಡ ವಿಷಯ ಏನಂದ್ರೆ, ಈಗ ನೋಡಿ, ಈಗ ಇವರು ಬೇರೆ ವಿಷಯದಲ್ಲಿ ನಮೋ ಬ್ರಿಗೇಡ್ ಅಂತ ಮಾಡಿ ಇವರು ಯಾವ ರಾಜಕೀಯ ಪಕ್ಷವನ್ನು ಬೆಳೆಸಬೇಕಂತ ಮಾಡಿದ್ದಾರೆ, ಅದರಲ್ಲಿ ಸಕ್ಸಸ್ ಆಗಿದ್ದಾರೆ. ನೋಡಿ, ಇಲ್ಲಿ ಮಂಗಳೂರಲ್ಲಿ ಒಬ್ಬ ಆರ್ತಿ ಕಾರ್ಯಕರ್ತನು ಕೊಂದ ವ್ಯಕ್ತಿ ಮಂಗಳೂರು ನಮೋ ಬ್ರಿಗೇಡ್ ಅವನು ಅಧ್ಯಕ್ಷ ಆಗಿದ್ದ, ಅವನು ಪ್ರಮೋಟ್ ಮಾಡಿದವಂತ. ಅಂತವ್ರನ್ನಿಟ್ಟು ಇವರು ಧರ್ಮದ ಬಗ್ಗೆ, ದಲಿತರ ಬಗ್ಗೆ ಮಾತಾಡಿದ ಇವರಿಗೆ ಯಾವ ನೈತಿಕತೆ ಇದೆ ಅಂತ ಕೇಳಿ ಅವರ ಹತ್ರ. ಪ್ರಶ್ನೆ ಅದರ ಬಗ್ಗೆ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಇವರಿಗೆ ಒಂದೇ ಉದ್ದೇಶ, ಇವರಿಗೆಲ್ಲ ಇವರು ನಮೋ ಬ್ರಿಗೇಡ್ ಮಾಡಿದರು, ನರೇಂದ್ರ ಮೋದಿಜಿಯವರನ್ನು ಪ್ರಧಾನಿ ಮಾಡಿದರು. ಇನ್ನೂ ಸಹ ಇವರಿಗೆ ಮುಗಿಲಿಲ್ಲ. ಇನ್ನು ಯಾವ ಈ ರಾಜ್ಯ ಬೇಕು, ಎಲ್ಲ ಬೇಕಂತ ಇವರು ಹೋರಾಟ. ನಾನು ಒಂದು ಮಾತು ಇವರಿಗೂ ನಾನು ಹೇಳ್ತಾ ಇದ್ದಾನೆ, ದಿನಕರ್ ಶೆಟ್ಟಿ ಅವರು ಕೇಳಿದ ಮಾತಿಗೆ ಇವರು ಉತ್ತರ ಕೊಡ್ಲಿ. ಅಲ್ಲಿ ಇರುವಂತ ಮಂಗಲದೇವಿ ಟೆಂಪಲ್ ಹತ್ತಿರ ಇರುವಂತ ಇವರ ಮಠದ ಆ ಜಾಗದಲ್ಲಿ ರಸ್ತೆಗೆ 1 ಇಂಚ್ ಜಾಗ ಬಿಡ ಕೊಟ್ಟವರು ಇವರು ಯಾವ ದೇಶದ ಬಗ್ಗೆ ಇವರಿಗೆ ನೈತಿಕತೆ ಇದೆ ಅಂತ ನಾನು ಇವರಿಗೆ ಒಂದು ರಾಜಕೀಯ ನೇತಾರರಲ್ಲಿ ಕೇಳಬೇಕಾದಂತ ಪ್ರಶ್ನೆಯನ್ನ ಅಲ್ಲಿ ಹೋಗಿ ಮಠಕ್ಕೆ ಮಾತಾಡಿ ಒಂದು ಮಾಡಿಕೊಡ್ಲಿ, ಆಮೇಲೆ ಇವರು ದೇಶಭಕ್ತರಾಗ್ಲಿ. ದೇಶಭಕ್ತರಲ್ಲ ಸರ್, ಕೇಳಿ ರಾಜಕೀಯ ನೇತಾರರ ಹತ್ರ ಕೇಳಬೇಕಾದ ಪ್ರಶ್ನೆಯನ್ನ ಒಂದೇ ಇವರು ಏನು ಎಜೆಂಡಾ ಇದೆ, ಅದಲ್ಲದೆ ಇವರಿಗೆ ಬೇರೆ ಏನು ದೇಶ ಬೇಕು ಏನು ಬೇಕಂತೆಲ್ಲ ಒಂದೇ ಉದ್ದೇಶ ಇದೆ. ಇವರ ನಿಮಗೆ ಉತ್ತರ ಬೇಕೋ ಇಲ್ವೋ, ನಿಮಗೆ ಉತ್ತರ ಬೇಕೋ ಇಲ್ವೋ ಸರ್? ಒಂದೊಂದು ಹೆಸರಲ್ಲಿ ಅನ್ಯಾಯ ಮಾಡುದು, ಯಾರಿಗೆ ಬೇಕಾದ್ರೆ ಇವೆಲ್ಲಕ್ಕೆ ರೆಡಿ ಇದ್ದವರು. ಓಕೆ ಸರ್, ಒಂದ್ ನಿಮಿಷ, ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಶ್ರೀಕೃಷ್ಣ ಅವರು. ಯಾರು ಏನು ಬೇಕಿದ್ರೆ ಮಾಡುವಂತ ವ್ಯಕ್ತಿಗಳು ಇವರು. ಅದೇ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಓಕೆ, ಒಂದ್ ನಿಮಿಷ ಇರಿ. ಎಸ್, ನೀವು ಮಾತಾಡಿ. ಯಾವ ಪ್ರಶ್ನೆಗೆ ಉತ್ತರ ಕೊಡಿ? ಖಂಡಿತವಾಗಿ ಅವ್ರು ನೇರವಾಗಿ ಆರೋಪ ಮಾಡಿದ್ದಾರೆ, ಯುವ ಬ್ರಿಗೇಡ್ ಅನ್ನುವಂಥದ್ದು ಹುಟ್ಕೊಂಡಿರುವಂತದ್ದು ಒಂದು ಕ್ರಿಮಿನಲ್ ಮೊಕದ್ದಮೆ ಇರುವಂತ ವ್ಯಕ್ತಿಯ ಮುಖಂಡತ್ವದಲ್ಲಿ ಹೊಂದಿರೋದು. ನಿಮ್ಗೆ ಯಾವ ನೈತಿಕತೆ ಇದೆ ಇದನ್ನು ಉಡುಪಿ ಸ್ವಚ್ಛಗೊಳಿಸ್ಲಿಕ್ಕೆ ಅಥವಾ ದಲಿತರ ಬಗ್ಗೆ ಮಾತಾಡ್ಲಿಕ್ಕೆ? ಏನ್ ನೈತಿಕತೆ ಇದೆ ಅನ್ನೋದು? ಅವರು ಆರೋಪಿಯೋ ಅಪರಾಧಿಯೋ ಅವ್ರ ಹತ್ರ ಕೇಳಬೇಕಿತ್ತು ನಾನು ಪ್ರಶ್ನೆಯನ್ನ. ಆರೋಪ ಬಂದು ಕೂಡ್ಲೆ ಅವನನ್ನ ತೆಗೆದು ಬಿಸಾಕ್ತಾ ಬಂದ್ರೆ ನಾಳೆ ನನ್ನ ಬಗ್ಗೆ ಆರೋಪ ಮಾಡ್ತಾರೆ, ನಾಡಿದ್ದು ಚಕ್ರವರ್ತಿ ಸೂಲಿಬೆಲೆಯವರ ಮೇಲೆ ಆರೋಪ ಮಾಡ್ತಾರೆ, ಅದಕ್ಕಿಂತ ನಾಡಿದ್ದು ನಮ್ಮ ರಾಜ್ಯ ಸಂಚಾಲಕರ ಮೇಲೆ ಆರೋಪ ಮಾಡ್ತಾರೆ. ಆರೋಪ ಬಂದು ಕೂಡ್ಲೆ ಕೋರ್ಟ್ ಇದೆ. ಈ ದೇಶದ ಸಂವಿಧಾನ ಭಗವದ್ಗೀತೆಗೆ ಸಮಾನ. ಅದು ಅಷ್ಟು ಪೂಜ್ಯವಾದಂತ ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚನೆಯಾದಂತ ಸಂವಿಧಾನದ ಮಾನದಂಡದ ಆಧಾರದಲ್ಲಿ ಕೋರ್ಟ್ ತೀರ್ಪು ಕೊಡುತ್ತದೆ ಅವರು ಕೊಲೆ ಮಾಡಿದಾರೋ ಇಲ್ವೋ ಅಂತ. ಅದಕ್ಕಿಂತ ಮುಂಚೆ ಅಪರಾಧಿ ಅಂತ ಮಾತಾಡ್ತಾರಲ್ಲ, ನನಗೆ ತುಂಬಾ ನಮೋ ಬ್ರಿಗೇಡ್ ಅವರ ಹೆಸರು ತೆಗೆದ್ರೆ ಅಲ್ಲಿ ಅವರ ಬಹಳ ಆತ್ಮೀಯವಾಗಿರುವಂತರು ಚಕ್ರವರ್ತಿ ಸೂಲಿಬೆಲೆ ಅವರು. ಇವತ್ತು ಯುವಕರ ಬಗ್ಗೆ ಅವರು ಯಾವ ರೀತಿ ದೇಶ ಕಟ್ಟಬೇಕನ್ನೋರ ಬಗ್ಗೆ ಬಹಳ ಭಾಷಣ ಮಾಡಿರ್ತಕ್ಕಂಥ ವ್ಯಕ್ತಿ. ನಾನು ಕೂಡ ಬಹಳ ಪ್ರಭಾವಿತ ಆಗಿದ್ದೆ ಅವರ ಮೇಲೆ. ಮೊನ್ನೆ ಈಗ ಅವರು ಏನು ಆರ್ಟಿ ಆಕ್ಟರ್ ಅವರು ಕೊಲೆ ಪ್ರಕರಣದಲ್ಲಿ ಹೇಗೆ ಇವರು ಜೈಲಿಂದ ರಿಲೀಸ್ ಆಗುವಾಗ ಆ ವ್ಯಕ್ತಿಗೆ ಸ್ವಾಗತ ಇವರು ಕೊಡ್ತಾರೆ. ಯಾರು? ಚಕ್ರವರ್ತಿ ಸೂಲಿ ಅವರು. ಇವರು ಸಮಾಜದ ಯುವಕರಿಗೆ ದಾರಿ ತೋರಿಸ್ತಾ ಇದ್ದಾರೆ. ಯಾವ ದಾರಿ ತೋರಿಸ್ಬೇಕಂತಕ್ಕಂತೂ ಮಾತಲ್ಲಿ ಒಂದು, ಕೃತಿಯಲ್ಲಿ ಒಂದು, ಇಂಥದ್ದಲ್ಲ. ನಾವು ಇವತ್ತು ಉಡುಪಿ ಚಲೋ ಮಾಡಿರ್ತಕ್ಕ ಒಂದು ಉದ್ದೇಶ ಅದರ ರಾಜಕೀಯ ಇರ್ಬೋದು, ರಾಜಕೀಯ ಖಂಡಿತವಾಗ್ಲೂ ಇರ್ಬೋದು. ಯಾಕೆ ಹೇಳಿದ್ರೆ ಕೋಮುವಾದವನ್ನ ಬಡಿಬೇಕಂತಕ್ಕಂತ ಅವರ ಉದ್ದೇಶ ಇತ್ತು, ಅದು ಮಾಡಿದಾರೆ ಅವರು. ಇದು ಕೂಡ ರಾಜಕೀಯ ಉದ್ದೇಶಕ್ಕೋಸ್ಕರ ಇರ್ತಕ್ಕಂಥದ್ದು. ಇದು ಕೂಡ ರಾಜಕೀಯ ಉದ್ದೇಶಕ್ಕೋಸ್ಕರ ಇರ್ತಕ್ಕಂಥ. ಹಲೋ, ನಮಸ್ಕಾರ. ಯಾರು ಮಾತಾಡ್ತಿದ್ದೀರಿ? ಅದು ಮಂಗಳೂರಿಂದ. ನಿಮ್ಮ ಹೆಸರು ಹೇಳಿ. ಕೃಷ್ಣ ಅಂತ ಹೇಳಿ. ಹೇಳಿ, ಯಾವ್ದ್ರಲ್ಲಿ ಈಗ ನಿಜವಾಗಿ ರಾಜಕೀಯ ಉದ್ದೇಶ ಇದೆ ಅಂತ ಅನಿಸ್ತಾ ಇದೆ? ಕನಕನಡ ಎಲ್ಲ ಉಡುಪಿ ಈಗ ಯುವ ಬ್ರಿಗೇಡ್ ಮಾಡ್ತಾ ಇರೋದು ಕ್ಲೀನಿಂಗ್ ವಿಷಯ. ಓಕೆ, ಅದನ್ನ ನೀವು ರಾಜಕೀಯ ಅಂತ ಹೇಳಿ ಅವ್ರು ತಿಳ್ಕೊಳ್ಳೋದು ಯಾಕೆ ಅಲ್ವಾ? ಮತ್ತೊಂದು, ದಿನಕರ್ ಶೆಟ್ಟಿ ಅವರು ಅವರ ಬಗ್ಗೆ ನಮ್ಗೆ ಕೂಡ ಪರಿಚಯ ಇದೆ. ಅವರು ಕೂಡ ಒಂದು ರಾಜಕೀಯ ಪಕ್ಷಕ್ಕೆ ಸಪೋರ್ಟಿವ್ ಆಗಿ ಇರುವವರು. ಇಲ್ಲಿ ಅವರು
ಆಕ್ಚುಲಿ ಕಾನೂನು ಸಲಹೆ ಇವ್ರು ಹೇಳ್ತಾರೆ 36 ಸಂಘಟನೆಯಲ್ಲಿ ABP ಇದೆ ಅಂತ. ABP ಅವ್ರ ಹತ್ರ ಕೇಳಿದ್ರೆ ನಾವು ರಾಜಕೀಯ ಪಕ್ಷ ಅಲ್ಲ ಅಂತ ಹೇಳ್ತಾರೆ. ನಾವು ರಾಜಕೀಯ ಪಕ್ಷ ಅಲ್ಲ ಹೇಳ್ತಾರೆ. ನಮೋ ಬ್ರಿಗೇಡ್ ಅನ್ನು ಹೇಳ್ತಾರೆ ಇದು ಸ್ವತಂತ್ರವಾದ ಸಂಸ್ಥೆ, ಇದು ರಾಜಕೀಯಕ್ಕೆ ಯಾವುದಕ್ಕೆ ಸಂಬಂಧ ಇಲ್ಲ ಹೇಳ್ತಾರೆ. ಇವತ್ತು ಇದೇ ನಮೋ ಬ್ರಿಗೇಡ್ ಅವರು ಅದನ್ನ ಇದು ಮಾಡುವಾಗ ನಾವು ಇದನ್ನ ಯುವ ಬ್ರಿಗೇಡ್ ಆಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಅದೇ ಸಂಚಾಲಕರ ಮಾತು. ಹಾಗಾದ್ರೆ ಇವರು ಹೇಳ್ತಾರೆ ಇವತ್ತು ಯಾವ ಸಂಚಾಲಕರು? ನರೇಶ್ ಶೆಣೈ ಅವರು ಹೇಳಿದ್ದೇ ಮಾತು, ಇದೇ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿರ್ತಕ್ಕಂಥ ಮಾತು. ಮುಖ್ಯವಾಗಿ ಇವರೇ ಹೇಳ್ತಾರೆ ಕೇಳ. ಎಸ್, ಮಾತಾಡಿ ನೀವು. ಹಲೋ, ನೋಡಿ, ಈಗ ನೀವು ವಾಹಿನಿಯವರು ನೀವು ಉಡುಪಿ ಚಲೋ ಪರವಾಗಿ ಮಾತಾಡ್ತಿದ್ದೀರಾ. ನೀವು ಆಕ್ಚುಲಿ ಮಿಡಿಲ್ ಅಲ್ಲಿ ಇರ್ಬೇಕು, ತಟಸ್ಥವಾಗಿರ್ಬೇಕು. ಅಲ್ಲ, ಇಲ್ಲಿ ಯಾರು ಕೂಡ ಯಾವ ಚಲೋದ ಬಗ್ಗೆ ಪರವಾಗಿ ಮಾತಾಡ್ಲಿಕ್ಕೆ ಬರ್ಲಿಲ್ಲ. ಯಾವ್ದು ರಾಜ್ಯಕ್ಕೆ ಜನರನ್ನ ಯಾವ ರೀತಿ ಮಂಗ ಮಾಡ್ತಾ ಇದ್ದಾರೆ ಅಂತಕ್ಕಂಥ ತುಲನೆ, ಜನರನ್ನ ಜಾಗೃತಿ ಮಾಡ್ತಕ್ಕಂಥ ಕೆಲಸ ಇವತ್ತು ವಾಹಿನಿ ಮಾಡ್ತಾ ಇದೆ. ಅದೇ ರೀತಿ ಸಮಾಜದ ಹೋರಾಟಗಾರರಾಗಿ ನಾವು ಮಾಡ್ತಾ ಇದ್ದೇವೆ. ದಿನಕರರ ಮೇಲೆ ಸಂಶಯ ಶುರುವಾಗಿದೆ. ಉದ್ದೇಶ ಏನು, ಉಡುಪಿ ಚಲೋ ಉದ್ದೇಶ ಏನು ಅನ್ನೋದನ್ನ ಜನರಿಗೆ ಮನದಟ್ಟು ಮಾಡುವಂತ ಉದ್ದೇಶ ಮಾತ್ರ ಹೊಂದಿದೆ. ದಿನಕರ್ ಶೆಟ್ಟಿ ಅವರು ಹೇಳ್ತಿದ್ರು ಇದು ಪೂರ್ತಿ ರಾಜಕೀಯ ಅಂತ ಅಂದ್ಬಿಟ್ಟು. ಅಲ್ಲ ನೋಡಿ, ಕನಕನಡೆ ಪ್ರೋಗ್ರಾಮ್ ಅಲ್ಲಿ ಇವರು ಯುವ ಬ್ರಿಗೇಡ್ ಅನ್ನ ಮುಂದೆ ಹಾಕಿ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ. ಚಕ್ರವರ್ತಿ ಸುಲಿಬೆಳೆಯವರು 2 ದಿವಸದ ಮೊದಲೇ ಹೇಳ್ತಾರೆ ಇವರು ದಲಿತರು ಹೋದ ನಡೆಯನ್ನ ಸ್ವಚ್ಛತೆ ಮಾಡ್ಬೇಕು ಅಂತ. ಎಲ್ಲಿ ಹೇಳಿದ್ದಾರೆ ಸರ್? ಸುಮ್ಮನೆ ತಿರುಚಬೇಡಿ. ದಲಿತರ ಪದವೇ ಹೇಳಿಲ್ಲ. ಎಲ್ಲಿ ಹೇಳಿದ್ದಾರೆ? ಯಾವ ವೇದಿಕೆಯಲ್ಲಿ ಹೇಳಿದ್ದಾರೆ ಸ್ವಾಮಿ? ಯಾವ ವೇದಿಕೆಯಲ್ಲಿ? ಅವರನ್ನ ಕೇಳಬೇಕು. ಅದರ ನಂತರ ಸರ್ ವಿಷಯವನ್ನ ತಿರುಚಬೇಡಿ. ವಿಷಯವನ್ನ ತಿರುಚಿ ಅದರ ನಂತರ ನಿನ್ನೆ ಪತ್ರಿಕಾಗೋಷ್ಠಿ ಆಗಿದೆ. ಬೇರೆ ಬೇರೆ ಜಾತಿ ಮೇಲ್ವರ್ಗದ ಜಾತಿ ಸಂಘಟನೆಯವರು ಕೂಡ ಹೇಳಿದ್ದಾರೆ, ಎಲ್ಲರೂ ಸಂಘಟನೆಗಳು ಒಟ್ಟಾಗಿ ನಾವೆಲ್ಲ ಇದನ್ನು ವಿರೋಧಿಸುವ, ನಮ್ದು ಕೂಡ ಅದರಲ್ಲಿ ಏನಿದಿಲ್ಲ. ಬಟ್ ಎಲ್ಲವೂ ಒಂದು ಕಡೆಯಲ್ಲಿ ರಾಜಕೀಯವಾಗಿ ಇದನ್ನು ಬಳಸ್ಕೊಳ್ಬೇಕು. ಭಾವನಾತ್ಮಕವಾಗಿ 2 ಜಿಲ್ಲೆಗಳಲ್ಲಿ ಭಾವನಾತ್ಮಕ ವಿಚಾರದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷವೂ ಇದೇ ಮಾಡ್ತಕ್ಕಂಥದ್ದು. ಪ್ರಾಕೃತಿಕವಾಗಿ ಯಾವ್ದು ನಾಶವಾಗ್ತದೆ ಅದರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ಕಾಳಜಿ ಇರ್ತಕ್ಕಂಥ ಭಾವನಾತ್ಮಕ ವಿಚಾರದಲ್ಲಿ ರಾಜಕೀಯ ಹೇಗೆ ಮಾಡುವಂಥದ್ದು ಮಾತ್ರ ಇವತ್ತು ಇರ್ತಕ್ಕಂಥದ್ದು. ಇವತ್ತು ನಾನು ಹೇಳ್ತೇನೆ, ಇದರಲ್ಲಿ ದಲಿತ ಮೋರ್ಚಾ ಇದೆ, ಅವ್ರು ಯಾಕೆ ಮಾತಾಡುದಿಲ್ಲ? ಯುವ ಬ್ರಿಗೇಡ್ ಅನ್ನ ಇವ್ರು ಹೇಳಲಿಕ್ಕೆ ಸಮಾಜಕ್ಕೆ ಬೇಕು. ಯಾಕೆ ಹೇಳಿದ್ರೆ ನಾವು ಯಾವುದೇ ರಾಜಕೀಯದಲ್ಲಿಲ್ಲ. ಇವರು ಎಲ್ಲ ಹಿನ್ನೆಲೆ ತಕೊಂಡ್ರೆ ಪ್ರತಿಯೊಂದು ಪಕ್ಷದ ಜವಾಬ್ದಾರಿ ಇರ್ತಕ್ಕಂಥವ್ರು. ಒಬ್ರು ಕಾಲ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಹಲೋ, ನೋಡಿ, ಈಗ ಉಪಾಯುಕ್ತರು ಹೇಳ್ತಾ ಇದ್ರು ಒಬ್ಬ ವ್ಯಕ್ತಿಗೆ ಯಾವಾಗ ಕೋರ್ಟ್ನಲ್ಲಿ ಶಿಕ್ಷೆ ಆಗುದಿಲ್ಲವ ಆಗ ಮಾತ್ರ ಒಂದು ಅಪರಾಧಿ ಅಂತ ಹೇಳ್ತಾ ಇದ್ದಾರೆ ಇವರು. ಇವರು ಯಾವ ಕೋರ್ಟ್ಗೆ, ಯಾವ ಸಂವಿಧಾನಕ್ಕೆ ಇಷ್ಟೇ ತನಕ ಇವರು ಏನು ಈ ಸಂವಿಧಾನ ಒಪ್ಪಿದ್ದೀರಾ ಹೇಳಿ? ಈಗ ಇವರು RSS ಸರ್ಕಾರ ಇದೆ ಕೇಂದ್ರದಲ್ಲಿ. ಇವರು ಇನ್ನು ಎಲ್ಲ ಅಲ್ಪಸಂಖ್ಯಾತರ ಮೇಲೆ, ದಲಿತರ ಮೇಲೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇವರು ಇನ್ನು ಸಹ ಕೋರ್ಟ್ ಅನ್ನು ಒಪ್ಪಿಲ್ಲ, ಇವರು ನಮ್ಮ ಸಂವಿಧಾನ ಒಪ್ಪಿಲ್ಲ. ಇವರು ಹೇಳ್ತಾರೆ ಮಂಗಳೂರಲ್ಲಿ ಒಬ್ಬ ನಿರಪರಾಧಿ, ಅವರ ಕುಟುಂಬ ಇವರಿಗೆ ಶಾಪ್ ಆಗ್ತಾ ಉಂಟು. ಅವನೊಬ್ಬ ಬ್ರಿಗೇಡ್, ನಮ್ಮ ಬ್ರಿಗೇಡ್ ಅಧ್ಯಕ್ಷ ಆಗಿದ್ದಿ ನರೇಂದ್ರ ಶೆಣೈ. ಇಷ್ಟು ದೊಡ್ಡ ಇವರು ಅವರಿಗೆ ಸ್ವಾಗತ ಮಾಡಿ, ಇವರು ಅವನು ಕೊಂದದ್ದು ಒಬ್ಬ ಹಿಂದೂ, ಒಬ್ಬ ಬ್ರಾಹ್ಮಣನ್ನು ಕೊಂದದ್ದು. ಅಷ್ಟು ಇವರಿಗೆ ಈ ಜನರ ಮೇಲೆ ಒಂದು ಪ್ರೀತಿ ಇದ್ದರೆ ಅವನಿಗೆ ಇವರು ಸ್ವಾಗತ ಮಾಡ್ತಿಲ್ಲ ಜೈಲಿಂದ. ಸರ್, ಒಂದು ಸ್ಪಷ್ಟಪಡಿಸ್ತೇನೆ, ಒಂದು ಸ್ಪಷ್ಟಪಡಿಸ್ತೇನೆ. ನಮೋ ಬ್ರಿಗೇಡಿನ ಜನರನ್ನು ಭಾಷಣದಲ್ಲಿ ಪ್ರಧಾನಿ ಭಾಷಣ, ನಿಮ್ಮ ಭಾಷಣ, ನಿಮ್ಮ ಚಕ್ರಾಣಿ ಸುಲಿಬೇರೆಯವರು ಮಾಡುವಂತಹ ಮಾತಾಡಗಳನ್ನೆಲ್ಲ ಇದು ಯಾರು ಒಪ್ಪಲ್ಲ. ಇನ್ನು ನಿಮ್ಮನ್ನು ಜನರ ಒಯ್ದು ಬರೀತಾರೆ ನೋಡಿ. ಎಸ್, ಮಾತಾಡಿ ಸರ್, ನೀವು ಉತ್ತರ ಬೇಕಾಗಿದೆ. ಈಗ ಉಡುಪಿಯಲ್ಲಿ ಪಂಥಿಭೇದ ಉತ್ತರ ಕೊಡಿ. ಪಂಥಿಭೇದದ ವಿಚಾರ ಉಂಟು ನೋಡಿ. ಇವತ್ತು ಸುಪ್ರೀಂ ಕೋರ್ಟಿಗೆ ಇದೇ ಕೇಂದ್ರ ಸರ್ಕಾರದವರು ಪ್ರಮಾಣ ಪತ್ರ ಹಾಕಿದ್ದಾರೆ, ಇದನ್ನ ನಿಲ್ಲಿಸಬೇಕು ಅಂತಕ್ಕಂಥದ್ದು. ಒಂದು ಕಡೆಯಲ್ಲಿ ಮೂಢನಂಬಿಕೆಗಳನ್ನ ಕಾನೂನು ಬರುವಾಗ ವಿರೋಧಿಸ್ತಾರೆ, ಇನ್ನೊಂದು ಕಡೆಯಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅವರೇ ಪ್ರಮಾಣ ಪತ್ರ ಸಲ್ಲಿಸ್ತಾರೆ. ರಾಜಕೀಯವಾಗಿ ಇನ್ನೊಂದು ಕಡೆಯಲ್ಲಿ ಸಂಸ್ಕೃತಿ ಅಂತ ಹೇಳ್ತಾರೆ. ನಾವ್ ಹೇಳ್ತಾ ಒಟ್ರಾಸಿ ಯಾವುದೋ ಒಂದು ಇದನ್ನ ರಾಜಕೀಯವಾಗಿ ಜನರನ್ನ ಇದು ಮಾಡ್ತಕ್ಕಂಥದ್ದು. ಇವತ್ತು ಇಡೀ ಉಡುಪಿಯಲ್ಲಿ ಒಂಥರದ ಗೊಂದಲ ಇದೆ ಜನರಿಗೆ.
ಇವತ್ತು ಯಾರೋ ಒಬ್ಬ ಈಗ ದಿನಕರ್ ಸರ್ ಅವರೇ, ಉಡುಪಿ ಚಲೋದಲ್ಲಿ ನಾನು ಯಾವುದೇ ರಾಜಕೀಯ ಪಕ್ಷದ ವಕ್ತಾರ ಅಲ್ಲ, ವ್ಯಕ್ತಿ ಮಾತಾಡ್ತಾರೆ. ರಾಜಕೀಯ ಪಕ್ಷದವನ್ನ ಇವತ್ತು ಯಾಕೆ ಆಗಿದೆ ಸಮರ್ಥಿಸಿಕೊಂಡು ಹೇಳಿದ್ರೆ, ಮಾತಾಡಬೇಕಾದ ಅಗತ್ಯ ನನಗಿಲ್ಲ. ಉಡುಪಿ ಚಲೋದಲ್ಲಿ ಒಬ್ರು ವ್ಯಕ್ತಿ ಮಾತಾಡ್ತಾರೆ, ಏನ್ ಹೇಳಿದ್ರೆ ಇದು ಪಂಥಭೇದವನ್ನ ನಿಲ್ಲಿಸಬೇಕು, ಇಲ್ಲ ಅಂತಾದ್ರೆ 2 ತಿಂಗಳ ಒಳಗೆ ನಾವು ಇದು ಮಾಡ್ಲಿಕ್ಕೆ ರೆಡಿ ಆಗ್ಬೇಕಂತಕ್ಕಂಥದ್ದು. ಅದು ವ್ಯಕ್ತಿಯ ಹೇಳಿಕೆ. ಅಲ್ಲಿ ಬಂದಂತ ಸಹಸ್ರಾರು ದಲಿತರ ನಿರ್ಣಯ ಅಲ್ಲ ಅದು. ದಲಿತರು ಬಂದಿರತಕ್ಕಂಥದ್ದು ಅವರಿಗೆ ಅನ್ಯಾಯ ಆಗಿದೆ. ಇವತ್ತು ಮಂಗಳೂರಿನಲ್ಲಿ ಎಷ್ಟು ಅನ್ಯಾಯ ಆಗಿದೆ, ಉಡುಪಿ ಜಿಲ್ಲೆಯಲ್ಲೇ ಸಾಧಾರಣವಾಗಿ ಅನ್ಯಾಯ ಆಗಿರ್ತಕ್ಕ, ಆ ನೋವಿಗೋಸ್ಕರ ಬಂದಿರತಕ್ಕಂಥವ್ರು. ನಮ್ಮ ನೋವನ್ನ ಈ ಸರ್ಕಾರದ ಗಮನಕ್ಕೆ ತಳಿಬೇಕು, ಕಾನೂನಿನ ಚೌಕಟ್ಟು ಗಟ್ಟಿಯಾಗಬೇಕು ಅನ್ನೋ ದೃಷ್ಟಿಯಲ್ಲಿ ಅಲ್ಲಿ ಬಂದಿದ್ದಾರೆ ಹೊರತು ಯಾವುದೋ ಒಬ್ಬ ವ್ಯಕ್ತಿ. ನಾವು ಕೂಡ ಹಿಂದೂ ಸಮಾಜಸ್ಥಕ್ಕೆ ಹೋಗಿದೆ, 2 ಲಕ್ಷ ಜನ ಇದ್ದಾರೆ. ಇವರು ಭಾಷಣ ಮಾಡೋರು ಹೇಳ್ತಾರೆ ಅವರಿಗೆ ಅದು ಮಾಡಿದವ್ರೆ. ನಾವು 2 ಲಕ್ಷ ಜನರು, ನಮ್ಮ ತೀರ್ಮಾನ ಅಲ್ಲ ಅದು, ಆ ವ್ಯಕ್ತಿಯ ವೈಯಕ್ತಿಕ ನಿರ್ಧಾರ ಅದು. ಆ ವ್ಯಕ್ತಿಯ ವೈಯಕ್ತಿಕ ನಿರ್ಧಾರಕ್ಕೆ ಅದನ್ನ ಇಡೀ ದಲಿತರ ಮೇಲೆ ಹಾಕಿ ಏನೋ ಒಂದು ಸ್ವಚ್ಛತೆ ಮಾಡ್ತಾ ಅಂತ ಹೇಳಿದ್ರೆ ಇದು ಸಮಾಜಕ್ಕೆ ಒಳ್ಳೆಯ ಒಂದು ಮೆಸೇಜ್ ಖಂಡಿತವಾಗ್ಲೂ ಅಲ್ಲ. ನಮ್ಮ ಕಾಲರ್ ಕೂಡ 2 ಪ್ರಶ್ನೆಗಳನ್ನ ಕೇಳಿದ್ರು, ನೀವು ಏನೋ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ರಿ, ಮಾತಾಡಿ. ಪ್ರಶ್ನೆ ಮರ್ತೋಯ್ತು ನನಗೆ. ದಿನಕರ್ ಸರ್ ಅವರ ನಾನು ಹೇಳ್ತೇನೆ, ಒಬ್ರು ಕಾಲ್ ಇದ್ದಾರೆ, ಮಾತಾಡೋಣ. ಹಲೋ ಮೇಡಮ್, ನಮಸ್ತೆ. ನಮಸ್ಕಾರ, ಹೇಳಿ. ಅರುಣ್ ಅಂತ ಮಾತಾಡೋದು ಕುಂದಾಪುರದಿಂದ. ಓಕೆ ಸರ್, ಹೇಳಿ ತಮ್ಮ ಅಭಿಪ್ರಾಯ. ಮೇಡಮ್, ನಿನ್ನೆ ಉಡುಪಿ ಚಲೋ ಇದೆಯಲ್ಲ, ಪ್ರಶ್ನೆ ಮಟ್ಟ ಮಟ್ಟಿಗೆ ಬಗ್ಗೆ ನಿನ್ನೆ ಕೂಡ ಡಿಸ್ಕಷನ್ ನಾ ಮಾತಾಡ್ಬೇಕಂತ ತುಂಬಾ ಟ್ರೈ ಮಾಡಿದೆ, ಕನೆಕ್ಟ್ ಆಗ್ಲಿಲ್ಲ. ಮಾತಾಡಿ ಇವತ್ತು. ಬಟ್ ಇವಾಗ ಕನೆಕ್ಟ್ ಆಗಿದೆ. ಯಾಕಂದ್ರೆ ಅಲ್ಲಿ ಆಕ್ಚುಲಿ ಪ್ರಶ್ನೆ ಮಟ್ಟಕ್ಕೆ ಮುತ್ತಿಗೆ ಹಾಕುದು, ಪ್ರಶ್ನೆ ಮಟ್ಟಕ್ಕೆ ಒಂದನ್ನ ಟಾರ್ಗೆಟ್ ಮಾಡಿ ಅಂತ ಅಲ್ಲ. ಇವತ್ತು ಸಮಾಜದಲ್ಲಿ ದಲಿತ ಗಣ್ಯ ಆಗ್ತದೆ 100% ಸತ್ಯ. ಯಾಕಂದ್ರೆ ಸಾಧಾರಣವಾಗಿ ಕುಂದಾಪುರ, ಉಡುಪಿ ಜಿಲ್ಲೆಗಳಲ್ಲಿ ನಮ್ಮ ಜಾತಿಯ ತಾಳ ತುಂಬಾ, ಈವನ್ ಸಿಟಿಗಳಲ್ಲಿ ಕೂಡ ಪ್ರಜ್ಞಾವಂತರಿದ್ದಾರೆ ಅಂತಾರೆ, ಸಂಘಟನೆಗಳಿವೆ, ಸಂಘಟನೆಗಳು ನಮ್ದು ತತ್ವ ಸಿದ್ಧಾಂತಗಳಿವೆ ಅಂತಾರೆ. ಅದೇ ಸಂಘಟನೆಗಳಿಂದ ನನಗನ್ಯಾಗಿದೆ. ನಾನೊಬ್ಬ ದಲಿತನಾಗಿದ್ದೆ. ನಮ್ಮ ಕ್ಯಾಟಗರಿ ಮ್ಯಾರೇಜ್ ಆದಾಗ ಒಂದು ದೇವಸ್ಥಾನದಲ್ಲಿ, ಅದು ಮುಜರಾಯಿ ಇಲಾಖೆಗೆ ಒಳಪಟ್ಟ ದೇವಸ್ಥಾನ, ಅಲ್ಲಿ ನಮ್ಮವರು ಊಟ ಮಾಡದೆ ಎಂಡಲ್ ಎಲೆಯನ್ನ ತೆಗಿಲಿಕ್ಕೆ ಜನ ನೇಮಕಗೊಂಡಿರುವ ಜನರು ಆಗುದಿಲ್ಲ ಅಂದ್ರು. ಆ ಟೈಮ್ ಅಲ್ಲಿ ದೇವಸ್ಥಾನ ಆಡಳಿತ ಮಂಡಳಿ ಬಗ್ಗೆ ಕೇಳಿದ್ರೆ ಸರಿಯಾಗಿ ರೆಸ್ಪಾನ್ಸ್ ಕೊಡ್ಲಿಲ್ಲ ನಮ್ಗೆ. ಅದನ್ನ ನಾನು DC-ಗೆಲ್ಲ ಕಂಪ್ಲೇಂಟ್ ಮಾಡಿದೆ, ಆಯ್ತಾ. ಕಂಪ್ಲೇಂಟ್ ಮಾಡಿದವಾಗ RSS ಅಲ್ಲಿ ನಮ್ಮಲ್ಲಿ RSS ಶಾಖೆ ಇತ್ತು. ಅವಾಗ ಅದ್ರಲ್ಲಿ ನಾನು ಕೂಡ ಇದ್ದೆ. RSS ಅವರಿಗೆ ನಾನು ಅದನ್ನೊಂದು ದೂರು ಕೊಟ್ಟೆ, ನೋಡಿ ಈ ತರ ಆಗ್ತಿದೆ, ನಮಗೆ ಅನ್ಯಾಯ ಆಗ್ತಿದೆ, ಖಂಡಿತವಾಗಿ ನೀವು ನನಗೆ ಸಪೋರ್ಟ್ ಮಾಡ್ಬೇಕು ಅಂತ. ಆ ಕೇಸ್ ಕೊಟ್ಟಿರ್ಬೇಕು, ನನ್ನ ಪ್ರೂಫ್ ಇದೆ, ಬೇಕು ನಿಮ್ಗೆ ಯಾವತ್ತು ಬೇಕು ನಿಮ್ ಮೇಲೆ ಕೊಡ್ತೀನಿ. ಆವಾಗ RSS ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಿ ಹೋಗ್ಬೇಕಂದಿದ್ರೆ ನಮ್ಮ ಒಬ್ಬರು ವಕೀಲರು ಅವರು, ನೀವು ನಿಮ್ಮ ದಲಿತ ವಕೀಲರು ಹಿಡಿದ್ರೆ ನೀವು ಕಂಪ್ಲೇಂಟ್ ಮಾಡಿ, ನಾ ಬರುದಿಲ್ಲ ಅಂತ ಅವ್ರು. RSS ಅವ್ರು ಕೇಳಿದ್ರೆ ನಮ್ಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ, ನೀವು ಸುಮ್ನೆ ಎದುರ ಕೊಡ್ತೀವಿ ಅಂತ ಹೇಳಿದ್ರೆ. ಈ ತರ ಮಾಡ್ಬೇಕಾದ್ರೆ ದಲಿತರಿಗೆ ಅನ್ಯಾಯ ಆಗುತ್ತಿರೋದನ್ನ ಪ್ರೊಟೆಕ್ಟ್ ಮಾಡೋದು ತಪ್ಪೇನು? ಏನ್ ತಪ್ಪ? ಹಾಕೋದ್ರಲ್ಲಿ ಏನ್ ತಪ್ಪು ಅಂತ ಹೇಳಿ ನೀವು ಕೇಳ್ತಿದ್ದೀರಾ? ಅಲ್ಲ, ತಪ್ಪಿಲ್ಲ, ತಪ್ಪು ಮಾಡಿದ್ರೆ ತಪ್ಪೇನಿಲ್ಲ, ಸರಿಯಾಗಿ ಮಾಡ್ತಿದ್ವಿ. ಯಾಕಂದ್ರೆ ನನಗೆ ಆಕ್ಚುಲಿ ಯಾರು ಆ ರ್ಯಾಲಿ ನನಗೆ ಕಂಡಕ್ಟ್ ಮಾಡ್ತಿದ್ರೆ, ಬಟ್ ಅವ್ರು ನಂಗೆ ಕಾಂಟ್ಯಾಕ್ಟ್ ಇಲ್ಲ. ಅವ್ರು ಕಾಂಟ್ಯಾಕ್ಟ್ ಖಂಡಿತವಾಗಿ ನಾನು 100% ಸಪೋರ್ಟ್ ಮಾಡ್ತೀನಿ. ಯಾಕೆ ಗೊತ್ತುಂಟ, ನಮ್ಮ ಪೇಜಾವರ ಮಠಾಧೀಶರು ದಲಿತ ಕೆರೆಗಳ ನಡಿಗೆ ಅಂತ ಮಾಡಿದ್ರು, ಆಯ್ತಾ. ನಡಿಗೆ ಅಂತ ಮಾಡೋದು ಏನು, ಇವಾಗ ಕೃಷ್ಣ ಮಠದಲ್ಲಿ ಭಟ್ರಿಗೆ ಒಂದು ಪಂಕ್ತಿ, ಉಳಿದವರಿಗೆ ಒಂದು ಪಂಕ್ತಿ. ಯಾಕೆ ಅದನ್ನ ಬ್ರಾಹ್ಮಣರು ಯಾಕೆ ಸಪರೇಟ್ ಆಗಿ ಮಾಡ್ಬೇಕು? ಅವ್ರ ದಲಿತ ಕೆರೆಗೆ ನಡಿಗೆ ನೋಡಿದ್ರೆ ಏನ್ ಮೆಸೇಜ್ ಕೊಟ್ರು ಸಮಾಜಕ್ಕೆ? ಏನ್ ಮೆಸೇಜ್ ಕೊಟ್ರು? ನಾವು ಗ್ರಾಜುಯೇಷನ್ ಮಾಡುವ ನಮಗೂ ನಾಚಿಕೆ ಆಗುತ್ತೆ. ಒಂದು ಕುಂದಾಪುರದಲ್ಲಿ ಕೆಲವೊಂದು ದೇವಸ್ಥಾನಗಳಲ್ಲಿ ಹೋದ್ರಿ, ಕುಂದಾಪುರ ತಾಲೂಕಲ್ಲಿ ಸಾಕಷ್ಟು ಅಸಮಾನತೆ ಇದೆ ಅಂತ ಹೇಳಿ ನೀವು ಹೇಳ್ತಿದ್ದೀರಲ್ವಾ? ಅದರಿಂದ ಯಾವುದೇ ಸಂಘ ಪರಿವಾರಗಳಿಂದ ಯಾವುದೇ ರೀತಿಯ ಸಹಕಾರ ಅಥವಾ ಸ್ಪಂದನೆ ಸಿಗೋದಿಲ್ಲ ಅಂತ ಹೇಳ್ತಿದ್ದೀರಾ? ನೋಡಿ, ಮತ್ತೊಂದು ಹೇಳ್ತೀನಿ ಕೇಳಿ, ಎಲ್ಲಾ ಸಂಘ ಸಂಸ್ಥೆಗಳು ಏನು ಆದ್ರಿಂದ ಮುತ್ತಿಗೆ ಹಾಕೋದ್ರಲ್ಲಿ ತಪ್ಪೇನು, ಸಹಪಂಕ್ತಿನ ಡಿಮ್ಯಾಂಡ್ ಮಾಡೋದ್ರಲ್ಲಿ ತಪ್ಪೇನು ಅಂತ ಹೇಳಿ ನೀವು ಕೇಳ್ತಿರೋಂಥದ್ದು? ಹೌದು. ಎಸ್, ಒಂದ್ ವಿಷಯ ಹೇಳ್ತೀನಿ ಕೇಳಿ ಪ್ಲೀಸ್. ಒಂದ್ ವಿಷಯ ಹೇಳ್ತೀನಿ. ಈ ಏನು ನಂಗೆ ಮರ್ತ ಹೋಯ್ತು, ನೀವು ಈ ಸಂಘಟನೆಗಳಲ್ಲಿ ಹೇಳಿದ್ರಲ್ಲ, ಸಂಘಟನೆಗಳು ಕೇವಲ ತತ್ವ, ನಾವೆಲ್ಲ ಹಿಂದೂಗಳು ತತ್ವ, ಅದನ್ನ ಆ ಸ್ಟೇಜಿಗಷ್ಟಕ್ಕೆ ಸೀಮಿತ. ಅದರಲ್ಲಿ ಇರುವಂತ ಬ್ರಾಹ್ಮಿನ್ಸ್ ಯಾರು ಸ್ಪೀಚ್ ಮಾಡ್ತಿದ್ರೆ, ಅದು ಬೇರೆ ಯಾರೊಬ್ಬ ಜನಿವಾರ ಹಾಕು ಜಾತಿಯವರೊಬ್ಬ ಸ್ಪೀಚ್ ಮಾಡಿದ್ರೆ ಆ ಸ್ಪೀಚ್ ಆ ಸ್ಟೇಜಿಗಷ್ಟೇ ಸೀಮಿತ. ಅದನ್ನು ನೀವು ಕಾರ್ಯಗತ ಖಂಡಿತವಾಗಿ ಮಾಡೋದಿಲ್ಲ, ಬರೀ ಸುಳ್ಳು. ನಾವೆಲ್ಲ ಎಂದು ನಮ್ಮಲ್ಲಿ ಜಾತಿ ಐತೆಲ್ಲ, ನಾವೆಲ್ಲ ಒಂದ್ತಾರೆ. ಇದು 100ಕ್ಕೆ 100 ಸುಳ್ಳು. ಇದು ಸಂಧಿ 100ಕ್ಕೆ 100 ಕಾರ್ಯಗತವಾಗಿಲ್ಲ. ಹೌದುಂಟಾ? ಇದಕ್ಕೆ ನನಗೆ ಎಕ್ಸಾಂಪಲ್, ನನಗೆ ಅನ್ಯಾಯ ಆಗಿದೆ, ನಾನು ಕೇಸ್ ಕೂಡ ನಾನು ಕೊಟ್ಟಿದ್ದೇನೆ. ಬಟ್ ಲಾಸ್ಟ್ ನನಗೆ ಪ್ರೊಟೆಸ್ಟ್ ಮಾಡ್ಲಿಕ್ಕೆ ನನ್ನ ಹತ್ರ ಹಣ ಇಲ್ಲ, ನನ್ನ ಜನ ಬೆಂಬಲ ಇಲ್ಲ. ಅರ್ಥ ಆಯ್ತಾ? ಓಕೆ, ಈಗ ಹೇಳಿ
ಶ್ರೀಕೃಷ್ಣ ಅವರೇ, ಮುಖ್ಯವಾಗಿ ನೀವು ಏನು ಸಹಪಂಕ್ತಿ ಭೋಜನ ಮಾಡ್ತಾ ಇದ್ದೀರಾ, ಇದು ಕೂಡ ಏನು ಇಲ್ಲಿ ಕೃಷ್ಣ ಮಠದಲ್ಲಿ ಸಹಪಂಕ್ತಿ ಭೋಜನ ಇಲ್ಲ, ಅದನ್ನ ವಿರೋಧ ಮಾಡುವಂತ ಕ್ರಿಯೆರಾ ಅಥವಾ ಕನಕನ ನಡೆಯಲ್ಲಿ ನಿಮ್ದು ಹೇಗೆ? ನಾವು ನೋಡಿ, ನಾವು ಖಂಡಿತವಾಗಿ ಸಹಪಂಕ್ತಿ ಭೋಜನ ಇರ್ಬೇಕು. ಸಹಪಂಕ್ತಿ ಭೋಜನ ಇಲ್ಲ ಅಂದ್ಮೇಲೆ ಅದನ್ನ ಖಂಡಿತ ವಿರೋಧ ಮಾಡ್ಲೇಬೇಕು. ಎಲ್ಲಿ ಎಜುಕೇಟೆಡ್ ಇದ್ದಾರೆ, ಭಾರತ ದೇಶ ಮುಂದುವರೆದಿದೆ. ಟೋಟಲ್ ಜಾತೀಯತೆ ಭಾರತ ದೇಶ ತಳ ಮಟ್ಟದಲ್ಲಿದೆ, 0. ನಿಮ್ಗೆ ಬರ್ತಾ ಇತ್ತಲ್ಲ? ಓಕೆ ಸರ್, ಉತ್ತರ ಕೊಡ್ತಾರೆ, ಲೈನ್ ಅಲ್ಲಿ ಇರಿ. ನಾನು ನಿಮ್ಮನ್ನ ಕೇಳ್ತಾ ಇರೋದು, ನಿಮ್ಮ ಕನಕನಡೆಯ ಉದ್ದೇಶ ಇದು ಸಹಪಂಕ್ತಿ ಭೋಜನ ವಿರೋಧಿಸುವಂತದ? ಅದು ಇಲ್ಲ ಅನ್ಕೊಳ್ತೀನಿ ನಾನು. ಇಲ್ಲ, ನಾನು ಕನಕನಡೆ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಎಸ್ ಸರ್, ಒಂದ್ ನಿಮಿಷ ನೀವು ಮಾತಾಡಿ. ಎಸ್ ಹೇಳಿ. ನಾನು ಕೇಳ್ತಾ ಇದ್ದೆ, ನಿಮ್ಮ ಕನಕನಡೆಯಲ್ಲಿ ನೀವು ಸಹಪಂಕ್ತಿ ಭೋಜನ ಮಾಡ್ತಾ ಇದ್ದೀರಾ, ಎಲ್ಲಾ ದಲಿತರೊಟ್ಟಿಗೆ ಕೂತು ಊಟ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ನಿಲುವು ದಲಿತರ ಜೊತೆಗೆ ಅಂತಲ್ಲ, ಎಲ್ಲರ ಜೊತೆಗೆ, ಎಲ್ಲ ಜಾತಿಯವರ ಜೊತೆಗೆ. ಸೊ ಅದರ ಉದ್ದೇಶ, ಅದರ ನಿಲುವು ಕೂಡ ಏನು, ಕೃಷ್ಣ ಮಠದಲ್ಲಿ ಈಗಾಗಲೇ ಸಹಪಂಕ್ತಿ ಭೋಜನ ಇಲ್ಲ, ಅದನ್ನ ವಿರೋಧ ಮಾಡುವಂತದ್ದ, ಹೇಗೆ ನಿಮ್ಮ ನಿಲುವು ಕೂಡ? ಖಂಡಿತವಾಗಿಯೂ ನಾವು ಸಮಾಜದಲ್ಲಿ ಸಹಪಂಕ್ತಿ ಭೋಜನಕ್ಕೆ ಬೆಂಬಲ ಕೊಡೋರು ನಾವು. ಆದ್ರೆ ಇದು ಹೇಗಾಗಬೇಕು ಅಂತಂದ್ರೆ ವಿರೋಧದ ನಡುವೆ ಅಲ್ಲ ಅಂತ, ಪ್ರೀತಿಯ ನಡುವೆ ಅಂತ. ಪ್ರೀತಿಯ ಹಿನ್ನೆಲೆಯಲ್ಲಿ ಹೃದಯಗಳು ಬೆಸೆಯಬೇಕು. ಆದ್ರೂ ಒಂದು 15ರಿಂದ 20 ಜನ ದೂರದಲ್ಲಿ ನಿಂತ್ಕೊಂಡಿದ್ರು. ನಾನು ಪಕ್ಕದಲ್ಲಿರುವಂತ ಮೌಲ್ವಿ ಹತ್ರ ಕೇಳಿದೆ, ಚೈರ್ಸು ಖಾಲಿ ಇದ್ರೂ ಕೂಡ ದೂರ ಯಾಕೆ ನಿಂತಿದ್ದಾರೆ ಅಂತ ಕೇಳಿದೆ. ಆಗ ಆ ಮೌಲ್ವಿ ಹೇಳಿದ್ರಂತೆ, ಅವರು ಎಸ್ಸಿಗಳು ಸ್ವಾಮಿಗಳೇ ಅಂತ. ಆಗ ಸ್ವಾಮಿಗಳು ಹೇಳಿದ್ರಂತೆ, ನನ್ನನ್ನ ಒಪ್ಪುವ, ನಾನು ನಂಬುವ ಕೃಷ್ಣನನ್ನ ಒಪ್ಪುವ, ನಾನು ನಂಬುವ ಗೋಮಾತೆಯನ್ನ ಪೂಜಿಸುವ ನನ್ನವರು ದೂರ ನಿಂತಾಗ ಇನ್ನೊಬ್ಬರ, ನನ್ನನ್ನ ಒಪ್ಪದ, ನನ್ನ ಸಿದ್ಧಾಂತಗಳನ್ನು ಯಾವುದನ್ನೂ ಒಪ್ಪದವರು ಕಾಲ ಮೇಲೆ ಕಾಲ ಹಾಕಿ ಕೂತಾಗ ನಾನು ಭಾಷಣ ಮಾಡಿ ಬಂದೆ ಅಂತಂದ್ರೆ ಅದು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಅಲ್ವಾ ಶ್ರೀಕೃಷ್ಣ ಅಂತ ಕೇಳ್ತಾರೆ ಆ ಮುದಿ ವಯಸ್ಸಿನ ಪೂಜ್ಯ ಸ್ವಾಮಿಗಳು. ಅವರಿಗೆ ಇದರ ಬಗ್ಗೆ ಅಂತರಂಗ ಬಂಡಾಯವೇಳುತ್ತದೆ. ನಿಜವಾಗಲೂ ಕೂಡ ಎಲ್ಲ ದಲಿತ ನಾಯಕರುಗಳಲ್ಲಿ ನಾನು ಕೇಳಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ, ಒಂದು ಒಳ್ಳೆ ಭಾರತವನ್ನ ಕಟ್ಟುವ ರಾಜಕೀಯದ ಹಿನ್ನೆಲೆಯಲ್ಲ, ಭಾವನೆಯ ಹಿನ್ನೆಲೆಯಲ್ಲಿ ನಾವು ಜೊತೆಯಾಗುವ, ಯಾರ್ಯಾರೋ ಇದರ ಬೇಳೆ ಬೇಯಿಸಿಕೊಂಡು ಅಧಿಕಾರ ಸ್ಥಾಪನೆ ಮಾಡಿ ಮಾತಾಡೋಣ. ದಿನಕರ್ ಅವರು, ನಿಮ್ಮ ಉತ್ತರ ಕೂಡ ಬೇಕಾಗಿದೆ, ಒಂದು ಬ್ರೇಕ್ ತಗೊಂಡು ಬರೋಣ. ವೀಕ್ಷಕರ ಚರ್ಚೆ ಮುಂದುವರಿತು, ಒಂದು ಸಣ್ಣ ಬ್ರೇಕ್ ನಂತರ. ವೀಕ್ಷಕರೇ, ಬ್ರೇಕ್ ನಂತರ ಮತ್ತೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೇರವಾಗಿ ಚರ್ಚೆಗೆ ಹೋಗೋಣ. ದಿನಕರ್ ಅವರೇ, ಮುಖ್ಯವಾಗಿ ಉಡುಪಿ ಮಠಕ್ಕೆ ಮುತ್ತಿಗೆ ಹಾಕ್ತೀವಿ, ಸಹಪಂಕ್ತಿ ಭೋಜನ ಮಾಡಲಿಲ್ಲ ಅಂತ ಹೇಳೋದ್ರ ಹಿಂದೆ ನೇರವಾಗಿ ಏನು ಮಠಕ್ಕೆ ಮುತ್ತಿಗೆ ಹಾಕುವಂತ ಏನು ಟಾರ್ಗೆಟ್ ಮಾಡುವಂತ ಅವಶ್ಯಕತೆ ಇತ್ತಾ, ಅಥವಾ ಚಲೋ ಉಡುಪಿ? ಖಂಡಿತವಾಗ್ಲೂ ಉಡುಪಿ ಚಲೋದಲ್ಲಿ ಯಾರು ದಲಿತರು ಭಾಗವಹಿಸಿದ್ದಾರೆ ಅವರ ಉದ್ದೇಶ ಅದು ಇರಲೇ ಇಲ್ಲ. ಯಾರು ಗೆಸ್ಟ್ ಆಗಿ ಬಂದಿದ್ದಾರೆ ಅದು ಅವರ ಪರ್ಸನಲ್ ಹೇಳಿಕೆ, ಅದು ದಲಿತರು ಹೇಳಿದ ಮಾತಲ್ಲ. ಅದು ಅವರು ದಲಿತರು ಆ ವೇದಿಕೆ ಮೇಲೆ ಅವರು ನಿರ್ಣಯ ತಕೊಂಡು ಮಾಡಿರ್ತಕ್ಕಂಥದ್ದು ಅಲ್ಲ. ಅದು ಎಡಬಿಡಂಗಿಗಳು ಹೇಳಿದಾಗೆ ದಲಿತರನ್ನಲ್ಲ ಬರೆದದ್ದು, ಎಡಬಿಡಂಗಿಗಳು ಮಾತಾಡಿದ್ರಲ್ಲ, ಅದರ ಹಿಂದೂ ಧರ್ಮದ ಮೂಲ ಭಾವನೆಗಳ ಮೇಲೆ ಪ್ರಹಾರ ಮಾಡಿ ಪ್ರಯತ್ನ ಪಟ್ಟರಲ್ಲ, ಮನಸ್ಸುಗಳನ್ನು ಶುದ್ಧ ಮಾಡಬೇಕಾಗಿರೋದು. ನಿಮ್ಮ ಮಾತಿನಲ್ಲಿ ಗೊಂದಲ ಇದೆ ಸರ್, ಗೊಂದಲ. ಬಿಡಿ, ಅವರು ಉಡುಪಿ ಚಲೋದು ನಿಜವಾದ ಉದ್ದೇಶ ಏನು, ಕನಕನಡೆ ಉದ್ದೇಶ ಏನು ಅಂತ ಹೇಳಿಕೆ ಬಂದಿದ್ದಾರೆ. ಪೇಜಾವರ ಶ್ರೀಗಳ ಬಗ್ಗೆ ಯಾರ್ದು ಇದಿಲ್ಲ. ಯಾಕೆ ಹೇಳಿದ್ರೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಉಡುಪಿ ಚಲೋ ಏನಾಗಿದೆ ಅದಕ್ಕೂ ನನ್ನ ಇದಿಲ್ಲ, ಕನಕನ ನಡೆ ಏನ್ ಮಾಡ್ತಾ ಇದ್ದಾರೆ ಅದಕ್ಕೂ ನನ್ನ ಇದಿಲ್ಲ. ಇವತ್ತು ಪ್ರಾಬ್ಲಮ್ ಕ್ರಿಯೇಟ್ ಮಾಡತಕ್ಕಂಥವ್ರು ಯುವ ಬ್ರಿಗೇಡ್ನವರು. ಇವತ್ತು ಮಠಕ್ಕೆ ಇದು ಮಾಡ್ತಾನಂತ ಹೇಳಿದ್ರೆ ಕಾನೂನು ಕ್ರಮ ಆಗ್ತದೆ. ಪೇಜಾವರ ಶ್ರೀಗಳು ಹೇಳಿದ್ದಾರೆ, ಕಾನೂನು ಕ್ರಮ ಆಗ್ತದೆ, ತಗೊಳ್ತಾರೆ. ಇವತ್ತು ಇದನ್ನ ದಲಿತರು ಬಂದ ನಡೆಯನ್ನು ನಾವು ಸ್ವಚ್ಛತೆ ಮಾಡ್ತೇವೆ. ಮತ್ತೆ ಅದೇ ಹೇಳ್ತಾರಲ್ಲ, ಸುಳ್ಳು ಹೇಳಬೇಡಿ ಸರ್, ಸುಳ್ಳು ಹೇಳಿ ಮೋಸ ಮಾಡಬೇಡಿ, ರಾಜ್ಯದ ಜನಕ್ಕೆ ಮೋಸ ಮಾಡಬೇಡಿ. ಎಡಬಿಡಂಗಿಗಳನ್ನು ಹೇಳ್ತಾ ಇದ್ದಾರೆ. ಸ್ವಾಮಿ ವಿವೇಕಾನಂದರನ್ನು ಬಾಯಿಗೆ ಹಾಗೆ ಪತ್ರಿಕೆಯಲ್ಲಿ ದೇವರು ಅವರ ಹೆಸರು ತೆಗಿಬೇಡಿ, ಸ್ವಚ್ಛತಾ ಆಂದೋಲನ ಅಂತ ಮಾಡಿ ನಾವು ಕೂಡ ಮಾಡ್ತಾ ಇದ್ದೇವೆ.
ಪ್ರತಿ ಆದಿತ್ಯವಾರ ನಾವು ವಿದ್ಯಾರ್ಥಿಗಳು ಮಾಡ್ತಾ ಇದ್ದೇವೆ. ರಾಮಕೃಷ್ಣ ಮಿಷನ್ ಅವರು ನಮ್ಮ ವಿದ್ಯಾರ್ಥಿಗಳಿಂದಲೇ ಕಸ ಎಕ್ಕಿಸ್ತಾ ಇದ್ದಾರೆ. ಸಮಾಜದ ಬಗ್ಗೆ ಅವರಿಗೆ ಕಾಳಜಿ ಇಲ್ಲದಿದ್ರು ನಮ್ಮ ವಿದ್ಯಾರ್ಥಿಗಳು ಅವರೊಟ್ಟಿಗೆ ಹೋಗಿ ಕಸ ಎಕ್ತಾ ಇದ್ದಾರೆ. ಯುವ ಬ್ರಿಗೇಡ್ ನೀವು ಈ ಕಾರ್ಯಕ್ರಮ ನೀವು ರಾಜಕೀಯ ಮಾಡ್ತಾ ಇದ್ದೀರಿ, ಅದನ್ನು ಮಾಡಬೇಡಿ. ಗೌರವಾನ್ವಿತ ವಕೀಲರಾಗಿ ವಿದ್ಯಾವಂತರಾಗಿ ಡಾಕ್ಯುಮೆಂಟ್ ಇಲ್ಲದೆ ಮಾತಾಡೋದಾ ಸರ್? ಅದಕ್ಕೆ ಯಾವ ಆಧಾರದಲ್ಲಿ ಹೇಳ್ತಾ ಇರೋದು ರಾಜಕೀಯ ಎಜೆಂಡಾ ಅಂತ? ಈಗ ಒಪ್ಪಿಕೊಂಡ್ರು. ಯಾವ ಆಧಾರದಲ್ಲಿ ಹೇಳ್ತಾ ಇರೋದು? ವಿದ್ಯಾವಂತರು ವಕೀಲರಾಗಿ ರಾಜಕೀಯ ಸ್ಪರ್ಶ ಯಾಕೆ ರಾಜಕೀಯ ಮಾಡಬೇಡಿ. ಉಡುಪಿಯ ಮಂಗಳೂರಿನ ಸ್ವಸ್ಥ ಹಾಳು ಮಾಡಬೇಡಿ. ನಾವು ಮಂಗಳೂರಿನವರೇ, ಅದು ಗೊತ್ತುಂಟು. ಭಾವನಾತ್ಮಕ ವಿಚಾರದಲ್ಲಿ ನೀವೇನ ರಾಜಕೀಯ ಮಾಡ್ಲಿಕ್ಕೆ ಹೋಗಬೇಡಿ. ರಾಜಕೀಯ ಮಾಡಲಿಲ್ಲ. ದಿನಕರ್ ಅವರು ನೀವು ಕಸ ಇಲ್ಲ. ಇವತ್ತು ಕರ್ನಾಟಕ ರಾಜ್ಯ ಸ್ವಚ್ಛತಾ ಆಂದೋಲನದಲ್ಲಿ ನಂಬರ್ 1 ಇದೇ ಸಿದ್ದರಾಮಯ್ಯ ನಂಬರ್ 1 ಬಿರುದು ಕೊಟ್ಟು ಯಾವುದು ನಂಬರ್ 1 ಸ್ವಚ್ಛತಾ ಆಂದೋಲನದಲ್ಲಿ ಸ್ವಚ್ಛತಾ ಆಂದೋಲನದಲ್ಲಿ ಕರ್ನಾಟಕ ನಂಬರ್ 1. ಕರ್ನಾಟಕ ಉಡುಪಿಯನ್ನು ಹೇಳಿದ್ರ ಅಂತ ಆಯ್ತು ನಂಗೆ. ಹಲೋ ನಮಸ್ಕಾರ, ಯಾರು ಮಾತಾಡ್ತಿದ್ದೀರಿ? ಹಲೋ, ಉಡುಪಿಯಿಂದಾನೆ ಮಾತಾಡ್ತಿದ್ದೇನೆ. ಹೇಳಿ, ನಿಮ್ಮ ಹೆಸರು ಹೇಳಿ. ರಮೇಶ್ ಅಂತ ಮಾತಾಡ್ತೀನಿ. ರಮೇಶ್ ಹೇಳಿ, ನಿಮ್ಮ ಅಭಿಪ್ರಾಯ ಹೇಳಿ. ಇದು ಇವರು ಉಪಾಧ್ಯಾಯ, ಇವ್ರ ಹತ್ರ. ನಮಸ್ತೆ ಸರ್, ನಿಮ್ಮ ಹತ್ರ ಒಂದು ಸ್ಪಷ್ಟನೆ ಬೇಕಿತ್ತು. ಮಾತಾಡಿ ಕೇಳಿಸ್ಕೊತಾ ಇದ್ದಾರೆ. ಏನಂತ ಹೇಳಿದ್ರೆ, ಇವರು ಈ ಉಡುಪಿ ಚಲೋ ಅಂತ 1 ತಿಂಗಳ ಕಾರ್ಯಕ್ರಮ ಅದೊಂದು ಸೆಟ್ಟಿಂಗ್ ಮಾಡಿದ್ದು. ಆ 1 ತಿಂಗಳ ಕಾರ್ಯಕ್ರಮಕ್ಕಿಂತ ಮುಂಚೆ ಈ ನಮ್ ಚಕ್ರವರ್ತಿ ಸೂಲಿಬೆಲೆ ಅವರು ಯಾಕೆ ಉಡುಪಿ ಕ್ಲೀನ್ ಮಾಡ್ಲಿಲ್ಲ ಅಂತ ನಾವು ಕೇಳುದು. ಮತ್ತೊಂದು ಏನಂತ ಹೇಳಿದ್ರೆ, ಪ್ರಶ್ನೆಗೆ ಉತ್ತರ ಕೊಟ್ಟು ಬಿಡ್ಲಾ ಸರ್? ಸೂಲಿಬೆಲೆ ಅವರು ಎಲ್ಲಿಂದನೋ ಬಂದು ಉಡುಪಿ ಕ್ಲೀನ್ ಮಾಡುವಂತ ಅಗತ್ಯ ಇಲ್ಲ. ಯಾಕಂದ್ರೆ ನಾವು ಯಾವ ರೀತಿ ಒಂದು ಸಂಘಟನೆಯ ಒಂದು ಪ್ರೋಗ್ರಾಮ್ ಅನ್ನು ಮಾಡಿದೇವೆ ಅಂತ ಹೇಳಿದ್ರೆ, ಒಂದೊಂದು ಕಸ ಏನಾದ್ರು ರೋಡ್ ಅಲ್ಲಿ ಬಿದ್ದಿದ್ರೆ ಮತ್ತೆ ಯಾರು ಯುವ ಬ್ರಿಗೇಡ್ನವರು ಬಂದಲ್ಲಿ ನೋಡ್ಲಿ, ಅವರಿಗೆ ಅಲ್ಲಿ ಬಂದು ಕ್ಲೀನ್ ಮಾಡ್ಲಿಕ್ಕೆ ಅಲ್ಲಿ ಅವಕಾಶ ಇಲ್ಲ. ಆ ತರ ನಾವು ಅಲ್ಲಿ ಕ್ಲೀನ್ ಮಾಡಿದ್ದೇವೆ. ಮತ್ತೆ ಇನ್ನೊಂದು ಊರಿನವರು ಬಂದು ನಮ್ಗೆ ಹೇಳ್ಬೇಕಂತ ಇಲ್ಲ, ಇಲ್ಲಿ ಉಡುಪಿ ಕ್ಲೀನ್ ಮಾಡ್ಬೇಕು. ಯುವ ಬ್ರಿಗೇಡ್ ನಿಮ್ಮೂರಲ್ಲೂ ಇದೆ ಸರ್, ಪ್ರೋಗ್ರಾಮ್ ಸೆಟ್ಟಿಂಗ್ ಮಾಡಿದ್ದೇವೆ. ಕೇಳ್ಕೊಳ್ಳಿ ಸರ್, ಯುವ ಬ್ರಿಗೇಡ್ ಅಂದ್ರೆ ದೂರದ ಬೆಂಗಳೂರಿನ ಯಾವುದೋ ಸಂಘಟನೆ ಅಲ್ಲ. ಉಡುಪಿ ಚಲೋ ಆದ್ಮೇಲೆ ಏನಕ್ಕೆ ಬಂತು ಇದು ಅಂತ ಹೇಳುವ. ಇಲ್ಲಿ ಕೇಳಿ, ಯುವ ಬ್ರಿಗೇಡು ಇಡೀ ರಾಜ್ಯದಾದ್ಯಂತ ಹಬ್ಬಿದೆ. ಗೋವಾದಲ್ಲಿದೆ, ಪಕ್ಕದ ಕೇರಳದಲ್ಲಿದೆ, ತಮಿಳುನಾಡಿಗೂ ವ್ಯಾಪಿಸ್ಲಿಕ್ಕೆ ಹೊರಡ್ತಾ ಇದೆ. ಯುವ ಬ್ರಿಗೇಡ್ ಎಲ್ಲೆಲ್ಲ ಇದೆಯೋ ಅಲ್ಲೆಲ್ಲ ಈ ಕಾರ್ಯಕ್ರಮಗಳನ್ನು ಮಾಡೋದು ಅಂತ. ಅದು ದೂರದ ಬೆಂಗಳೂರವರು ಬರ್ತಾರೆ ಅಂತಲ್ಲ, ಉಡುಪಿಯ ಯುವ ಬ್ರಿಗೇಡಿಯನ್ನರು ಸಂಘಟಿತರಾಗ್ತಾರೆ. ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಯಾರಿದ್ದೀವೋ ನಾವು ಅವರೆಲ್ಲ ಬರ್ತೀವಿ ಅಷ್ಟೇ. ಯಾರೋ ದೂರದವರು ಬರೋದಲ್ಲ ಇದಕ್ಕೆ. ಯುವ ಬ್ರಿಗೇಡ್ ಉಡುಪಿಯಲ್ಲಿದೆ ಸರ್. ಆದ್ರೆ ನಾವು ಹೇಳೋದು, ಉಡುಪಿ ಚಲೋ ಪ್ರೋಗ್ರಾಮ್ ಸೆಟ್ ಆದ್ಮೇಲೆ ಇದು ಏನಕ್ಕೆ ಬಂತು, ಅದಕ್ಕಿಂತ ಮುಂಚೆ ಮಾಡಬಹುದಿತ್ತಲ್ಲ ಅಂತ ಹೇಳುವಂತದ್ದು ಒಂದು ಕ್ವಶನ್. ಮತ್ತೆ ಒಂದು ಹೇಳ್ತಿದ್ದೇವೆ ಸರ್, ಉತ್ತರ ಕೊಡ್ತೇನೆ. ಕಾಕತಾಳೀಯವಾಗಿ ಬಂದ ಈ ಸಂಗತಿಗೆ ಯುವ ಬ್ರಿಗೇಡ್ ಯಾವುದೇ ರಾಜಕೀಯ ಪಕ್ಷ ನಾವು ಯಾವ ರಾಜಕೀಯ ಪಕ್ಷಕ್ಕೆ ಸಪೋರ್ಟ್ ಇಲ್ಲ. ಯಾಕಂದ್ರೆ ಮುಂಚೆ ಇದ್ದ ಸರ್ಕಾರಗಳು 60-70 ವರ್ಷ ಆಳ್ವಿಕೆ ಮಾಡಿದ್ರು, ನಮ್ಗೆ ಆರ್ಥಿಕವಾಗಿ ಮೇಲೆತ್ತಿಲ್ಲ. ಇವಾಗೂ ಸಾಮಾಜಿಕ ಮತ್ತು ಆರ್ಥಿಕ ನಾವು ಹಿಂದುಳಿದಿದ್ದೇವೆ. ಅದಕ್ಕಾಗಿ ಕೇಳ್ತಿದ್ದೇನೆ, ನಮ್ಮ ಏನಂತ ಹೇಳಿದ್ರೆ, ಮಠಕ್ಕೆ ನುಗ್ಗಿ ನಮ್ಗೇನು ಅಲ್ಲಿ ಏನ್ ಆಗ್ಬೇಕಂತ ಇಲ್ಲ, ಅಥವಾ ಪಂಥಿ ಭೇದ ನಮ್ಗೇನು ಆಗ್ಬೇಕಾಗಿಲ್ಲ. ಇದು ಏನಕ್ಕಂತ ಹೇಳುವುದು, ಇದೇ ನೀವು ಹೇಳಿದ್ರಲ್ಲ, ಪ್ರೀತಿಪೂರ್ವಕವಾಗಿ ಸಹಬಾಳ್ವೆ ಮಾಡುವ ಅಂತ ಹೇಳುವಂತದ್ದು ಉದ್ದೇಶ ಅಷ್ಟೇ. ಮತ್ತೇನು ಇಲ್ಲಿ ಯಾವ ರಾಜಕೀಯ ಪಕ್ಷ ತಂದು ಇವರು ಈ ರಾಜಕೀಯ ಮಾಡುವಂತ ಉದ್ದೇಶ ನಮ್ಮಲ್ಲಿಲ್ಲ. ಈ ರಾಜಕೀಯ ಬಂದಿರೋದು ಎಲ್ಲಿಂದ ಗೊತ್ತಾ? ಯಾಕಂದ್ರೆ ನಾವು ದಲಿತರು ಒಂದೇ ಪಕ್ಷಕ್ಕೆ ನಾವು ಬೆಂಬಲವಾಗಿದ್ದೆ ಅಂತ ಹೇಳಿದ್ರೆ, ನಾಡ್ದು ಯಾವ್ದೋ ಒಂದು ಇನ್ನೊಂದು ಪಕ್ಷ ಬಂದಾಗ ನಮ್ಗೆ ಹಿನ್ನಡೆ ಆಗುತ್ತೆ, ನಮ್ಮ ಸವಲತ್ತುಗಳಿಗೆ ಹಿನ್ನಡೆ ಆಗುತ್ತೆ. ಧನ್ಯವಾದ ಸರ್. ಮುಖ್ಯವಾಗಿ ಏನಂತ ಇಲ್ಲಿ ರಾಜಕೀಯ ಬಂದದ್ದು ಜನರಿಗೆ ರಾಂಗ್ ಮೆಸೇಜ್ ಪಾಸ್ ಆಗೋದು ಬೇಡ. ಎಲ್ಲಿ ಬಂದದ್ದು ಅಂತಂದ್ರೆ, ಕಾಕತಾಳೀಯವಾಗಿ ನಾವು ಒಂದು ಡೇಟ್ ಫಿಕ್ಸ್ ಮಾಡಿದ್ದು ಕನಸು. ಇದು ರಾಜಕೀಯವಾಗಿ ಲಾಭ ಮಾಡ್ಲಿಕ್ಕೋಸ್ಕರ ಚಕ್ರವರ್ತಿ ಸೂಳಿ ಅವರ ಇದೊಂದು ಕನಸು. ಅದರ ಮೊದಲೇ ಹೇಳಿದ್ದಾರೆ, ಆಧಾರ ಇದ್ದೇ ಮಾತಾಡುದು. ಆಧಾರ ಇಲ್ಲದೆ ನಾನು ಯಾವತ್ತು ನಾನೊಬ್ಬರು ವಕೀಲರು, ಆಧಾರ ಇದ್ದೇ ಕೊಡಿ. ಹಾಗಿದ್ರೆ ನಾಡ್ದು ಭಾಷಣ ಮಾಡುದು ಅವರೇ. ಯಾವ ರಾಜಕೀಯ ಪಕ್ಷದಲ್ಲಿದ್ದಾರೆ ಅವರು? ಅದೇ ಹೇಳುವಂತದ್ದು. ನಿಮ್ಗೆ ಯಾರು ರಾಜಕೀಯ ಪಕ್ಷದಲ್ಲಿ ಇಲ್ಲ, ಮಾತ್ರ ರಾಜಕೀಯ ಪಕ್ಷದ ಪರವಾಗಿ ಮಾತ್ರ ಮಾತಾಡ್ತಾರೆ ಅಷ್ಟೇ. ಇವ್ರ ಹತ್ರ ಎಲ್ಲಿಯೂ ಕೇಳಿದ್ರು, 36 ಸಂಘಟನೆಗಳು ಎಲ್ಲಿ ಕೇಳಿದ್ರು, ಅದು ರಾಜಕೀಯ ಪಕ್ಷದಲ್ಲಿ ಇಲ್ಲ. ಇವರು ಸದ್ಯ ಬಿಜೆಪಿ ರಾಜಕೀಯ ಅಂತ ಹೇಳಲಿಲ್ಲ, ಮಾತ್ರ ಅದನ್ನು ಮಾತ್ರ ಹೇಳಲಿಲ್ಲ, 36 ಪಕ್ಷದಲ್ಲಿ ಇಲ್ಲ. ಈಗ ನಾವು ಕಡೆ ಹೇಳ್ತಕ್ಕಂಥ ಬಿಪಿ ಅವರು ಹೇಳ್ತಾರೆ, ನಾವು ರಾಜಕೀಯ ಅಲ್ಲ ನಮ್ದು,
ಹೇಳ್ತಕ್ಕಂಥದ್ದು. ಯಾಕೆ ಈ ರೀತಿ ಅವ್ರು ಹೇಳ್ತಕ್ಕಂಥ ಕಾಲರ್ ಹೇಳ್ತಕ್ಕಂಥ ಅವ್ರ ಕಾಳಜಿ ಇದೆ. ಖಂಡಿತವಾಗಿ. ನಾವು ದಲಿತರ ಒಂದು ಇದಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು ದೌರ್ಜನ್ಯಕ್ಕೋಸ್ಕರ. ಯಾಕೆ ಅದಕ್ಕೆ ಇದಕ್ಕೋಸ್ಕರ ಸಮಾಜದ ಒಳ್ಳೆ, ಈಗ ಅವ್ರು ಹೇಳಿದ್ರು ಒಳ್ಳೆ ನಾವು ಅಪ್ಪಿಕೊಂಡು ಹೋಗುವಂತ, ಒಪ್ಪಿಕೊಂಡು ಹೋಗುದಂತಾದ್ರೆ ಈ ಪ್ರೋಗ್ರಾಮ್ ಯಾಕೆ ಬೇಕು? ಅದು ಈ ಸಂದರ್ಭದಲ್ಲಿ ಯಾಕೆ ಬೇಕು? ಈ ಪ್ರೋಗ್ರಾಮಿನ 2 ದಿನ ಮೊದಲೇ ಯಾಕೆ ಘೋಷಣೆ ಮಾಡಬೇಕು? ಯಾರು ಮಾತಾಡ್ತಿದ್ದೀರಿ? ದಿನಕರ್ ಶೆಟ್ಟಿ ಅವರಲ್ಲಿ ಒಂದು ಪ್ರಶ್ನೆ. ಮಾತಾಡಿ. ಎಸ್, ಅವರನ್ನು ನಿಲ್ಲಿಸಿ ಮಾತಾಡಿ ನೀವು. ಹಾ, ದಿನಕರ್ ಶೆಟ್ಟಿ ಅವರಲ್ಲಿ ಒಂದು ಪ್ರಶ್ನೆ ಕೇಳಿ. ಅವರು ಕಾನೂನು ಸಲಹೆಗಾರರಲ್ವಾ? ಹೌದು. ಆದ್ರೆ ಇಲ್ಲಿ ಉಡುಪಿ ಚಲೋ ಪರವಾಗಿ ಯಾಕೆ ಮಾತಾಡ್ತಿದ್ದಾರೆ? ನಾವು ಉಡುಪಿ ಚಲೋ ಪರವಾಗಿ ಎಲ್ಲೂ ಮಾತಾಡ್ಲಿಲ್ಲ. ಎಂತ ಇಲ್ಲ ಸರ್, ಆಗದಿಂದ ಕೇಳ್ತಾ ಇದ್ದೇವೆ ನಾವು. ಅಲ್ಲ, ಏನು ಉಡುಪಿ ಚಲೋ ಪರವಾಗಿ ನಾನು ಏನು ಮಾತಾಡಿದ್ದೇನೆ ಹೇಳಿ? ದಲಿತರ ದೌರ್ಜನ್ಯ ಆಗಿದೆ, ಅವರು ಹೋರಾಡಿದ್ದಾರೆ, ಅವರ ಪರವಾಗಿ ಮಾತಾಡ್ತಿದ್ದೇನೆ, ದಲಿತರ ಪರವಾಗಿ ಮಾತಾಡ್ತಿದ್ದೇನೆ. ಎಂತ ಸರ್, ಫಸ್ಟ್ ಆಫ್ ಆಲ್ ಹೇಳಿ. ಹಲೋ, ಹೇಳಿ. ಹಲೋ, ಮ್ಯೂಟ್ ಮಾಡಿ ಮೊದಲು. ದಯವಿಟ್ಟು ಮಾಡಿದ್ದೇನೆ. ಫಸ್ಟ್ ಆಫ್ ಆಲ್ ಅವರು ಇದು ಎಂತ ಹೇಳ್ತಾ ಇದ್ದಾರೆ ನೋಡಿ, ಇಲ್ಲಿ ಮಂಗಳದೇವಿ ಇದು ಹೇಳ್ತಾ ಇದ್ದಾರಲ್ಲ ಅಲ್ಲಿ. ಹಲೋ, ಹೇಳಿ. ಮಂಗಳದೇವಿ ಮಠದ್ದಾಗಿದ್ದು ರಾಜಕೀಯದಿಂದ ಆಗಿದ್ದು. ಮೊನ್ನೆ ಅಷ್ಟೇ ಪೇಪರ್ ಅಲ್ಲಿ ಎಲ್ಲ ಬಂದಿದೆ. ಆ ಮಠದ ಸ್ವಾಮೀಜಿಗಳು ಹೇಳಿದ್ದಾರೆ, ನಾವು ಮೊದಲು ಒಪ್ಪಿಕೊಂಡ ಈ ತರ ಆಗ್ಲಿಲ್ಲ. ಸ್ವಾಮೀಜಿ ಇವರೇ, ಒಂದು ರಾಜಕೀಯ ವ್ಯಕ್ತಿಯ ಮಠದ ಬದಿಯಲ್ಲೇ ನನ್ನ ಮನೆ ಇರುವುದು, ಅದಕ್ಕೋಸ್ಕರ ಮಾತಾಡುದು. ಮಂಗಳೂರಿಗೆ ಮಂಗಳದೇವಿಯಿಂದಲೇ ಮಂಗಳೂರು ಅಂತ ಹೆಸರು ಬಂದಿರ್ತಕ್ಕಂಥದ್ದು, ಮಂಗಳಾಪುರಂ ಅಂತ. ಅಷ್ಟು ಕಾಳಜಿ ಇದ್ರೆ ಅವ್ರು ಈಗ ನಮ್ಮ ಬಡವರ ಮನೆಯನ್ನು ಕೂಡ ಒಡೆದು ಹಾಕಿದ್ದಾರೆ. ಹಲೋ, ದಿನಕರ್ ಶೆಟ್ಟಿ ಅವರೇ ಹೇಳಿ. ನೀವು ಸರ್ವ ಕಾಲೇಜ್ ವಿದ್ಯಾರ್ಥಿ ಸಂಘ ಅಂತ ಮಾಡಿದಿರಿ, ಅದರ ಹಿಂದುಗಡೆ ಕೂಡ ಒಂದು ರಾಜಕೀಯ ಇದು ಪ್ರೇರಿತವಾಗಿದೆ. ಅದು ನಮಗೂ ಗೊತ್ತು. ಅದಕ್ಕಾಗಿ ಆದ್ರೆ ಕಾರ್ಯಕ್ರಮದಲ್ಲಿ ನೀವು ಕಾನೂನು ಸಲಹೆಗಾರರಾಗಿ ಬಂದಿದ್ದೀರಿ. ನೀವು ಹೇಳಿ, ಯುವ ಬ್ರಿಗೇಡ್ ರಿಜಿಸ್ಟರ್ ಆಗಿದ? ಯುವ ಬ್ರಿಗೇಡ್ ಒಂದು ರಿಜಿಸ್ಟರ್ ಸಂಸ್ಥೆಯ? ಯಾವುದು ಯುವ ಬ್ರಿಗೇಡ್ ರಿಜಿಸ್ಟರ್ ಅಲ್ವಾ? ಹೌದಾ ಹೇಳಿ. ನೀವೀಗ ಇಷ್ಟು ಮಾತಾಡಿದ್ರಲ್ಲ, ಸರ್ವ ಕಾಲೇಜು ವಿದ್ಯಾರ್ಥಿ ಸಂಘ ಸೊಸೈಟಿ ಆಕ್ಟ್ ಅಲ್ಲಿ ರಿಜಿಸ್ಟರ್ ಆಗಿದೆ, ಇಂಡಿಪೆಂಡೆಂಟ್. 80 ಜನ ವಿದ್ಯಾರ್ಥಿಗಳು ರಿಜಿಸ್ಟರ್ ಮಾಡಿದ್ದಾರೆ. ಯುವ ಬ್ರಿಗೇಡ್ ರಿಜಿಸ್ಟರ್ ಆಗಿದ? ಯುವ ಬ್ರಿಗೇಡ್ ರಿಜಿಸ್ಟರ್ ಆಗಿದೆ ಅಂತ ಹೇಳಿ, ಮತ್ತೆ ಮುಂದೆ ಮಾತಾಡಿ ನೀವು. ಎಸ್, ನೀವು ಹೇಳ್ತಿದ್ರಿ ಅವರು ಉಡುಪಿ ಚಲೋ ಪರವಾಗಿ ಮಾತ್ರ ಮಾತಾಡ್ತಿದ್ದಾರೆ ಅಂತ. ಇಲ್ಲ, ಅದ್ರ ಹಿಂದಿರೋ ರಾಜಕೀಯದ ಬಗ್ಗೆ ಕೂಡ ನಾವು ಅವರ ಬಗ್ಗೆ ನಾವು ಮಾಡಿದ್ದೇವ? ಇಲ್ಲ, ಇವತ್ತು ಯುವ ಬ್ರಿಗೇಡ್ ಇವರು ಯಾವುದೇ ಇದಕ್ಕೆ ಸಂಬಂಧ ಇಲ್ಲ, ಅವರು ಸ್ವತಂತ್ರ ಸಂಸ್ಥೆ. ನಿಮ್ಮ ನಡೆ ಸರಿ ಇಲ್ಲ ಅಂತ ನಾವು ಅವರಿಗೆ ಹೇಳ್ತಕ್ಕಂಥದ್ದು. ನೀವು ನಿಮ್ಮ ಲೀಡರ್ ಏನಿದ್ದಾರೆ ಅವರು 2 ದಿವಸ ಮೊದಲೇ ಹೇಳಿದ್ದಾರೆ, ದಲಿತರು ಹೋದ ನಡೆಯನ್ನು ಸ್ವಚ್ಛತೆ ಮಾಡಬೇಕು. ಕಮೆಂಟ್ ಆಗಿದೆ, ಒಂದು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ, ನಮಸ್ಕಾರ. ಹೇಳಿ, ಯಾರು ಮಾತಾಡ್ತಿದ್ದೀರಿ? ಮಂಗಳೂರಿನಿಂದ ಮಾತಾಡುದು. ನಿಮ್ಮ ಹೆಸರು ಹೇಳಿ. ಮಾತಾಡಿ, ನೀವೇನ್ ಹೇಳ್ಬೇಕಿತ್ತು? ನೋಡಿ, ಅವರು ಹೇಳ್ತಾರೆ ಮಂಗಳೂರಿನ, ನಾನು ಮಂಗಳಾದೇವಿ ಇರುವುದು. ಮಠವನ್ನು ಹೀನಾಯವಾಗಿ ಅವರು, ರಾಮಕೃಷ್ಣ ಮಠವನ್ನು ಹೀನಾಯ ಇಷ್ಟು ಸಮಯದಿಂದ ಅವರು ರಸ್ತೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ವಾರ. ನಾವು ಅದರಲ್ಲಿ ಭಾಗವಹಿಸಿದ್ದೇವೆ. ಅವರೀಗ ಹೇಳ್ತಾರೆ ಮಠದವರು ಅದು ಜಾಗೃತಿಗೆ ತಯಾರಿಲ್ಲ. ಹಾಗಾದ್ರೆ ಲಾಸ್ಟ್ ಟೈಮ್ ನಿಮ್ಮ ಇದೇ ಚಾನಲ್ ಅಲ್ಲಿ ಆಗುವಾಗ ಅವರು ಹೇಳಿದ್ದಾರೆ ನಮ್ಗೆ TDR ಕೊಡ್ತಾರೆ ಎಂದು. ಮಠಕ್ಕೆ TDR ನ ಅಗತ್ಯ ಇಲ್ಲ ಎಂದು ಅವರು ಹೇಳ್ತಾರೆ. ನಮ್ಮ TDR ಗೆ ಎಲ್ಲಿಯಾದ್ರೂ ಯಾರಾದ್ರೂ ಬಂದ್ರೆ ಅದನ್ನು ನಾವು ಇದು ಮಾಡಿ 19% ಜಾಗವನ್ನು ರಸ್ತೆಗೆ ಬಿಟ್ಟು ಕೊಡ್ತಾರೆ ಎಂದು ಮಠಾಧೀಶರು ಹೇಳಿದ್ದಾರೆ ಅಲ್ಲಿ, ರಾಮಕೃಷ್ಣ ಮಠದವರು. ಈಗ ಅವರು ಬಾಕಿಯವರಿಗೆ ಮಾತಾಡಿ ದಿನಕರ್ ಶೆಟ್ಟಿ ಅವರು ಬಿಡುದಿಲ್ಲ. ಏನು ಅವರೊಬ್ಬರೇ ಚಾನಲ್ ಅಲ್ಲಿ ಮಾತಾಡುದಲ್ಲ, ಬಾಕಿಯವರಿಗೂ ಮಾತಾಡ್ಲಿಕ್ಕೆ ಎಲ್ಲ ಮಾತಾಡ್ಲಿ. ಅವರು ಸುಮ್ಮನೆ ಕೂತಿದಾರಲ್ಲ, ಮಾತಾಡ್ಲಿಕ್ಕೆ ಹೇಳಿ. ನಾನು ಸುಮ್ಮನೆ ಕೂತ್ಕೊಳ್ತೇನೆ. ಮತ್ತೆ ಉಡುಪಿ ಚಲೋ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ನೋಡಿ, ಉಡುಪಿ ಚಲೋ ಬಗ್ಗೆ ಅಂದ್ರೆ ಅವರು ಮಂಗಳೂರಿನಲ್ಲಿ ಇದ್ದು ಅವರು ಉಡುಪಿ ಚಲೋ ವಿಷಯದಲ್ಲಿ ಇಲ್ಲ ಹೇಳ್ತಾರಲ್ಲ, ಮತ್ತೆ ಯಾಕೆ ಅವರು ಮಾತಾಡುದು? ಖಂಡಿತವಾಗಿ ಇಲ್ಲಿ ಏನು ರಾಜಕೀಯ ಉದ್ದೇಶಗಳಿದೆಯಾ ಇದರ ಬಗ್ಗೆ ಕಾನೂನಾತ್ಮಕವಾಗಿ ಮಾತಾಡಲಿಕ್ಕೆ ಅವರು ಬಂದಿದ್ದಾರೆ. ಧನ್ಯವಾದ ನೀವು ನಮ್ಮ ಜೊತೆ ಮಾತಾಡಿದಕ್ಕಾಗಿ. ಮುಖ್ಯವಾಗಿ ಮಾತಾಡ್ತಾ ಇಲ್ಲ, ಉಡುಪಿ ಚಲೋದ ಪರವಾಗಿ ಮಾತಾಡ್ತಾ ಇದ್ದಾರೆ. ದಲಿತರ ಪರವಾಗಿ ಮಾತಾಡುದು, ದಲಿತರ ಪರವಾಗಿ ನಾನು ಹೋರಾಟ ಮಾಡಿದ್ದೇವೆ. MLA ಶಾಸಕ ಅಂಗಾರ ಅವರ ಹತ್ರ ಕೇಳಿ
ಯುವ ಬ್ರಿಗೇಡಿನ ಶ್ರೀಕೃಷ್ಣ ಉಪಾಧ್ಯಾಯ ಆಗ್ಲಿ, ಯುವ ಬ್ರಿಗೇಡ್ನವರಾಗ್ಲಿ, ಅಂಗಾರ ಹತ್ರ ನಮ್ಮ ವಿಷಯ ಕೇಳಿ, ಅಂಗಾರ ಹತ್ರ ನಮ್ಮ ವಿಷಯ ಕೇಳಿ. ಅಲ್ಲ, ಅವ್ರು ಆಗಿಂದ ಹೇಳ್ತಿದ್ದಾರೆ ದಲಿತರು ಏನು ದಲಿತರನ್ನ ಕ್ಲೀನ್ ಮಾಡ್ಲಿಕ್ಕೋಸ್ಕರ ಅವ್ರದ್ದು ಉದ್ದೇಶ ಇಲ್ಲ ಅನ್ನುವಂಥದ್ದನ್ನ ಆಗಿಂದ ಅವರು ನಾವು ಹೇಳ್ತಕ್ಕಂಥದ್ದಲ್ಲ, ನಾವು ಹೇಳ್ತಕ್ಕಂಥದ್ದು ಅಂತರ್ಜಾಲದಲ್ಲಿ ಹಾಕಿದ್ದಾರೆ ಅಂತಕ್ಕಂಥದ್ದು ಹೇಳುದು. ಅಂತರ್ಜಾಲದಲ್ಲಿ ಹಾಕ್ಲಿಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಿ. ನಿಷ್ಪಕ್ಷಪಾತವಾಗಿ ಹೇಳ್ಬೇಕಂತ ಹೇಳಿದ್ರೆ, ಮುಖ್ಯವಾಗಿ ಈಗ ಕಾಲ್ ಮಾಡಿದಂತ ಎಲ್ಲ ದಲಿತರು ಹೇಳುವಂತದ್ದು ಆ ಉದ್ದೇಶಕ್ಕೋಸ್ಕರ ಅವರಿಗೆ ನೋವಾಗಿ ಅವ್ರು ಹೇಳ್ತಿರುವಂತದ್ದು, ನೀವು ನಮ್ಮ ಉಡುಪಿ ಸ್ವಚ್ಛ ಮಾಡ್ಲಿಕ್ಕೆ ಬರೋದು ಬೇಡ ಅನ್ನುವಂತ ಮಾತನ್ನ ದಲಿತರ ಬಾಯಲ್ಲಿ ನಾವು ಕೇಳ್ತೀವಿ. ಕಾಲ್ ಅಲ್ಲಿ ನಾವು ಸುಮಾರು ನೋಡಿದ್ವಿ ಅಲ್ಲ. ಅಲ್ಲ, ಗೊತ್ತಿಲ್ಲ ಎಷ್ಟು ಜನ ದಲಿತರಿಗೆ, ದೇಶಭಕ್ತ ದಲಿತರಿಗೆ ಲೈನ್ ಸಿಕ್ಕಿದೆ ಅಂತ ಗೊತ್ತಿಲ್ಲ. ದಲಿತರು ನಮ್ಮ ವರದಿ ಮಾಡಿ ಕಾರ್ಯಕ್ರಮವನ್ನ, ದೇಶದಲ್ಲಿ ಎಲ್ಲಾ ಜೊತೆಗೆ ಇದ್ದಾರೆ. ದಲಿತರು ಎಲ್ಲರೂ. ಮತ್ತು ಇದರಿಂದ ಹಿನ್ನಡೆ ಉಂಟಾಗುವಂತದ್ದು ನಾವು ದಲಿತ ಪರವಾಗಿ ಅಂತಲ್ಲ, ಜಾತಿಯನ್ನ ಮೆಟ್ಟಿ ದೇಶವನ್ನ ಕಟ್ಟಬೇಕು ಅಂತ ಹೇಳೋ ಉದ್ದೇಶ ಇದೆಯಲ್ಲ, ಇದನ್ನ ಮೆಟ್ಟಿ ನಿಜವಾಗ್ಲೂ ಇವರು ದಲಿತ ದೌರ್ಜನ್ಯ ಮಾಡ್ತಾ ಇದ್ದಾರೆ. ದಲಿತರಿಗೆ ಸಿಗಬಹುದಾದ ನ್ಯಾಯ ಸಿಗದಂತೆ ಇವರು ಅಡ್ಡಗೋಡೆಯಾಗಿ ನಿಲ್ತಾ ಇದ್ದಾರೆ. ನಮ್ಮ ಪ್ರಾಮಾಣಿಕ ಸೇವೆಗೆ ನಾವು ಅಷ್ಟು ಕೆಲಸ ಮಾಡಿದೀವಿ. ಮತ್ತು ಇವರು ಸುಳ್ಳು ದಲಿತ ಆವಾಗಿಂದ ಹೇಳ್ತಾ ಇದ್ದಾರೆ. ದಲಿತರು ಅಂತ ಹೇಳುವ ಪದ ಸೂಲಿಬೆಲೆಯವರು ಇವರಿಗೆ ಅಷ್ಟು ಅನುಕಂಪ ಇದ್ರೆ ಅಷ್ಟು ಇವರ ಮಾತಲ್ಲೇ ಹೇಳ್ತಾರೆ, ದೇಶಭಕ್ತ ದಲಿತರಿಗೆ ಕಾಲ್ ಸಿಗ್ಲಿಲ್ಲ ಅಂತ. ಹಾಗಾದ್ರೆ ದೇಶದಲ್ಲಿ ಇರ್ತಕ್ಕಂಥ ದಲಿತರೆಲ್ಲ ಯಾರು ದೇಶಭಕ್ತಿ ಇಲ್ಲ ಅಂತ ಲೆಕ್ಕವ? ಇಲ್ಲ ಅಂತ ತಿರುಚುದು. ಅವ್ರು ಎಲ್ಲಿ ಮಾತಲ್ಲೇ ಇದೆ. ದಿನಕರ ಸರ್ ಅವರಿಗೆ ಏನು ಮಾತಾಡ್ತಿದ್ದಾರೆ? ನೀವು ಚಕ್ರವರ್ತಿ ಸುಲಿಯನ್ನ ಇದು ಮಾಡಬಹುದು, ಅವರದ್ದು ಸಮರ್ಥಿಸುವುದು. ಅವ್ರು ಏನು ನ್ಯಾಯದ ಬಗ್ಗೆ ಡೇಟ್ ಹೇಳ್ತೇನೆ, ಅಕ್ಟೋಬರ್ 7 ತಾರೀಕಿಗೆ ಅವ್ರು ಏನ್ ಹಾಕಿದಾರೆ ಅಂತ ಕೇಳಿ. ಈ ಉಡುಪಿ ಚಲೋ ನೀವು ತೋರಿಸಿ, ದಲಿತ ಅನ್ನೋ ಪದ ಯೂಸ್ ಮಾಡಿದಾರ ಅಂತ ಅಲ್ಲಿ ತೋರಿಸುವ. ನೀವು ಸುಳ್ಳು ಹೇಳಲಿಕ್ಕೆ ಇದು 24 ಲಕ್ಷ ಜನರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡ್ತಾ ಇದ್ದಾರೆ, 17 ಲಕ್ಷ ಉಡುಪಿಯಲ್ಲಿ ನೋಡ್ತಾ ಇದ್ದಾರೆ. ಬೇರೆ ಬೇರೆ ಕಡೆ ಸುಳ್ಳು ಹೇಳಲಿಕ್ಕೆ ಇದು ವೇದಿಕೆ ಅಲ್ಲ. ಗೊತ್ತುಂಟಲ್ಲ ನಿಮಗೆ? ಅಷ್ಟು ಗೊತ್ತಿದ್ದೆ ಮಾತಾಡುದು. ಹಲೋ, ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿದ್ದೀರಿ? ಸಂಸ್ಕೃತಿ ನಿಮ್ಮಿಂದ ಕಲಿಬೇಕಂತಿಲ್ಲ, ನಮ್ಗೆ ಕಾರ್ಯಗತವಾಗಿ ಬಂದಿದೆ. ನಾನು ಕೃಷ್ಣ ಉಪಾಧ್ಯಾಯ ಒಂದು ಕ್ವಶನ್ ಕೇಳಬೇಕು. ಖಂಡಿತ ಮಾತಾಡಿ ಸರ್. ಶ್ರೀಕೃಷ್ಣ ಉಪಾಧ್ಯಾಯ ಹೇಳಿ. ಉಪಾಧ್ಯಾಯರೇ, ನೀವು ಮಾತಾಡ್ತಿದ್ರಲ್ಲ ಉಡುಪಿ ದಲಿತರಿಗೆ ಅನ್ಯಾಯ ಆಗಿರೋದ್ರ ಬಗ್ಗೆ, ಉಡುಪಿ ಚಲೋ ಚಳವಳಿ ಮಾಡೋದು ತಪ್ಪನ್ನು ನೋಡಿದ್ರೆ ನೀವು ಏನು? ಉಡುಪಿ ಚಲೋ ದಲಿತರಿಗೆ ಅನ್ಯಾಯ ಆಗಿರೋದನ್ನ ಪ್ರೊಟೆಸ್ಟ್ ಮಾಡಿ ಉಡುಪಿ ಚಲೋ ಎನ್ನುವ ಒಂದು ಚಳವಳಿ ಮಾಡ್ತಿದಾರಲ್ಲ ಈಗ, ಅದು ಮಾಡ್ತಾ ಇರೋದು ತಪ್ಪು ಅನ್ನೋದು ನೀವು? ಖಂಡಿತ ತಪ್ಪಲ್ಲ, ಒಳ್ಳೆ ಉದ್ದೇಶ. ಅಂತ ಕಾರ್ಯಕ್ರಮಗಳು 1000 ಬಾರಿ ಆಗ್ಲಿ ನಾವು ಬರ್ತೀವಿ. ಆದರೆ ಈ ದೇಶದ ಮಣ್ಣಿನ ಅಂತಃಸತ್ವದ ಬಗ್ಗೆ ಯಾರಿಗೆ ಗೌರವ ಇದೆಯೋ ಅವರು ಬರಲಿ. ಈ ದೇಶವನ್ನ ಒಡೆಯೋರನ್ನು ತರಿಸಬೇಡಿ. ಮತ್ತು ನಿಜವಾಗ್ಲೂ ಕೇರಳದಲ್ಲಿ ನೋಡಿದರೆ ದಲಿತರ ಕೊಲೆ ಮಾಡಿದ್ದಾರೆ ಯಾರೋ, ಅವರ ರಾಜಕೀಯ ಪಕ್ಷ ಹಿನ್ನೆಲೆ ಇರುವಂತವರು ಬಂದಿದಾರಲ್ಲ, ಇದಕ್ಕೆ ನೋವು. ದಲಿತರಿಗೆ ಅನ್ಯಾಯ ಮಾಡ್ತಿದ್ದಾರೆ, ಅಮಾಯಕ ದಲಿತರನ್ನ ಬಳಸ್ಕೊಂಡು ಮೋಸ ಮಾಡ್ತಿದ್ದಾರೆ. ಇದರ ವಿರುದ್ಧ ಪ್ರತಿಭಟನೆ. ಅಲ್ಲಿ ಸೇರಿದ ಯಾವ ದಲಿತರ ಬಗ್ಗೆಯೂ ನಮಗೆ ಪ್ರತಿಭಟನೆ ಇಲ್ಲ. ಅತ್ಯಂತ ಪ್ರೀತಿ ಇದೆ, ಅತ್ಯಂತ ಕಳಕಳಿ ಇದೆ. ಅವರ ನ್ಯಾಯಕ್ಕೋಸ್ಕರ ನಾವು ಮಾತಾಡ್ತೇವೆ. ಹೇಳಿ. ಖಂಡಿತವಾಗಿ ಹೇಳ್ತೇನೆ, ಇಲ್ಲಿ ದಲಿತರು ಅವರಿಗೆ ಅನ್ಯಾಯವನ್ನ ಪ್ರತಿಭಟನೆ ಮಾಡಿರುವುದಕ್ಕೆ ಅದನ್ನ ಹೊತ್ತಿಕ್ಕೂ ಹುನ್ನಾರ ಇನ್ನೊಂದ್ ಕಡೆಯಲ್ಲಿ ನಡೀತಾ ಇದೆ. ಯಾಕಂದ್ರೆ ಈ ಮೊದಲು ದಲಿತರಿಗೆ ಏನೇ ಮಾಡಿದ್ರು ಅವ್ರ ಹತ್ರ ತಾಕತ್ತಿರ್ಲಿಲ್ಲ, ಶಕ್ತಿ ಇರ್ಲಿಲ್ಲ, ಹಣ ಇರಲಿಲ್ಲ, ಯಾವುದೋ ಒಂದು ಕಾರಣಗಳಿಂದ ಸುಮ್ಮನೆ ಹಿಂದಿದ್ರು. ಇವಾಗ ಏನಾಗಿದೆ, ಹಣ ಇಲ್ಲದಿದ್ರು ಜನಬಲ ಇರೋದನ್ನ ತೋರ್ಸ್ಲಿಕ್ಕೋಸ್ಕರ ಇವತ್ತು ಜನ ಎದ್ದು ನಿಂತಿದ್ದಾರೆ. ಅದನ್ನ ಈಗ ಮೊದ್ಲಿನ ತರನೇ ಹೇಗೆ ಹಿಂದೆದಲ್ಲಿ ಹೇಗಿತ್ತೆ ಜಾತಿ ವ್ಯವಸ್ಥೆ ಹೇಗಿದೆ ಅದನ್ನ ಪುನಃ ಹಾಗೆ ಇರಬೇಕನ್ನೋ ಉದ್ದೇಶದಿಂದ ಈ ಮೇಲ್ಜಾತಿಯವರಿಗೆ ದಲಿತರನ್ನ ತುಳಿಲಿಕ್ಕೂ ಪ್ರಯತ್ನ ಪಡ್ತಿದ್ದಾರೆ. ಅದಕ್ಕೆ ವಿರುದ್ಧವಾಗಿ ನಿಂತ ದಲಿತರ ಯಾವ್ದು ಏನ್ ಪ್ರತಿಭಟನೆ ಮಾಡಿದ್ರೆ ಉಡುಪಿ ಚಳವಳಿಯನ್ನು ಮಾಡ್ತಿದ್ದಾರೆ, ಅದನ್ನ ಮಾಡಬಾರ್ದು ಅನ್ನೋದು ಮೇಲ್ಜಾತಿಯವರ ಒಂದು ದೊಡ್ಡ ಇಂಟೆನ್ಷನ್ ಆಗಿದೆ ಅನ್ನೋದು ನನ್ನ ಅಭಿಪ್ರಾಯ. ಕೃಷ್ಣಪ್ರಸಾದ್ ಉಪಾಧ್ಯಾಯರು ನೀವು ಏನೇ ಹೇಳಿದ್ರು ನಾನು ಬಿಲ್ಕುಲ್ ಒಪ್ಪೋದಿಲ್ಲ. ಯಾಕಂದ್ರೆ ಉಡುಪಿ ಚಲೋ ಚಳವಳಿ ಮಾಡ್ತಿರೋದು 100ಕ್ಕಲ್ಲ 200% ಸರಿ. ಯಾಕಂದ್ರೆ ಒಬ್ಬ ದಲಿತ ಕಷ್ಟ ನಿಮ್ಗೆ ಗೊತ್ತಿಲ್ಲ, ನೀವು ಟಿವಿ ಮುಂದೆ ಕೂತ್ಕೊಂಡು ಏನೇನೋ ಮಾತಾಡ್ಬೇಡಿ. ನೀವು ಗೊತ್ತಾಯ್ತಲ್ಲ, ನಿಮ್ಗೆ ಅನುಭವಿಸಿದ್ರೆ ಮಾತ್ರ ಗೊತ್ತುಂಟು. ಹೋಗಿ ನೀವು ದೇವಸ್ಥಾನ ಒಬ್ಬ ಬ್ರಾಹ್ಮಣ್ ಕರ್ಕೊಂಡು ಬಂದು ದಲಿತ ಮೇಲೆ ಊಟ ಮಾಡ್ತೀರ, ನಿಮ್ಗೆ ಓಪನ್ ಚಾಲೆಂಜ್ ಆಗ್ತೀನಿ. ಒಬ್ಬ ಬ್ರಾಹ್ಮಣ್ ಕರ್ಕೊಂಡು ಬಂದು ದಲಿತ ಮೇಲೆ ಕೂತು ಊಟ ಹಾಕ್ತೀರಾ, ಅಥವಾ ದಲಿತರು ಕರ್ಕೊಂಡೋಗಿ ಬ್ರಾಹ್ಮಣ್ಸ್ ಮನೆ ಒಳಗೆ ಕೂತು ಊಟ ಹಾಕ್ತೀರಾ? ನಿಮ್ಗೆ ಗೊತ್ತಾ,
ನಮ್ಮ ಸರ್ ನಿಮ್ಗೆ ಗೊತ್ತಾ, ಯುವ ಬ್ರಿಗೇಡಿನ ನಮ್ಮ ಮಾರ್ಗದರ್ಶಕರಾಗಿರುವಂತಹ ಚಕ್ರವರ್ತಿ ಸೂಲಿಬೆಲೆಯವರು. ಚಕ್ರವರ್ತಿ ಸೂಲಿಬೆಲೆ ಬೇಡಿ ನೋಡಿ, ನೀವು ಒಬ್ಬ ಇಲ್ಲಿ ಕೇಳಿ. ಹಲೋ ಸರ್ ಇಲ್ಲಿ ಕೇಳಿ. ಹಲೋ, ಮಾತಾಡಿ. ಚಕ್ರವರ್ತಿ ಸೂಲಿಬೆಲೆ ಅವ್ರ ಬಗ್ಗೆ ನಾ ಕೇಳ್ತಿಲ್ಲ. ನೀವು ಸಾಮಾನ್ಯ ಜನರ ಲೆವೆಲ್ ಅಲ್ಲಿ ಮಾತಾಡಿ. ಮೋದಿ ಲೆವೆಲ್ ಅಲ್ಲಿ ಮಾತಾಡ್ಬೇಡಿ ಅಥವಾ ಇನ್ಯಾವ ಲೆವೆಲ್ ಅಲ್ಲಿ ಮಾತಾಡ್ಬೇಡಿ. ಹೈ ಲೆವೆಲ್ ಅಲ್ಲಿ ಮಾತಾಡಿ, ಎಲ್ಲಾನು ಬಂದ್ ಮಾಡ್ತಾನೆ. ಹೌದು, ನಿಮ್ಮ ಸಮಾಜದಲ್ಲಿ ನೀವು ಹೇಳ್ತಾ ಇರುವ ಹಾಗೆ ಬಗ್ಗೆ ಮಾತಾಡಿ. ನೀವು ಹೇಳ್ತಾ ಇರುವ ಹಾಗೆ ಸಮಾನತೆ ಇಲ್ಲ. ಈಗ ಒಬ್ಬ ಬ್ರಾಹ್ಮಣ ದಲಿತನ ಮನೆಯಲ್ಲಿ ಊಟ ಮಾಡ್ಲಿಕ್ಕೆ ತಯಾರಿಲ್ಲ. ಮತ್ತೆ ಬ್ರಾಹ್ಮಣ ಮಾತ್ರ ಅಲ್ಲ, ಮತ್ತು ತಪ್ಪು ತಿಳ್ಕೊಳ್ಬಾರದು, ಬ್ರಾಹ್ಮಣರು ಮಾತ್ರ ಈ ಜಾತೀಯತೆ ಕಾರಣ ಅಲ್ಲ. ಎಲ್ಲ ಜಾತಿಯ ಎಲ್ಲ ಸಮುದಾಯಗಳಲ್ಲೂ ತರತಮ ಭಾವನೆ ಇದೆ. ಈ ತರತಮ ಭಾವನೆ ಖಂಡಿತ ಹೋಗಬೇಕು. ಇದಕ್ಕೋಸ್ಕರ ಕೆಲಸ ಮಾಡ್ತೀವಿ ನಾವು ಅಂತ. ಏನ್ ಕೆಲಸ ಮಾಡ್ತೀರಿ ನೀವು? ಇಷ್ಟನೇ ಎಲ್ಲೋಗಿದ್ರಿ ನೀವು? ಯುವ ಬ್ರಿಗೇಡ್ ಹುಟ್ಕೊಂಡೇ 2 ವರ್ಷ ಆಯ್ತಷ್ಟೇ ಸರ್. ಯುವ ಬ್ರಿಗೇಡ್ ಹುಟ್ಕೊಂಡೇ 2 ವರ್ಷ ಆಯ್ತಷ್ಟೇ ಸರ್. ಕೆಲಸ ಮಾಡ್ತೀವಿ. ತಿಳ್ಕೊಳ್ಳೋಣ ಒಂದು ಬ್ರೇಕ್ ನಂತರ. ನಮ್ಮ ಏನು ಯಾರು ಕಾಲರ್ ಕರೆ ಮಾಡಿದ್ದಾರೆ ಅವರ ಕಾಲರ್ ಪ್ರಶ್ನೆಗೆ ನಿಮ್ಮ ಉತ್ತರ ಕೂಡ ಬೇಕಾಗಿದೆ. ಒಂದು ಬ್ರೇಕ್ ನಂತರ ಕಾರ್ಯಕ್ರಮ ಮುಂದುವರಿಸೋಣ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ. ಒಂದು ಸಣ್ಣ ಬ್ರೇಕ್ ಈಗ. ಬ್ರೇಕ್ ನಂತರ ಮತ್ತೆ ಉಡುಪಿ ಚಲೋ ಮತ್ತೆ ಕನಕನಡೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಈಗ ಮತ್ತೆ ಚೆನ್ನಾಗಿದ್ದಾರೆ ರಘುವೀರ್ ಸೂಟರ್ಪೇಟೆ ಇವರು. ಇದು ಮುಖ್ಯವಾಗಿ ಏನು ಚಲೋ ಉಡುಪಿ ಆರ್ಗನೈಸ್ ಮಾಡಿರುವಂತಹ ಮಂಗಳೂರಿನ ಒಂದು ವಿಭಾಗದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇವ್ರನ್ನ ನಾವು ನೇರವಾಗಿ ಪ್ರಶ್ನೆಯನ್ನು ಕೇಳ್ಬೋದು. ಏನಿದ್ರ ನಿಜವಾದ ಉದ್ದೇಶ? ರಾಜಕೀಯ ಪ್ರೇರಿತವಾಗಿತ್ತ? ಯಾತಕ್ಕೋಸ್ಕರ ಈ ಒಂದು ಚಳವಳಿಯನ್ನು ಮಾಡಿದ್ದಾರೆ? ನೇರವಾಗಿ ಅವ್ರನ್ನ ಪ್ರಶ್ನೆ ಕೇಳೋಣ. ವೀಕ್ಷಕರು, ನೀವು ಕೂಡ ಕರೆ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಅಂತ ಹೇಳ್ತಾ ಇದ್ದೀನಿ. ನೇರವಾದ ಪ್ರಶ್ನೆ ರಘುವೀರ್ ಅವರಿಗೆ ಸ್ವಾಗತ ಕಾರ್ಯಕ್ರಮಕ್ಕೆ. ಮೊದಲನಾಗಿ ಅದೇ ನೇರವಾದ ಪ್ರಶ್ನೆ, ಉಡುಪಿ ಚಲೋ ಕಾರ್ಯಕ್ರಮ ಒಂದು ಆಯೋಜನೆ ಮಾಡಿದ್ರಿ ನೀವು, ಏನಿದ್ರ ಉದ್ದೇಶ ಆಗಿತ್ತು? ನಿಜವಾಗಿ ದಲಿತರ ನೋವಿಗೆ ದನಿಯಾಗುವಂತ ಉದ್ದೇಶ ಮಾತ್ರ ಇತ್ತ ಅಥವಾ ರಾಜಕೀಯ ಪ್ರೇರಿತವಾಗಿತ್ತ? ನಿಜವಾಗ್ಲೂ ಮೇಡಮ್, ನೀವು ಹೇಳಿದಾಗೆ ಈ ಉದ್ದೇಶ, ನಮ್ದು ಮುಖ್ಯ ಉದ್ದೇಶ ದಲಿತರ ಒಂದು ಪ್ರೇರಿತವಾಗಿ, ಸಮಸ್ಯೆಗಳಿಗೆ ದೌರ್ಜನ್ಯಗಳ ಪ್ರೇರಿತವಾಗಿ ವಿಚಾರವಾಗಿ ನಾವು ಮಾಡಿದಂತ, ಯಾವುದೇ ರೀತಿಯ ರಾಜಕೀಯವಾಗಿ ಮಾಡಿದಂತ ಅಲ್ಲ. ಆದ್ರೆ ಅದನ್ನು ರಾಜಕೀಯ ಪ್ರೇರಿತವಾಗಿ ಮಾಡಿದಂತ ಒಂದು ರೂಪುರೇಷೆಗಳ ಬಣ್ಣ ಹಚ್ಚಲಿಕ್ಕೆ ಹೋದ್ರೆ ಅದಕ್ಕೆ ನಾವೇನ್ ಮಾಡಕ್ಕಾಗುದಿಲ್ಲ. ಯಾಕಂತ ಹೇಳಿದ್ರೆ ಶತಮಾನಗಳಿಂದ ತುಳಿತಕ್ಕೊಳಗಾದ ಒಂದು ವರ್ಗ ಇವತ್ತು ತಮ್ಮ ಅನ್ಯಾಯಗಳಿಗೆ ವಿರುದ್ಧವಾಗಿ ಒಂದು ಸೆಡೆದು ಎದ್ದು ನಿಂತಿದೆ ಅಂತ ಹೇಳುವಾಗ, ಸಮಾಜದಲ್ಲಿ ಎಲ್ಲಾ ಧರ್ಮದವರು ಮತ್ತು ಜನರು ನಮಗೊಂದು ಬೆಂಬಲ ನೀಡ್ತಿದ್ದಾರೆ. ದಲಿತರು ಈ ಸಮಾಜದಲ್ಲಿ ಮುಖವಾಣಿಗೆ ಬರ್ಬೇಕಂತ ಹೇಳೋದು ಈ ವಿಚಾರವಾಗಿ ಇದು ಒಂದು ಸ್ವಾಗತಾರ್ಹ. ಆದ್ರೆ ಇದನ್ನು ಒಂದು ರಾಜಕೀಯ ಅಂತ ಹೇಳಿದ್ರೆ ಅದನ್ನ ನಾವು ನಂಬಕ್ಕಾಗಲ್ಲ. ಆದ್ರೂ ಎಲ್ಲೋ ಕೆಲವೊಂದು ವ್ಯಕ್ತಿಗಳು, ಹೆಸರು ಪಡೆದಿರುವಂತ ವ್ಯಕ್ತಿಗಳು ಈ ಒಂದು ದಲಿತ ಸಮುದಾಯನ ಒಂದು ದಾಳವನ್ನಾಗಿ ಉಪಯೋಗ ಮಾಡಿಕೊಂಡಿರುವಂತ ಲಕ್ಷಣಗಳು ಕಾಣಿಸ್ತಾ ಇದೆಯಲ್ಲ? ಖಂಡಿತ ಹೋಗ್ಲಿಲ್ಲ ಮೇಡಮ್. ಅದು ನಾವು ಆಲೋಚನೆ ಮಾಡುವ ದೃಷ್ಟಿಕೋನದಲ್ಲಿರುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ಸಮಸ್ಯೆ ಹಾಗೂ ನಮ್ಮ ಸಂಘರ್ಷಗಳ ಜೊತೆಯ ವಿರುದ್ಧವಾಗಿ ನಾವು ಏನ್ ಸಮಾಜದಲ್ಲಿ ನಮಗೆ ನಡೆಯುತ್ತಿದ್ದ ದೌರ್ಜನ್ಯಗಳ ವಿರುದ್ಧವಾಗಿ ನಾವು ಆಯೋಜಿಸಿದ ಇದೊಂದು ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ನಮಗಾದ ಸಮಸ್ಯೆಗಳು, ನಮ್ಮ ಏನು ಆಹಾರ ಹಾಗೂ ನಮ್ಮ ಈ ಭೂಮಿಯ ಹಕ್ಕಿನ ಬಗ್ಗೆ ಏನು ಇತ್ತೀಚೆಗೆ ನಾವು ನೋಡಿರ್ಬೋದು. ಜಿಗ್ನೇಶ್ ಮೇವಾಣಿ ಅವರ ನಾಯಕತ್ವದಲ್ಲಿ ಗುಜರಾತ್ ಅಲ್ಲಿ ಏನ್ ದಲಿತರಿಗೆ ಒಂದು ಅನ್ಯಾಯ ಆಗಿತ್ತು. ನಾನೀಗ ಇಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೀನಿ, ಈ ದೇಶದಲ್ಲಿ ದಲಿತರಿಗೆ ಆಗಿರುವ ಅನ್ಯಾಯ, ಅವರ ಮೇಲೆ ದೌರ್ಜನ್ಯ ಆದಾಗ ಎಷ್ಟು ಸಂಘಟನೆಗಳು ಇಲ್ಲಿ ನಮ್ಮ ಅವರಿಗೆ ಆದ ಅನ್ಯಾಯ ಬಗ್ಗೆ ಚರ್ಚೆ ಮಾಡೋಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ. ನಮಸ್ಕಾರ, ಮಾತಾಡಿ. ಯಾರು? ನಾನು ಮಂಗಳೂರಿನಿಂದ ಜೆರಾಲ್ಡ್ ಅಂತ ಹೇಳಿ. ಓಕೆ ಸರ್, ಮಾತಾಡಿ. ನೀವು ಏನ್ ಹೇಳ್ತೀರಾ? ಈ ಒಂದು ಏನು ಕಾರ್ಯಕ್ರಮಗಳಲ್ಲಿ ಏನಾದ್ರು ರಾಜಕೀಯ ಪ್ರೇರಿತ ಅಂಶಗಳಿದೆ ಅಂತ ಹೇಳಿ ನಿಮ್ಗೆ ಅನಿಸ್ತಾ ಇದೆಯಾ? ನಾನು ಇವತ್ತು ಏನ್ ಹೇಳ್ತಾನೆ ಹೇಳಿದರೆ, ಎಲ್ಲಿ ಒಂದು ವ್ಯಕ್ತಿಗೆ ಅನ್ಯಾಯ ಆಗ್ತದೆ ಈ ಸಮಾಜದಲ್ಲಿ ಎಂದು ಕಾಣ್ತದೆ, ಅದು ಪ್ರತಿಭಟಿಸುವುದು ಹಕ್ಕು. ಅದಕ್ಕೆ ಪ್ರತಿಭಟನೆ ಮಾಡುವಾಗ ವೈಯಕ್ತಿಕವಾಗಿ ಮಾಡ್ತಾರೆ ಅಥವಾ ಯಾವುದೋ ಒಂದು ಸಂಘ ಸಂಸ್ಥೆ ಹೆಸರಲ್ಲಿ ಪ್ರತಿಭಟನೆ ಆಗ್ತದೆ. ಆದರೆ ಪ್ರತಿ ಬಾರಿ ಪ್ರತಿಭಟನೆ ಆಗುವಾಗ ಅದಕ್ಕೆ ವಿರೋಧಿಗಳಂತ ಹೇಳ್ತಾರೆ. ಅಂದ್ರೆ ಅದು ಒಬ್ಬರಿಗೆ ಅದು ತಾಗ್ತದೆ. ಆಗ ಆಟೋಮ್ಯಾಟಿಕ್ ಆಗಿ ಅದರಿಂದ ನಮ್ಮ ನೆಗೆಟಿವ್ ಮತ್ತೆ ಪಾಸಿಟಿವ್ ಬರುವುದು ಸಾಮಾನ್ಯ. ಆದ ಕಾರಣ ಪ್ರತಿಭಟನೆ ಮಾಡಿದಕ್ಕೆ ಯಾರು ಕೂಡ ಆಕ್ಷೇಪ ತೆಗೆಯುವುದು ಸರಿಯಲ್ಲ. ಅಂದ್ರೆ ನಾನು ಕೂಡ ಕೆಲವು ವರ್ಷಗಳಿಂದ ಹಲವು ರೀತಿಯ ಪ್ರತಿಭಟನೆಗಳಲ್ಲಿ ಭಾಗಿಯಾಗಿದ್ದೇನೆ. ಆದರೆ ಇವತ್ತು ನಾನು ಕರೆ ಕೊಡ್ತೇನೆ ಶ್ರೀ ಉಪಾಧ್ಯಾಯರವರಿಗೆ. ಅವರ ಗ್ರೂಪ್ನವರು ಕೆಲವು ಪ್ರತಿಭಟನೆ ಮಾಡುವಾಗ ಒಂದು ದ್ವಂದ್ವ ನೀತಿ ಅನುಸರಿಸುವುದು ಎದ್ದು ಕಾಣ್ತದೆ. ಈಗ ಉದಾಹರಣೆಗೆ ಹೇಳುದು, ಮಂಗಳೂರಲ್ಲಿ RTI ಕಾರ್ಯಕರ್ತ ಬಾಳಿಗರ್ ಅವರ ಕೊಲೆ ಆಯಿತು.
ಅದರ ನಂತರ ಉಜಿರೆಯಲ್ಲಿ ಒಂದು ವಿದ್ಯಾರ್ಥಿನಿಂದ ಕೊಲೆ ಆಯ್ತು ಕೆಲವು ವರ್ಷಗಳ ಮೊದಲು. ಅವರಿಗೆ ಹೇಳಿದರು ಬ್ರಿಗೇಡ್ ಆಗಿ 2 ವರ್ಷ ಆಯ್ತು ಅಂತ ಹೇಳಿ. ಆದರೆ ಒಂದೇ ಒಂದು ಸಂದರ್ಭದಲ್ಲಿ ಹೆಸರು ತೆಗೆಯಲಿಲ್ಲ. ಅದರ ನಂತರ ಮೂಡಬಿದ್ರಿಯಲ್ಲಿ ಒಂದು ಪೂಜಾರಿಯವರದ್ದು ಕೊಲೆ ಆಯ್ತು. ಅದರ ನಂತರ ಬಂಟ್ವಾಳದಲ್ಲಿ ಒಂದು ಪೂಜಾರಿಯವರದ್ದು ಕೊಲೆ ಆಯ್ತು. ಮೊನ್ನೆ ದನಗುಂಡೋಗ ಒಂದು ಗಲಾಟೆ ಆಗಿ ಅದರಲ್ಲೂ ಕೂಡ ಒಂದು ಯುವಕ ಸತ್ತೋದ. ಇವಾಗ ಬ್ರಿಗೇಡ್ ಅಂತೇಳಿ ನಾನು ಏನ್ ಹೇಳುದು ಬಯಸಿದೆ, ನಾನು ಏನ್ ಹೇಳುದು ಹೇಳಿದರೆ, ಬ್ರಿಗೇಡಿನ ಹೆಸರಿನಲ್ಲಿ ರಾಜಕೀಯ ಪ್ರವೇಶ ಆಗ್ಲಿಕ್ಕೆ ಒಂದು ಇದನ್ನು ತಯಾರು ಮಾಡುದು, ಒಂದು 4 ಕಡೆ ಪ್ರತಿಭಟನೆ ಮಾಡಿ ಜನರನ್ನು ಮನಗೆದ್ದು ಒಂದು ರಾಜಕೀಯಕ್ಕೆ ಒಂದು ಪ್ರವೇಶ ಆಗ್ಲಿಕ್ಕೆ ಇದೊಂದು ವೇದಿಕೆಯನ್ನು ತಯಾರು ಮಾಡುದು ಅಷ್ಟೇ. ಯಾಕೆ ಹೇಳಿದರೆ, ಹಾಗಾದ್ರೆ ಆ ವ್ಯಕ್ತಿಗಳಿಗೆ ಇಂಥ ಎಲ್ಲ ಸಮಸ್ಯೆಗಳು ಬರುವಾಗ ಯಾಕೆ ಅವರು ಧ್ವನಿ ಎತ್ತುವುದಿಲ್ಲ? ನೋಡಿ, ಇವತ್ತು ನನಗೆ ಫೋಟೋ ಬಂದಿದೆ. ಈ RTI ಕಾರ್ಯಕರ್ತ ಬಾಳಿಗರ್ ಅವರು ಸತ್ತೋದ ಸಮಯದಲ್ಲಿ ಅವರು ಈ ಬ್ರಿಗೇಡಿದು ಸ್ಥಾಪಕನ ಜೊತೆ ಇವರು ಮೊನ್ನೆ ಒಬ್ಬರು ಈಗ ಜೈಲಿನಿಂದ ಹೊರಗೆ ಬಂದರು. ಅವರು ಮಾಡಿದಾರೆ ಇಲ್ವಂತೇಳಿ ನಾನು ಹೇಳುವುದಿಲ್ಲ, ಬಿಡುಗಡೆಯಾಗಿ ಬಂದಿದ್ದಾರೆ. ಅವರು ಜೊತೆಯಾಗಿ ತೆಗೆಸಿದ್ದ ಫೋಟೋವನ್ನು ನಾನು ನೋಡಿದ್ದೇನೆ. ಒಂದೇ ಒಂದು ವ್ಯಕ್ತಿ RTI ಬಾಳಿಗರ, ನಾನಿವತ್ತು ಜಾತಿ ಬಿಟ್ಟು ಹೋಗಿದ್ದೇನೆ ಅಂದ್ರೆ ತತ್ವಗೋಸ್ಕರ ಪ್ರತಿಭಟನೆಗೆ ಭಾಗಿಯಾಗಿದ್ದೇನೆ, ಒಂದೇ ಒಂದು ವ್ಯಕ್ತಿ ಈ ಬ್ರಿಗೇಡ್ ನಿಂದ ಅದರ ಬಗ್ಗೆ ಧ್ವನಿ ಎತ್ತಲಿಲ್ಲ. ಇವತ್ತು ಸುಮ್ಮನೆ ಉಡುಪಿಗೆ ಹೋದವರ ಬಗ್ಗೆ ಹಾಗೆ ಹೀಗೆ ಅಂತ ಹೇಳಿದ್ದಾರೆ. ಉಡುಪಿಗೆ ಹೋದದ್ದು ಚಲೋ ಮಾಡಿದ್ದು ಸುಮ್ಮನೆ ತಮಾಷೆಗೆ ಅಲ್ಲ, ಅದರಲ್ಲಿ ಸತ್ಯಾಂಶ ಉಂಟು. ಅದರಲ್ಲಿ ಅಷ್ಟೇ ಅವರು ಸಮಸ್ಯೆಯನ್ನು ಎದುರಿಸಿದ್ದಾರೆ, ಅಷ್ಟೇ ಇವತ್ತು SC ST ಅವರಿಗೆ, ಇವತ್ತು ನಮ್ಮ ಸಮಾಜವರಿಗೆ ಕಷ್ಟ ಬರ್ತದೆ. ಇವತ್ತು ನಾನು ನೋಡ್ತೇನೆ ಕೆಲವು ಧಾರ್ಮಿಕ ಸ್ಥಳಗಳಲ್ಲಿ ಓಪನ್ ಆಗಿ ಒಳಗೆ ಪ್ರವೇಶ ಉಂಟು. ಇಲ್ಲಿ ನಾವು ಹಿಂದೂಗಳೆಲ್ಲ ಒಂದಂತೇಳಿ ನಾವು ಒಂದ್ ಕಡೆ ಹೇಳ್ತೇವೆ, ಆದರೆ ಒಂದು ಕಡೆ ಒಂದು ದೇವಸ್ಥಾನದಲ್ಲಿ ಇಂಥವರೇ ಬರ್ಬೇಕಂತೇಳಿ ಉಂಟು, ಇಂಥ ದೇವಸ್ಥಾನದಲ್ಲಿ ಅವರಿಗೆ ಪ್ರವೇಶ ಇಲ್ಲ ಅಂತೇಳಿ ಉಂಟು. ಹಾಗಾದ್ರೆ ಹಿಂದೂಗಳಲ್ಲಿ ಎಷ್ಟು ಜಾತಿ ಉಂಟು? ಹಿಂದೂಗಳೆಲ್ಲ ಒಂದಂತೇಳಿ ಹೇಳಿ ಮತ ಪಡೆಯುವಾಗ ಎಲ್ಲರನ್ನು ಒಂದು ದೃಷ್ಟಿಯಲ್ಲಿ ನೋಡ್ಬೇಕೋ ಬೇಡವಾ? ಇದು ನನ್ನ ಪ್ರಶ್ನೆ. ಎಸ್, ಮುಖ್ಯವಾಗಿ ಶ್ರೀಕೃಷ್ಣ ಅವರು ನೀವು ಹೇಳ್ಬೇಕು, ಮುಖ್ಯವಾಗಿ ಏನಂತ ಹೇಳಿದ್ರೆ ಏನು ನಿಮ್ಮ ಒಂದು ಮುಖ್ಯಸ್ಥರು ಇದ್ದಾರೆ, ಮುಖ್ಯವಾಗಿ ಕ್ರಿಮಿನಲ್ ಆಗಿರುವಂತ ವ್ಯಕ್ತಿಗಳು ಹೇಳಲಿಕ್ಕೆ ಇಷ್ಟಪಡಲ್ಲ, ಆರೋಪಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಅವರ ಜೊತೆ ತೆಗೆಸಿಕೊಂಡಿರೋ ಫೋಟೋಗಳೆಲ್ಲ ಇರುವಾಗ ನಿಜವಾಗಿ ಏನ್ ನೈತಿಕತೆ ಇದೆ? ಇದು ಏನಾಗಿರೋದು ಗೊತ್ತಾ ಮೇಡಮ್, ನನ್ನ ಒಬ್ಬ ಪರಮಾಪ್ತ ಪ್ರಾಣ ಸ್ನೇಹಿತ ಯಾವುದೋ ಆರೋಪಕ್ಕೆ ಸಿಲುಕಿ ಹಾಕಿಕೊಂಡ್ರೆ ಆರೋಪ ಬಂತು ಅಂದ ತಕ್ಷಣ ಒದ್ದವರನ್ನ ಆಚೆಗಟ್ಟುವುದಿಲ್ಲ ಅಂತ. ಸಹಜವಾಗಿ ಎಲ್ಲರೂ ಕೂಡ ಅಯ್ಯಯ್ಯೋ ನಂಬಿಕಸ್ಥ ಜನ ಹೀಗ್ ಮಾಡ್ಲಿಕ್ಕೆ ಸಾಧ್ಯ ಇಲ್ವಲ್ಲ ಅಂತ ಅನಿಸ್ತದೆ. ಯಾಕೆಂತಂದ್ರೆ ನಮ್ ಜೊತೆಗೆ ಇದ್ದ ಅಂತ. ಆರೋಪ ಯಾವಾಗ ಸಾಬೀತಾಯ್ತೋ, ನೀವು ಹೇಳ್ತಾ ಇರುವಂತ ನಮ್ಮ ಸ್ಥಾಪಕರಾಗಿರುವಂತ ನರೇಶ್ ಶೆಣೈ, ಸ್ಥಾಪಕರು ಅವರೊಬ್ಬರೇ ಅಲ್ಲ, ಆದ್ರೂ ನರೇಶ್ ಶೆಣೈ ಅವರ ಪಾತ್ರವೂ ಇತ್ತು ಅಂತ ಒಪ್ಕೊಳ್ಳೋಣ. ಆತ್ಮೀಯ ಗೆಳೆಯ ನರೇಶ್ ಶೆಣೈ ಅವರ ಆರೋಪ ಒಂದು ವೇಳೆ ಸಾಬೀತಾದ್ರೆ, ಬಾಳಿಗ ಅವರ ಕೊಲೆಯ ಹಿಂದೆ ಇವರ ಪಾತ್ರ ಇರೋದೇ ಹೌದಾದ್ರೆ, ನಾವು ಹಿಂದೂ ಮುಂದೂ ನೋಡದೆ ಮರುದಿವಸವೇ ನಾವು ಪತ್ರಿಕಾಗೋಷ್ಠಿ ಕರೆದು ಚಕ್ರವರ್ತಿ ಸೂಲಿಬೆಲೆಯವರನ್ನೂ ಖಂಡಿಸ್ತೀವಿ ಯುವ ಬ್ರಿಗೇಡ್ ಕಾರ್ಯಕರ್ತರು. ನಾವು ಹಿಂದೂ ಮುಂದೆ ನೋಡಲ್ಲ, ಆದ್ರೆ ಆರೋಪ ಬಂದ ತಕ್ಷಣ ನಮ್ ಜೊತೆಗಿದ್ದವನನ್ನ ಘಟನೆಗಳಾದಾಗ, ಏನು ಗೋ ಹತ್ಯೆ ನೆಪದಲ್ಲಿ ಒಬ್ಬ ಯುವಕನ ಹತ್ಯೆ ಆದಾಗ ಅಥವಾ ಬೇರೆ ಎಲ್ಲ ಘಟನೆಗಳು ನಡೆದಾಗ ಯುವ ಬ್ರಿಗೇಡ್ ಯಾಕೆ ಆಕ್ಷನ್ ತಗೊಂಡಿಲ್ಲ, ಈ ವಿಚಾರದಲ್ಲಿ ಯಾಕೆ ಈ ರೀತಿ ಪ್ರತಿರೋಧವಾಗಿ ಹೆಜ್ಜೆ ಹಾಕ್ತಾ ಇದೆ ಅನ್ನುವಂಥದ್ದು ಆ ಉತ್ತರ ಬೇಕು. ಒಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿದ್ದೀರಿ? ನಮಸ್ಕಾರ, ರವಿ ಕುಡ್ಲಡ್ ಪಾತಿರೊಂದುಲ್ಲೆ ಪನ್ಲೆ ಸರ್ ಏರಿತ್ತ ದಾದ ಪಂಡೆ ಸ್ಟಾರ್ಟ್ ಪರ್ ಇತ್ತೆ ದಲಿತೇರಿ ಪನ್ಪಿನ ಇನ್ನು ಕನಪು ನಾವು ಪಕ್ಕಡೆ ರಾಯಪನ್ನಾಗ ಕುಡ್ಲಾಡು ತೂಲೆ ಉಡುಪಿಡು ತೂಲೆ ದಲಿತರಿಗೆ ಏರ್ಲ ಅನ್ಯಾಯ ಅಪ್ಪನ ಓಲ್ಲ ತುಜಿ ಪ್ರತಿ ಗವರ್ಮೆಂಟ್ ಆಫೀಸ್ ದಲಿತರಿಗೆ ಬೇಲೆ ಉಂಡೆ ದಲಿತರಿಗೆ ಬಂದು ಏರ್ಲ ಮೂಲು ಭೇದ ಭಾವ ಮಲ್ಪನ ಒಲ್ಲ ತೋಜೊಂದು ಇಜ್ಜಿ ಮುರಾರಿ ಕರಿಸರಿ ಪುತ್ತೂರುಡು ಒಂಜಿ ನಾರಾಯಣ ರೈ ಬಂದ್ ಪುನರಿಗೆ ಜಾತಿ ನಿಂದನೆ ಕೇಸ್ ಮಾಡಿದಿರಿ. ಪಾಪ ಆರೊಂಜಿ ಏತ್ತು ಒಂಜಿ ದಲಿತರಿಗೆ ಹೆಲ್ಪ್ ಮಲ್ತಿರ ಬಂದಾಗ ಎಂಕ್ಲು ಕಣ್ಣಾರ ತೂತಿನಕ್ಲು ಅರ್ನ ಮಿತ್ ಈ ಪಕ್ಷ ಬಿಜೆಪಿ ಕಾಂಗ್ರೆಸ್ ಅರ್ನ ಮಿತ್ ಜಾತಿ ನಿಂದನೆ ಕೇಸ್ ಮಾಡಿದ್ರು. ಇಂಚಿನ ಪುರ ಜಾತಿ ನಿಂದನೆ ಅನಗ ವಾ ದಲಿತ ಪಕ್ಷ ಸಪೋರ್ಟ್ ಮಲ್ತಂದ್ರೆ ದಲಿತರು ಬಂದ್ಪಿ ನಾವು ದಾಲೆಜ್ಜಿ ಇತ್ತೆ ಪೂರೆರ್ಲ ಒಂಜೆಲ್ಲ ಕಾಡ್ತಿರು ಇತ್ತೆ ಭಾರತ ಏತ್ ಅಭಿವೃದ್ಧಿ ಜಾತನ್ ಬಂದಾಗ ಜಾತಿ ಭೇದ ಬಂದ್ಪಿನವನೇ ಪಿದೇ ಬಾಡ್ನಲ್ಲಿ ಬರ್ತನು ಇತ್ತೆ ಈ ರಾಜಕೀಯ ಬೀಜ ಬಳಸುದು ಆ ದಲಿತ ಅವು ಒಂದು ಬಣ್ಣದ ಕನತದು ಜನಕ್ಲ ಮಂಡ್ಯ ಹಾಲ್ ಮಲ್ಪಣ ಇತ್ತೆ ಬೋಡಾಯಿನಾಥ್ ಪಾಕಿಸ್ತಾನ ನಡ್ದು ಟೆರರಿಸ್ಟ್ ಬರ್ತದೆ ಇಂಡಿಯಾಗೆ ಅಟ್ಯಾಕ್ ಮಾಡ್ಕೊಂಡು ಉಳ್ಳೇರು ಐತ ಬಗೆತ ನಮಕ್ ಮುಕ್ಲು ಹೋರಾಟ ಮಲ್ಪಡು ಅವತ್ತಂದ ಇನಿದುಲೆ ಮುರನಿ ಗವರ್ಮೆಂಟ್ ಬಸ್ ಏತೋ ಪಚ್ಚಗಲ್ಲರದ ಗವರ್ಮೆಂಟ್ ಬಸ್ ಬೂರ್ನು ಏತ್ ನಮ್ಮ ಊರ್ದಕ್ಲಿ ಬೇಲೆ ಕೊಡ್ತೇರು ಈ ಗವರ್ಮೆಂಟ್ ಐತ ಬಗೆತ ಹೋರಾಟ ಮಲ್ಪಡು ಈ ಬುದ್ಧಿಜೀವಿನಕ್ಲು ನಮ್ಮ ಊರ್ದ ಸಂಸ್ಕೃತಿ ಒರಿಪೇರೆ ಹೋರಾಟ ಮಲ್ಪಡು ನಮ್ಮ ಊರ್ದಕ್ಲು ಒಟ್ಟಿಗೆ ಮನ್ಪಿನ ಹೋರಾಟ ಮಲ್ಪ ಇದು ಇನಿ ನಮ್ಮ ಊರುದು ತಮಿಳ್ ಕೇರಳ ಇತ್ತಿನ ಊರ ಪೂರ ಫಿದಕ್ಲು ಬರೋದಿಲ್ಲೇರು ಊರದಕ್ಲು ಗವರ್ಮೆಂಟ್ ಬೇಲೆ ಇದ್ದಂದೆ ಅತನ ಬೇಲೆ ಇದ್ದಂದೆ ಓಲೋಲು ನಟ ತಿರ್ಕೊಂಡು ಬಂದಿಲ್ಲ ನಿತ್ತ ಬಗ್ಗೆ ಹೋರಾಟ ಮಲ್ಪಡು ಬುದ್ಧಿಜೀವಿನಕ್ಲು
ಒಕ್ಕಡೆ ದಲಿತೆ ಬಣ್ಣದ ದಾಯ ಜನಗಳ ಮಂಡೆ ಹಾಲ್ ಮಲ್ಪೇರು ದಲಿತರು ಏರ್ಲ ಇತ್ತೆ ಕಮ್ಮಿ ಇಜ್ಜೇರು ಪೂರ ಗವರ್ಮೆಂಟ್ ಬೆಲೆ ತಿಕ್ಕದಂದ್ರೆ ಎಡ್ಡೆ ಒಂದ್ ಎಡ್ಡೆ ಉದ್ದೇಡು ಉಳ್ಳೇರು ಅಕ್ಲಿಗೆ ಬೋಡಾಯಿನ ಸವಲತ್ತು ಉಂಡು ಸವಲತ್ತು ತಿಕ್ಕದಿನಿ ಏರೆಗೆ ಚಿಕ್ಕಂದಿನ ಏರೆಗೆ ದೆಡ್ಡೆ ಕಲ್ತಿನ ಮೇಲ್ವರ್ಗ ಪನ್ಪಿನ ಒಂಜಿ ಉಂಡತೆ ಅವು ಪಕ್ಕಡೆ ಜಾತಿ ಪನ್ಪಿನ ದಾಲ ಇಜ್ಜಿ ಅವು ದಲಿತೇವಡು ಮಾತೆರ್ಲ ಒಂಜೆ ಇಕ್ಕು ದಲಿತ ನಿಕ್ಕುಲೆ ಬೋರ್ಡ್ ತೂಲೆ ಪ್ರತಿ ಗವರ್ಮೆಂಟ್ ಆಫೀಸರ್ ಬೋಲೆ ತುಕ ದಲಿತರು ಅಲ್ಪ ಬೇಲೆ ಗುಲ್ಲೆರಜ್ಜರ ಒಕ್ಕ ದಾಯ ದಲಿತರು ಓಲು ಏರು ಕಿತ್ತು ಮಲ್ತೇರು ಅಪುರ ದಾಲಜಿ ಉಡುಪಿ ಚಲೋ ಅವುಪುರ ರಾಜಕೀಯ 100%. ಉಡುಪಿ ಪೋಯಿನ ಅಕ್ಲ ದೇವಸ್ಥಾನ ಅವು ಪ್ರೈವೇಟ್ ದೇವಸ್ಥಾನ ಅಕ್ಲ ಒಂಜಿ ರೂಲ್ಸ್ ಉಂಡು ನಮಕ್ ಬೋರ್ಡ್ ಕೈ ಮುಗಿನು ನಮ್ಮನ ಅಕ್ಲ ಪರ್ಸನಲ್ ವಿಷಯಕ್ಕೂ ನಮ್ಮ ಕೈ ಬಾಡ್ರಜ್ಜಿ ಸಾರ್ವಜನಿಕವಾದಿತ್ತು ನಾನು ಒಂದು ಬೇತೆ ಅಕ್ಲ ಮಟ್ಟವು ನಮ್ಮ ಹೋಪಿನಿ ಕೈ ಮುಗಿದು ಬರ್ತೀನಿ ನಮಗ್ ಅದನ್ನ ದೊಣ್ಣೆಡ್ ಬತ್ತ ಹಾಕ್ತೀರಾ ಅಂಚ ಒಂದು ಏರ್ಲ ನೀಟ್ ರಾಜಕೀಯ ಮಲ್ಪನ ಬೊಡ್ಚಿ ಮಾತಿರ್ಲ ನಮ್ಮ ಊರ್ದಕ್ಕಲು ಪೂರೆರ್ಲ ಒಂಜೆ ಐಟ್ ದಲಿತ ಅವಡು ಅವು ಅವಳು ಜಾತಿ ಭೇದ ಮಲ್ಪನ ಬೊಡ್ಚಿ ನಮ್ಮ ಪೂರ ತುಳುನಾಡ್ದಕ್ಕಲು ನಮ್ಮ ಊರುಡು ದಾದ ಅನ್ಯಾಯ ಉಂಡು ಐನು ಎದುರಿಸಾಕ ಜಾತಿ ಭೇದ ಮಲ್ಪನ ಬೊಡ್ಚಿ ಮಲ್ಪನ ನೆನ್ನ ಓಕೆ, ಧನ್ಯವಾದ ಸರ್ ಇವ್ರ ಅನಿಸಿಕೆ ಪನ್ನೊಂದಕ್ಕೆ. ನಾನು ನಿಮ್ಮನ್ನ ಕೇಳ್ಬೇಕು ಇವರ ಪ್ರಶ್ನೆಗೆ. ಏನಂತ ಹೇಳಿದ್ರೆ ಮುಖ್ಯವಾಗಿ ಇದರ ಉದ್ದೇಶ ಬೇಕಿತ್ತ ನಾವು ಮುತ್ತಿಗೆ ಹಾಕ್ತೀವಿ ಅನ್ನೋಂಥ ಮಾತುಗಳಾಗ್ಲಿ ಅಥವಾ ಏನು ಸಹಪಂಕ್ತಿ ಭೋಜನ ಬೇಕು ಅನ್ನೋಂಥ ಡಿಮಾಂಡ್ ಇಡುವಂಥದ್ದೆಲ್ಲ ಬೇಕಿತ್ತ ಉಡುಪಿ ಚಲೋಗೆ ನಿಜವಾಗಿ ರಾಜಕೀಯ ಪ್ರೇರಿತ ಅಂತ ಹೇಳಿ ಖಂಡಿತವಾಗಿ ಅನಿಸ್ತದೆ ನಮಗೆ ಕೂಡ. ನಿಜವಾಗ್ಲಿ ನಾ ಹೇಳ್ತೀನಿ ಮೇಡಮ್, ಇದು ಜಿಗ್ನೇಶ್ ಮೇವಾನಿ ಅವರು ಒಂದು ಕರೆ ಕೊಟ್ಟಿದ್ದಾರೆ. ಪಂಕ್ತಿ ಭೇದ ಇದು ನಿಲ್ಲಿಸಲಿಲ್ಲ ಅಂದ್ರೆ, ಸಮಾನತೆ ದೂರಿಸಲಿಲ್ಲ ಅಂದ್ರೆ ನಾವು ಅವ್ರು ಮುತ್ತಿಗೆ ಆಗ್ತೀವಿ ಅಂತ ಹೇಳುವ ಒಂದು ಮಾತನ್ನು ಅವರು ಆಡಿದ್ದಾರೆ. ಈ ವಿಚಾರವಾಗಿ ನನ್ನ ಅಭಿಪ್ರಾಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ರ ವಿಚಾರ ಅವರು ಮುಂದಿಟ್ಟಿದ್ದಾರೆ, ನನ್ನ ವಿಚಾರನ ಹೇಳ್ಬಿಡ್ತೀನಿ. ಸಮಾನತೆ ಅಂತ ಹೇಳುವ ಎಲ್ಲಾ ದೃಷ್ಟಿಕೋನ ಈ ದೇಶದಲ್ಲಿ ಅಲ್ಲೂ ಕೂಡ ಸಮಾನತೆ ಕೊಡಬೇಕು. ಈಗ ಒಂದು ಹಿಂದೂ ನಾವೆಲ್ಲ ಒಂದು ಅಂತ ಯಾವತ್ತು ಹೇಳ್ತೀವಿ, ನಾವು ಕೂಡ ಜಾತಿ ತಾರತಮ್ಯ ಇಲ್ಲದೆ ನಾವು ಒಂದು ಸಮಾನತೆಯನ್ನು ಅವ್ರಿಗೆ ಕೊಡಬೇಕು. ದಲಿತರು ಸಮಾಜದಲ್ಲಿ ಕೆಳಗೆ ಇರ್ಬೋದು, ಅವರನ್ನ ಮೇಲೆ ಎತ್ತುವ ಪ್ರಯತ್ನ ತರಬೇಕು. ಉದಾಹರಣೆಗೆ ನಾನು ಇವಾಗ ಹೇಳ್ತೀನಿ, ಪಡುಬಿದ್ರಿಯಲ್ಲಿ ಖಡ್ಗೇಶ್ವರ ದೇವಸ್ಥಾನ ಅಂತ ಇದೆ, ಅಲ್ಲಿ ಇವತ್ತು ದಲಿತರಿಗೆ ಒಂದು ಪ್ರವೇಶ ಇಲ್ಲ. ಮಾತಾಡೋಣ, ಒಂದು ಬ್ರೇಕ್ ನಂತರ ಮಾತಾಡೋಣ. ವೀಕ್ಷಕರೇ, ಕಾರ್ಯಕ್ರಮ ಸಣ್ಣ ಬ್ರೇಕ್ ತಗೊಂಡು ಕಾರ್ಯಕ್ರಮ ಮುಂದುವರಿಸ್ತೀನಿ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾತಾಡಿಸ್ತಾ ಇದ್ದೆ ರಘುವೀರ್ ಅವ್ರನ್ನ. ರಘುವೀರ್ ಅವ್ರು ಏನಾದರೂ ರಾಜಕೀಯ ಬಣ್ಣ ಇತ್ತ ಅಂತ ಹೇಳಿ ಕೇಳ್ತಾ ಇದ್ದೆ. ಮುಖ್ಯವಾಗಿ ನಮ್ಮ ಹಿಂದಿನ ಕಾಲರ್ ಹೇಳಿದ ಪ್ರಕಾರ ದಲಿತರು ಜಾತಿ ಭೇದ ಖಂಡಿತ ಇಲ್ಲ, ಯಾವುದೇ ರಾಜಕೀಯ ಬಣ್ಣ ಇದು ಏನು ಜಾತಿ ಬಣ್ಣ ಕೊಡುವಂಥದ್ದು ಬೇಡ. ಇದಕ್ಕೆ ನಾವು ಎಲ್ಲನ ನಾವು ಇದು ಮಾಡ್ಕೊಂಡು ಹೋಗೋಣ, ಇದರ ಹಿಂದೆ ರಾಜಕೀಯ ಉದ್ದೇಶ ಹೊರತು ಬೇರೆ ಏನೂ ಇಲ್ಲ ಅನ್ನೋಂಥದ್ದು ಅಭಿಪ್ರಾಯ ವ್ಯಕ್ತವಾಗಿತ್ತೇನೆ. ನಾನು ಅವರ ಮಾತಿಗೆ ಖಂಡಿತವಾಗಿ ಸಂಪೂರ್ಣವಾಗಿ ಅದನ್ನು ತಿರಸ್ಕಾರ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಈ ದೇಶದಲ್ಲಿ ಅವರು ಪೇಪರ್ ಅವರು ತುಂಬಾ ಉತ್ತಮ ಸಲಹೆಗಳನ್ನು ಕೊಟ್ಟರು, ಅದನ್ನು ನಾನು ಕೇಳಲಿಕ್ಕೆ ತಯಾರಿದ್ದೀನಿ, ಆದರೆ ಅದನ್ನು ಸ್ವೀಕಾರ ಮಾಡ್ಲಿಕ್ಕೆ ತಯಾರಿಲ್ಲ. ಯಾಕಂದ್ರೆ ಅವರಿಷ್ಟು ಮಾಧ್ಯಮ ನೋಡ್ತೀರಾ ಅಂತ ಹೇಳಿದ್ರೆ ಪೇಪರ್ ಓದ್ತಾರೆ. ಈ ಗುಜರಾತ್ ನಲ್ಲಿ ಒಂದು ದಲಿತರ ಮೇಲೆ ಹಲ್ಲೆ ಆಗಿದೆ, ಈ ದೇಶದಾದ್ಯಂತ ಒಂದು ದಲಿತ ಮೇಲೆ ಅತ್ಯಾಚಾರ ಆಗಿದೆ, ಎಷ್ಟೋ ಪ್ರಕರಣಗಳಾಗಿದೆ. ಮತ್ತು ಈ ಊರಿನಲ್ಲೇ ಈಗ ಒಂದು ಅದಕ್ಕಿಂತ ಮೊದಲು ಇನ್ನೊಂದು ಉದಾಹರಣೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಒಬ್ರು ನಮ್ಮ ಇತ್ತೀಚೆಗೆ ಒಬ್ರು ಹೇಳಿದ್ರು, ಈಗ ನನ್ನ ಮನೆಯಲ್ಲಿ ಡೋಲು ಬಾರಿಸ್ಲಿಕ್ಕೆ ಒಬ್ರು ದಲಿತರು ಬಂದ್ರು, ಕೊರಗರು ಬಂದ್ರು, ಅವರು ನಂಗೆ ಬಾರಿಸ್ಬೇಕು ನನಗೂ ಮನಸ್ಸಿತ್ತು, ಆದ್ರೆ ಅವರ ಗೃಹ ಪ್ರವೇಶದ ಸಂದರ್ಭದಲ್ಲಿ ಅವ್ರಿಗೆ ಬಡಿಸ್ಲಿಕ್ಕೆ ಆಗ್ಲಿಲ್ಲ, ಅವರ ಹಿಂದೆ ಕಳಿಸಿದೆ ಅಂತ ಹೇಳಿ. ಮೇಡಮ್, ಈ ಸಂಪ್ರದಾಯ ದಕ್ಷಿಣ ಕನ್ನಡದಲ್ಲಿ ತುಂಬಾ ಆಳವಾಗಿ ಬೆಳೆದಿತ್ತು. ಅದನ್ನ ಈಗ ಅವ್ರು ಹೇಳಿದ್ರು ಕಾನೂನು ತಂದಿದ್ದೆ. ಅದಕ್ಕೆ ಅಜಲು ಪದ್ಧತಿ ಅಂತ ಒಂದು ಪದ್ಧತಿ ಇತ್ತು. ಅಜಲ್ ಅಂದ್ರೆ ಕೊರಗರನ್ನು ಅವರ ಉಗುರು ಅನ್ನದಲ್ಲಿ ಆಹಾರ ಹಾಕ್ಬಿಟ್ಟು ಕೊಟ್ರೆ ನಾವು ಶ್ರೇಷ್ಠರಾಗ್ತೀವಿ, ನಮಗೆ ಆಹಾರ ಒಳ್ಳೆ ಸಂಪತ್ತು ಉತ್ಪನ್ನ ಆಗುತ್ತೆ ಅಂತ ಹೇಳುವ ಸಂಪ್ರದಾಯ ಇತ್ತು. ಈ ಸಂಪ್ರದಾಯಕ್ಕಾಗಿ ಕೊರಗರನ್ನು ಅವರು ಬಂದು ಡೋಲು ಬಾರಿಸ್ತಿದ್ರು, ಅವರು ಅಜಲ ಪದ್ಧತಿಯನ್ನು ಮಾಡ್ತಾ ಇದ್ರು. ಇದು ಎಲ್ರಿಗೂ ಗೊತ್ತಿದಂತ ವಿಚಾರ. ಇಷ್ಟು ವೈಜ್ಞಾನಿಕವಾಗಿ ಇಷ್ಟು ನಾವು ಶೈಕ್ಷಣಿಕವಾಗಿ ಬೆಳೆದಂತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿ ಮಾಡೋದು ಅದು ಕೂಡ ಒಂದು ಮನುಷ್ಯರಿಗೆ ಒಂದು ಉಗುರನ್ನು ತಿನ್ನಿಸಿ ಅಮಾನವೀಯ ಕೃತ್ಯವನ್ನು ಮಾಡ್ತಾರೆ. ಇಂಥ ಡೋಲ್ಗಳನ್ನು ಬಯಸಿ ಅವರ ಹತ್ರ ಶ್ರೇಷ್ಠತೆಯನ್ನು ಪಡೀಲಿಕ್ಕೆ ಒಂದು ಕಾಣ್ತಿದ್ದಾರೆ ಅಂತ ಹೇಳಿದ್ರೆ ಇದೊಂದು ನಾನು ಅವರಿಗೆ ಒಂದು ಸ್ಪಷ್ಟವಾಗಿ ಒಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಕರೆಯಲಿಲ್ಲ, ಇರ್ತಿದ್ರೆ ಖಂಡಿತವಾಗಿ ಕೇಳ್ತಿದ್ದೆ. ಇವರು ಡೋಲು ಬಾರಿಸಿ ಅವನಿಗೆ 500 ರೂಪಾಯಿ ಕೊಡೋದಕ್ಕಿಂತ ಮೊದಲು ಅವರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಿದ್ರೆ ಆ ವ್ಯಕ್ತಿ ಇವತ್ತು ದೇಶದಲ್ಲಿ ಒಂದು ಉತ್ತಮ ನಾಗರಿಕಾಗಿ ಬೆಳೀತಿದ್ದ, ಅವನೊಂದು ಅಧಿಕಾರಿಯಾಗಿ ಬರ್ತಿದ್ದ. ಆ ಬಡತನದ ಕೊರಗು ಅವನಿಗೆ ಗೊತ್ತಿದ್ದು, ಇನ್ನೊಬ್ಬ ಬಡವನಿಗೆ 100 ಬಡವನೇ ಅವನು ಸಮಾಜದಲ್ಲಿ ಮೇಲೆತ್ತಿದ್ದ. ಅದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋವುಗಳ ಪ್ರತಿಫಲವೇ ಚಲೋ ಉಡುಪಿ ಅಂತ ನಿಜವಾಗ್ಲೂ ನಾನು ಹೇಳ್ತೇನೆ. ಅದರ ಬಗ್ಗೆ ಇನ್ನೊಂದು ಪ್ರಶ್ನೆ ಇದೆ, ಅದಕ್ಕಿಂತ ಮುಂಚೆ ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ, ಹಲೋ, ನಮಸ್ಕಾರ. ನಮಸ್ತೆ, ಹೇಳಿ ಸರ್, ತಮ್ಮ ಹೆಸರು? ಹಲೋ, ತಮ್ಮ ಹೆಸರು ಹೇಳಿ ಸರ್. ಪುತ್ತೂರಿಂದ ಅರುಣ್ ಮಾತಾಡ್ತಿದ್ದೀನಿ. ಅರುಣ್ ಅವರೇ ಹೇಳಿ, ಏನ್ ಮಾತಾಡ್ಬೇಕಿತ್ತು ಮುಖ್ಯವಾಗಿ ವಿಚಾರದ ಬಗ್ಗೆ? ಮೇಡಮ್, ಈಗ ದಲಿತ ನಾಯಕರಂತಿದ್ದಾರಲ್ಲ, ಪ್ರಥಮವಾಗಿ ಅವರ ಆಸ್ತಿಯನ್ನು 5 ವರ್ಷ ಮೊದಲು ಅವರು ಹೇಗಿದ್ದಾರೆ, ಈಗ ಅವರು ಹೇಗಿದ್ದಾರೆ ಅಂದ್ರೆ ಸ್ವಲ್ಪ ನೀವು ನಮ್ಮ ಟಿವಿ ಪರವಾಗಿ ಸ್ವಲ್ಪ ತನಿಖೆ ಮಾಡ್ಬೇಕು.
ಯಾಕಂತ ಹೇಳಿದ್ರೆ ದಲಿತರ ಹೆಸರನ್ನ ನೀಡಿ ಇವರು ಹಣ ಮಾಡ್ತಾ ಇದ್ದಾರೆ. ನಾನು ಇವ್ರ ಮಾತಿಗೆ ಆಕ್ಷೇಪ ಮಾಡ್ತೀನಿ. ಇವರು ಏನೀಗ ಆರೋಪ ಮಾಡಿದ್ದಾರೆ, ಸ್ವಾಮಿ ನಾನು ದಯವಿಟ್ಟು ನನ್ನ ನಂಬರ್ ಕೊಡ್ತೀನಿ, ನನ್ನ ವಿಳಾಸ ಕೊಡ್ತೀನಿ, ಏನು ನೀವು ಮಾತಾಡಿದ್ದಾರೆ ನೀವು ಅದನ್ನ ಸ್ಪಷ್ಟಪಡಿಸಬೇಕು. ನನ್ನ ಒಂದು ನಿಮಿಷ ನಿಮ್ ಮಾತು ಕೇಳಿ ಸರ್. ನೀವೇನೀಗ ಆರೋಪ ಮಾಡಿದ್ದೀರಿ, ಆರೋಪಕ್ಕೆ ನೀವು ಆರೋಪ ಮಾಡಿದ್ದೀರಿ, ನಾನು ನಿಮಗೆ ನೇರವಾಗಿ ಹೇಳಿಕ್ಕೆ ಇಷ್ಟಪಡ್ತೀನಿ. ನನ್ನ ವಿಳಾಸ ಕೊಡ್ತೀನಿ, ನನ್ನ 5 ವರ್ಷದ ಎಲ್ಲಾ ನನ್ನ ಸಂಪೂರ್ಣವಾಗಿ ನನ್ನ ಫ್ಯಾಮಿಲಿ ಆಗಿರ್ಲಿ ನನ್ನ ಎಲ್ಲಾ ವಿಳಾಸ ಡೀಟೇಲ್ ಅನ್ನು ಕೊಡ್ತೀನಿ. ನೀವೀಗೇನ್ ಆರೋಪ ಮಾಡಿದ್ದೀರಿ ಅದಕ್ಕೆ ನೀವು ಬದ್ಧರಾಗಿರ್ಬೇಕು. ಅದನ್ನು ಅಲ್ಲ, ನಾನು ಹೇಳಿದ್ರು ಕೇಳಿ ಸರ್. ನೀವು ಆರೋಪ ಮಾಡಿ ಸುಲಭ. ಈಗ ಇತ್ತೀಚೆಗೆ ಈಗಷ್ಟೇ ಇವರು ಹೇಳಿದ್ರು ನರೇಶನ ಬಗ್ಗೆ ಆರೋಪ ಮಾಡೋದು ಆರೋಪಿಯಾಗಿರಲ್ಲ. ನೀವೀಗ ಏನ್ ಹೇಳ್ತಿದ್ದೀರಿ, ನೀವು ಸಮಾಜದಲ್ಲಿ ಒಂದು ಅಶಾಂತಿಯನ್ನು ನುಡಿಸ್ಲಿಕ್ಕೆ ಇದು ಮಾಡ್ತಿದ್ದೀರಿ, ಇದನ್ನು ತಿಳಿಸ್ಲಿಕ್ಕೋಸ್ಕರ ಹೇಳ್ತಿದ್ದೀರಿ ಹೊರತು ಬೇರೆ ಏನಕ್ಕಲ್ಲ. ಅದಕ್ಕೆ ಮುಖ್ಯವಾಗಿ ನಾನು ಹೇಳ್ತೀನಿ, ನಾನು ನನ್ನ ಫುಲ್ ಡೀಟೇಲ್ ಅನ್ನು ಕೊಡ್ಲಿಕ್ಕೆ ರೆಡಿ ಇದ್ದೀನಿ. ನೀವು ಬೇಕಿದ್ರೆ 5 ವರ್ಷ 10 ವರ್ಷ. ರಘುವೀರ್ ಅವರೇ ಅವ್ರು ಏನ್ ಹೇಳ್ತಿದ್ದಾರೆ ಕೇಳೋಣ. ಹಲೋ ಮೇಡಮ್ ಅವರೇ, ಹೇಳಿ. ದಲಿತರಲ್ಲಿ ಎಷ್ಟು ಜನ ನಾಯಕರಿದ್ದಾರೆ? ಈಗ ದಲಿತರಲ್ಲಿ ಎಷ್ಟು ಜನ ನಾಯಕರಿದ್ದಾರೆ? ಅವರು 10 ವರ್ಷ ಮೊದಲು ಅವರು ಹೇಗಿದ್ದರು, ಈಗ ಅವರ ಪರಿಸ್ಥಿತಿ ಪ್ರಥಮವಾಗಿ ಅದನ್ನು ಅವರು ತಿಳಿಸ್ಲಿ. ಅವರ ಆಸ್ತಿಯನ್ನು ಸಸ್ತೆ ನೋಡಿ, ಅವ್ರದ್ದು ಎಷ್ಟು, ಅವ್ರದ್ದು ಮೊದಲು ಆಸ್ತಿ ಎಷ್ಟಿದ್ದು ಈಗ ಎಷ್ಟಿದೆ ನೋಡಿ. ಯಾರ್ಯಾರೋ ಇವರ ಹೆಸರು ಹೇಳಿ ಯಾರ್ಯಾರು ಹಣ ಮಾಡ್ತಾ ಇದ್ದಾರೆ. ನಮ್ಮ ಹಿಂದೂ ಸಮಾಜವನ್ನು ಇವರೇ ಹಣ ಮಾಡುದು. ಇವರ ನಾಯಕರು ದಲಿತರು ನಾವೆಲ್ಲ ಒಟ್ಟಿಗಿದ್ದೇವೆ. ನಮ್ಮೊಟ್ಟಿಗೆ 50 ದಲಿತರು ಇದ್ದರು, ನಾವು ಅವರ ಮನೆಯಲ್ಲಿ ಊಟ ಮಾಡ್ತಿದ್ದೇವೆ. ಇವರು ಹೇಳ್ತಾ ಇದ್ದಾರೆ ಈಗ ಪಂಕ್ತಿಭೇದ ಮಾರು, ಇವರ ಮನೆಯಲ್ಲಿ ಪೂಜೆ ಮಾಡೋ ಭಟ್ರಿಗೆ ಇವರು ಊಟ ಬೇರೆ ಬರುದಿಲ್ವಾ? ಅದನ್ನ ಯಾಕೆ ಮಾಡುದಿಲ್ಲ? ಫಸ್ಟ್ ಅದನ್ನ ಸರಿ ಮಾಡ್ಲಿ ಇವರು. ಹಾಗಾದ್ರೆ ನೀವ್ ಹೇಳ್ತಾ ಇರೋಂಥದ್ದು ಉಡುಪಿ ಚಲೋವಲ್ಲಿ ಏನು ದಲಿತರು ಹೇಳ್ಕೊಂಡಿರುವಂತ ನೋವುಗಳೆಲ್ಲ ಅಂತ ಹೇಳ್ತಿದ್ದೀರಾ? ಏನಿಲ್ಲ, ಇದು ಇವರು ನಾಯಕರಾಗಿ ಹೊರಟವರಲ್ಲ, ಇವರೆಲ್ಲ ಇವರು ಜನನಾಯಕರಾಗಿ ಹೊರಟವರು. ನಿಮಗೆ ದಲಿತರ ನೋವುಗಳು ಗೊತ್ತಿಲ್ಲ ಸರ್, ನಿಮಗೆ ದಲಿತರ ನೋವುಗಳು ಗೊತ್ತಿಲ್ಲ. ಯಾವತ್ತಾದ್ರೂ ಒಬ್ಬ ನೊಂದಿರೋ ದಲಿತನ ಹತ್ರ, ಒಂದು ಅತ್ಯಾಚಾರಕ್ಕೆ ಒಳಗಾದ ದಲಿತನ ಅವ್ರ ಹತ್ರ ಅಲ್ಲಿ ಪ್ರತಿಭಟನೆ ನಾವು ಮಾಡ್ತೇವೆ. ನಮಗೆ ಎಲ್ಲಾ ಸ್ವಾಮಿಗಳು ನಮಗೆ ಒಂದೇ. ಓಕೆ, ಒಂದ್ ನಿಮಿಷ ಕಾರ್ಯಕ್ರಮ ನೋಡ್ತಾ ಇರಿ ನೀವು. ಎಸ್, ನೀವು ಮಾತಾಡಿ. ನಾನು ನಿಜವಾಗ್ಲೂ ಹೇಳ್ತೇನೆ ಮೇಡಮ್, ಈ ರೀತಿಯಲ್ಲಿ ಮಾತಾಡೋದು ಅವರಿಗೆ ಅದು ತೃಪ್ತಿ ನೀಡಬಹುದು, ಅವ್ರಿಗೆ ಸಂತೋಷ ನೀಡಬಹುದು. ನಾನು ಒಬ್ಬರ ಹತ್ರ ಮಾತಾಡಿದೆ, ನಾನು ಅವ್ರಿಗೆ 2 ಮಾತು ಜೋರ್ ಮಾಡಿ ಮಾತಾಡಿದೆ, ಈ ರೀತಿಯಲ್ಲಿ ಹೇಳಿದಂತೆ. ಅದು ವಾಸ್ತವಿಕವಾಗಿ ನೋಡ್ಬೇಕಾದ್ರೆ ನೊಂದ ಜನರ ಹತ್ರ, ಆ ದಲಿತರಾಗಿರ್ಲಿ, ದಮನಿತರಾಗಿ, ತುಳಿತಕ್ಕೊಳಗಾದವರಾಗಿರ್ಲಿ, ಅವ್ರ ಹತ್ರ ಕೇಳಲಿ ಅವ್ರು ಯಾವ ರೀತಿಯಲ್ಲಿ ಅವ್ರಿಗೆ ಅನುಭವ ಆಗಿದೆ ಅಂತ. ಆ ಅನುಭವಗಳನ್ನು ಅವರು ಅದು ತಿಳ್ಕೊಳ್ಬೇಕಾದ್ರೆ ಅವ್ರಿಗೆ ಗೊತ್ತಾಗಿರುತ್ತೆ ಏನು ನೋವುಗಳಂತೇಳಿ. ಇವರಿಗೆ ಆ ನೋವುಗಳ ಇದಿಲ್ಲ, ಅರಿವಿಲ್ಲ. ಇವರು ಈಗ ನಾಯಕತ್ವದ ಬಗ್ಗೆ ಮಾತಾಡಿ, ನಮಗೇನು ನಾಯಕತ್ವ ಬೇಕಾಗಿಲ್ಲ. ನಾನು ಯಾವುದೇ ರಾಜ್ಯಕ್ಕೆ ಪಕ್ಷದಲ್ಲೂ ಇಲ್ಲ, ನಾನು ಯಾವುದೇ ನಾಯಕತ್ವಕ್ಕೆ ಕೂಡ ಎಲ್ಲಿ ಕೂಡ ನಾನು ಹೋಗಿಲ್ಲ. ಆದ್ರೆ ನಾನು ಈ ತುಳಿತಗೊಳಗಾದ ಜನರ ಒಂದು ಕಷ್ಟದಲ್ಲಿರುವ ಜನಗಳ ಬಗ್ಗೆ ನಾವು ಹೋರಾಟ ಮಾಡಿದೀವಿ, ಕೆಲಸ ಮಾಡಿದೀನಿ, ಅದರ ಬಗ್ಗೆ ತೃಪ್ತಿ ಇದೆ. ಆದ್ರೆ ಈ ರೀತಿ ಇಲ್ಲ ಸಲ್ಲದ ಆರೋಪ ಮಾಡ್ತಿರೋದು, ಅದಕ್ಕೆ ನಾನು ಸೂಕ್ತವಾದ ಉತ್ತರನ ಕೊಡ್ಲಿಕ್ಕೆ ನಂಗೆ ಇಷ್ಟ ಪಡೋದಕ್ಕಿಲ್ಲ ಕೂಡ ಅದು ಮುಖ್ಯವಾಗಿ. ನೀವೇನು ಹೇಳ್ತಾ ಇದ್ರಿ, ಮಾತಾಡಿ. ನಾನು ಸೂಟು ಬುಟ್ಟು ಹಾಕೊಂಡು ಬಂದಂತ ರಘುವೀರ್ ಅವರನ್ನ ನೋಡಿದ್ರೆ ತುಂಬಾ ಖುಷಿ ಆಗ್ತಿದೆ ನಂಗೆ. ಈ ತರ ಬೆಳಿಬೇಕು ಒಬ್ಬ ದಲಿತ ನಾಯಕ. ನಾನು ಈಗ ಕಾಲರ್ ಏನು ಹೇಳಿದ್ರು, ಅವರು ತುಂಬಾ ಈ ಮಾತಾಡುವವರು ತುಂಬಾ ಪ್ರಾಮಾಣಿಕರಾಗೆ ಮಾತಾಡ್ತಾರೆ. ಯಾವುದೇ ರಾಜಕೀಯ ಒಳ ಆಕಾಂಕ್ಷೆಗಳನ್ನೆಲ್ಲ ಇಟ್ಟು ಮಾತಾಡ್ತಿಲ್ಲ ಅವರು, ಹಾಗೆ ತಿಳ್ಕೊಳ್ತಾರೆ. ಆದ್ರೆ ನಾನು ನನ್ನ ಅಜ್ಜನ ಹತ್ರ ಅಜ್ಜನನ್ನ ಸಾರಾಸಗಟಾಗಿ ಖಂಡಿಸಿದ್ದೆ. ದೌರ್ಜನ್ಯಕ್ಕೊಳಗಾದದ್ದು ಹೌದು. ಅಜ್ಜನ ಕಾಲದಲ್ಲಿ ಹೇಗಿತ್ತು ಅಂತಂದ್ರೆ, ನಾವು ಸ್ಟೀಲ್ ಲೋಟದಲ್ಲಿ ಚಾ ಕುಡಿತಾ ಇದ್ರೆ ಗೆರಟೆಯಲ್ಲಿ ಕುಡಿತಾ ಇದ್ರಂತೆ. ಅದು ಅಲ್ಲದೆ ನಾವು ತಿಂದು ಎಂಜಲೆಲೆಯನ್ನ ಬಿಸಾಕ್ತಿವಲ್ಲ ಯಾವುದೋ ಒಂದು ಕಸದ ರಾಶಿಗೆ, ಅಲ್ಲಿ ನಾಯಿಗಳು ಬರ್ತಾವಲ್ಲ, ಅದಕ್ಕೋಸ್ಕರ ಅನೇಕ ದಲಿತರು ಓಡಿ, ಅವರಿಗೆ ಪಾಪ ಬಡತನ, ಆಹಾರಕ್ಕಾಗಿ ಓಡ್ತಾ ಇದ್ರಂತೆ. ನಾನು ಅಜ್ಜನನ್ನ ಖಂಡಿಸಿದ್ದೆ. ಮಾನವೀಯತೆ ಇಲ್ವಾ ನಿಮ್ದೆಂಥದ್ದು ಧರ್ಮ ಅಂತ ಅನೇಕ ಹಿರಿಯನ್ನು ಪ್ರಶ್ನೆ ಮಾಡಿದ್ದೆ. ನನಗೆ ರಘುವೀರ್ ಅವರ ತರ ಎಲ್ಲರೂ ಬೆಳಿಬೇಕು. ಆದ್ರೆ ರಘುವೀರ್ ಅವರಿಗೆ ಒಂದು ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನೀವು ಹೋಗುವ ದಾರಿ ಇದೆಯಲ್ಲ, ಈ ದಲಿತರಿಗೆ ನ್ಯಾಯ ಸಿಗಬೇಕು ಖಂಡಿತ. ಆದ್ರೆ ನೀವು ಹೋಗ್ತಾ ಇರೋ ದಾರಿಯನ್ನ ಒಂದು ಸ್ವಲ್ಪ ವಿಮರ್ಶೆ ಮಾಡ್ಕೊಳ್ಳಿ. ನೀವು ಇಂಥ ಕಾರ್ಯಕ್ರಮಗಳನ್ನ ಸಂಘಟಿಸುವಾಗ ಮೀಟಿಂಗ್ ಮಾಡಿ, ಯಾರ್ಯಾರನ್ನು ಕರಿಬೇಕು, ಯಾರ್ಯಾರನ್ನು ಕರಿಬಾರದು. ಒಂದು ನೀವೇ ಮಾತಾಡಿ, ದಲಿತ ನಾಯಕರುಗಳೇ ಸ್ಟೇಜ್ ಅಲ್ಲಿ ಮಾತಾಡಿ. ಮತ್ತು ಈ ಎಡಬಿಡಂಗಿ ನಾಯಕರುಗಳನ್ನ ಕರೀತೀರಿ ಅಂತಂದ್ರೆ ನಮ್ಮನ್ನು ಕರೀರಿ. ಈ ಬಗ್ಗೆ ಒಂದು ಮಾತಾಡ್ತೀನಿ, ಅವಕಾಶ ಕೊಡಿ ಸರ್. ನೀವು ಎಡಬೆಡಂಗಿ ಅಂತ ಆವಾಗಿಂದ ಪ್ರಸ್ತಾವ ಮಾಡ್ತಾ ಇರ್ತೀರಿ ಸರ್. ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇದರಲ್ಲಿ ರಾಜಕೀಯ ಮಾಡ್ಲಿಕ್ಕೆ ಬರಬೇಡಿ ಯಾರು. ದಯವಿಟ್ಟು ನನ್ನ ಎಲ್ಲರ ಹತ್ರ ಒಂದು ಮನವಿ, ರಾಜಕೀಯ ಮಾಡ್ಲಿಕ್ಕೆ ಬರಬೇಡಿ. ಇದು ದಲಿತರ ಸಮಸ್ಯೆಯಲ್ಲಿ ಯಾವ ರೀತಿ ಒಂದು ಮೇಡಮ್ ಒಂದು ನಿಮಿಷ, ರಾಜಕೀಯ ಮಾಡ್ಲಿಕ್ಕೆ ಬರಬೇಡಿ. ಇದು ಎಡಬೆಡಂಗಿಗಳಾಗ್ಲಿ ಯಾರೇ ಇರ್ಲಿ, ಅವರ ನಿಮ್ಗೆ ತೊಂದರೆ ಇದ್ರೆ ಅವರ ಜೊತೆ ನೀವು ನೇರವಾಗಿ ಮಾತಾಡ್ಕೊಳ್ಳಿ. ನಿಮ್ಮ ನೋವುಗಳನ್ನ ಹೇಳಲಿಕ್ಕೆ ನೀವು ಅವ್ರನ್ನ ಅಂತ ರಾಜಕೀಯ ವ್ಯಕ್ತಿಗಳನ್ನ ಮಧ್ಯವರ್ತಿಗಳನ್ನ ಯಾಕೆ ಉಪಯೋಗ ಮಧ್ಯವರ್ತಿಗಳಾಗಿ ಅದರಲ್ಲಿ ಅವರ ರಾಜಕೀಯ ಉದ್ದೇಶಗಳು ಲಾಭಗಳು ಏನಾದ್ರು ಇತ್ತಾ, ಹೇಗೆ? ನಿಜವಾಗ್ಲೂ ಮೇಡಮ್, ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇವರು ದಲಿತರ ಸಮಸ್ಯೆಗಳು ಬಂದಾಗ ಇವರು ನೇರವಾಗಿ ಹೋರಾಟ ಮಾಡಿದ್ರು.
ಆ ಒಂದು ಕಾರಣಕ್ಕಾಗಿ ಅವರು ಬೆಂಬಲಗಳನ್ನು ಸೂಚಿಸಿದ್ರು, ಬಂದಿದ್ರು. ನಾನೀಗ ಒಂದು ಸ್ಪಷ್ಟವಾಗಿ ಕೇಳಲಿಕ್ಕೆ ಬರ್ತೀನಿ, ತಪ್ಪು ತಿಳ್ಕೊಳ್ಬೇಡಿ ಸರ್. ಗುಜರಾತ್ ಅಲ್ಲಿ ಅನ್ಯಾಯ ಆಯ್ತು, ಅತ್ಯಾಚಾರ ಆಗಿದೆ, ಕೆಲವೊಂದು ಘಟನೆಗಳಾಗಿದೆ. ಎಷ್ಟು ಸಂಘಟನೆಗಳು, ಎಷ್ಟು ನಮ್ಮ ಸಂಘಟನೆಗಳು ದಲಿತರ ಅತ್ಯಾಚಾರ ಆಗಿರ್ಲಿ, ಹೊಡೆದಿರುವಾಗಲಿ ಹೋರಾಟ ಮಾಡಿದೆ, ಪ್ರತಿಭಟನೆ ಮಾಡಿದೆ, ಅದನ್ನು ಖಂಡಿಸಿದೆ. ಇದನ್ನ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಖಂಡಿತವಾಗಿ ಆಗಿರ್ತಿದ್ರೆ ಇವರು ಆ ವೇದಿಕೆಯಲ್ಲಿ ಇನ್ನೊಬ್ಬರ ಸ್ಥಾನವನ್ನು ಇವರು ವಹಿಸ್ತಿದ್ರು. ಆದ್ರೆ ಇವರು ಆಗ್ಲಿಲ್ಲ. ಅದೇ ನಾನು ನಿಮ್ಮನ್ನು ನೇರವಾಗಿ ಇದು ಮಾಡ್ತಿಲ್ಲ, ನಾನು ಹೇಳಿದ್ದು ಸಂಘಟಕರು ಮಾಡ್ಲಿಲ್ಲ. ಅದೇ ಒಂದು ಕಾರಣವಾಗಿ ಇವ್ರು ಮಾಡಿದ್ದಾರೆ. ನಾಳೆ ಇನ್ನೊಬ್ರು ಯಾರಾದ್ರೂ ದಲಿತರ ಸಮಸ್ಯೆಯನ್ನು ನಾವು ಅವರಿಗೆ ಅವರ ಪರವಾಗಿ ನಾವು ಹೋರಾಟ ಮಾಡ್ತೀವಿ, ಅವರ ಏಳಿಗೆಗಾಗಿ ಶ್ರಮಿಸ್ತೀವಿ ಅಂತ ಹೇಳಿದ್ರೆ ಅವರಿಗೆ ಸ್ವಾಗತ. ನಾವು ಖಂಡಿತವಾಗಿ ಹೇಳ್ತೀವಿ. ಯಾರು ಈ ದೇಶದಲ್ಲಿ ಅನ್ಯಾಯಕ್ಕೊಳಗಾದ್ರೆ ಆ ಅನ್ಯಾಯಕ್ಕಾಗಿ ಅವ್ರು ಹೋರಾಟ ಮಾಡ್ತಾರೆ ಅಂದ್ರೆ ಆ ಬೆಂಬಲಕ್ಕೆ ನಾವು ಖಂಡಿತವಾಗಿ ಸ್ವಾಗತ ಮಾಡ್ತೀವಿ. ಆದ್ರೆ ಆ ರಾಜಕೀಯವನ್ನು ಆ ವೇದಿಕೆಯಲ್ಲಿ ಮಾಡಕ್ಕೆ ನಾವು ಬಿಡುದಿಲ್ಲ. ಮಾಡಿದ್ರು ಕೂಡ ಅದನ್ನು ಖಂಡಿಸ್ತೀವಿ. ಆದ್ರೆ ಅಲ್ಲಿ ನಡೆದಂತ ಯಾವುದೇ ರೀತಿಯ ನಮ್ಮ ಚಳುವಳಿಗಳಾಗಿರ್ಲಿ, ನಮ್ಮ ಯಾವುದೇ ಕಾರ್ಯಕ್ರಮ ಆಗ್ಲಿ, ಅದು ರಾಜಕೀಯ ಪ್ರೇರಿತ ಅಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದನ್ನು ವಿನಾಕಾರಣ ರಾಜಕೀಯ ಬಣ್ಣಕ್ಕೆ ತರಬೇಡಿ. ಇದು ದಲಿತರವಾದ ಒಂದು ಹೋರಾಟ, ದಲಿತರ ಸಮಸ್ಯೆಗಳಿಗೆ ನಿರಂತರವಾಗಿ ಇದು ಅಲೆ ಏನು ಎದ್ದಿದೆ, ಇದು ನಿರಂತರವಾಗಿ ನಡೆಯುತ್ತೆ. ಇದು ದೆಹಲಿ ತನಕ ತಲುಪುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಯಾಕಂದ್ರೆ ದೇಶವ್ಯಾಪ್ತಿ ದಲಿತರು ಇಷ್ಟು ವರ್ಷಗಳಿಂದ ಅವರು ದಮನಿತ ಒಳಗಾಗ್ತಾ ಬಂದಿದ್ದಾರೆ, ಅವರು ಇವತ್ತು ಎದ್ದಿದ್ದಾರೆ. ಅವ್ರ ಸಮಸ್ಯೆಗೆ ಪರಿಹಾರ. ಹಾಗಾದ್ರೆ ಈಗ ಸಹಪಂಕ್ತಿ ಭೋಜನ ಮಾಡೋದ್ರಿಂದ ನಿಮ್ಮ ಮೇಲೆ ನಡೀತಾ ಇರುವಂತ ಶೋಷಣೆಗಳು ಕಡಿಮೆ ಆಗುತ್ತೆ ಅಂತ ಹೇಳಿ ನೀವು ಹೇಳ್ತೀರಾ? ಖಂಡಿತ ಮೇಡಮ್, ಉತ್ತಮ ಪ್ರಶ್ನೆ ನೀವು ಹೇಳಿದ್ರಿ ಮೇಡಮ್. ನಾವು ಹೇಳ್ತೀವಿ ಇದೇ ಸಮಾನತೆಗಾಗಿ ನಾವು ಕೇಳ್ತಾ ಇದ್ದೀವಿ. ಸಮಾನತೆ ಅಂತ ಹೇಳಿದ್ರೆ ಇದು ಪ್ರಾರಂಭ ನಮ್ಮ ತಳಮಟ್ಟದಿಂದಲೇ ಆಗ್ಬೇಕು, ಸಮಾನತೆ ಮೇಲಿನ ಮಟ್ಟದಲ್ಲಿ ಕೂಡ ಇರಬೇಕು. ಎಲ್ಲ ನಾವು ಜೊತೆಯಲ್ಲಿ ಇದ್ದಾಗ ಇವರು ಹೇಳಿದ್ರು ನಾವಿಬ್ರು ಒಂದೇ ರೀತಿಯಲ್ಲಿ ಕುತ್ಕೊಂಡು ಊಟ ಮಾಡ್ಬೇಕು, ಆ ರೀತಿ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ಬೇಕಂತ ಹೇಳ್ತಾರೆ. ಒಂದೇ ಪಂಕ್ತಿಯಲ್ಲಿ ಊಟ ಮಾಡುವಾಗ ನಾವು ಅದ್ರ ಶ್ರೇಷ್ಠತೆಯನ್ನು ಕಾಣಬೇಕು. ನಾವು ಹಿರಿಯರು, ಸ್ವಾಮೀಜಿಗಳು, ಅವರೆಲ್ಲ ಬುದ್ಧಿಜೀವಿಗಳು, ಅವ್ರು ನಮಗೆ ಮಾರ್ಗದರ್ಶನಕ್ಕಾಗಬೇಕು. ಆಯ್ತು, ನನ್ನ ಜೊತೆ ಬನ್ನಿ, ನಮ್ಮ ಹತ್ರನೇ ಕುತ್ಕೊಂಡು ಊಟ ಮಾಡಿ. ನಾವು ಒಂದು ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಸಮಾನತೆಯನ್ನು ಕಾಯ್ದುಕೊಳ್ಳುವ ಯಾವುದೇ ರೀತಿ ಇದು ಮನುಷ್ಯ ನಿರ್ಮಿತ. ಯಾವುದು ಕಟ್ಟುಪಾಡುಗಳು, ನಮ್ಮ ಧರ್ಮ ಆಚರಣೆ ಮನುಷ್ಯ ನಿರ್ಮಿತ, ಎಲ್ಲಿಂದಲೂ ಬರಲಿಲ್ಲ. ನಿಜವಾಗಿ ನಾನು ಹೇಳ್ತೀನಿ, ನಾನು ವಿದ್ಯಾಭ್ಯಾಸದ ಕಲ್ತಿದ್ದನ್ನು ನೋಡಿದ್ರೆ ವೇದಗಳಲ್ಲಿ ಎಲ್ಲೇ ಇರ್ಲಿ ಅದು ಮನುಷ್ಯ ನಿರ್ಮಿತ. ಮನುಷ್ಯ ನಿರ್ಮಿತ ಆಗಿದ್ರೆ ಎಷ್ಟೋ ಸಂವಿಧಾನಗಳು, ಇವಾಗ ನಾವು ಅಂಬೇಡ್ಕರ್ನ ಗ್ರಂಥ ನೀವು ಹೇಳಿದ್ರಿ, ಪುಣ್ಯವಾದ ಒಂದು ಗ್ರಂಥ ಅಂತ, ಆ ಗ್ರಂಥಗಳನ್ನೇ ಅಮೆಂಡ್ಮೆಂಟ್ ಆಗ್ತಿದೆ ಈ ದೇಶದಲ್ಲಿ. ಹಾಗಿರ್ಬೇಕಾದ್ರೆ ಮಾನವ ನಿರ್ಮಿತ ಈ ಏನು ಒಂದು ರೀತಿ ಕಟ್ಟುಪಾಡುಗಳಿದೆ, ಅದನ್ನ ಯಾಕೆ ನಾವು ಮುರಿದು ಮಾನವೀಯತೆಗೆ ಬೆಲೆ ಕೊಡ್ಲಿಕ್ಕೆ ಆಗಲ್ಲ ಈ ದೇಶದಲ್ಲಿ. ಸಹಪಂಕ್ತಿ ಅಂತ ಹೇಳಿ ಯಾರ ಹತ್ರ ನೀವು ಬಯಸ್ತೀರಾ? ಬ್ರಾಹ್ಮಣರು ಮಾತ್ರ ಸಹಪಂಕ್ತಿ ಮಾಡ್ಬೇಕು ಅಂತ ಮೇಡಮ್, ಆ ಪಂಕ್ತಿಯಲ್ಲಿ ಯಾರೆಲ್ಲ ಇರ್ತಾರೆ, ಅದು ಬ್ರಾಹ್ಮಣ ಆಗಿರ್ಲಿ, ಮುಸಲ್ಮಾನ ಆಗಿರ್ಲಿ, ಕ್ರೈಸ್ತರ ಆಗಿರ್ಲಿ, ಯಾರೇ ಆಗಿರ್ಲಿ, ಆ ಪಂಕ್ತಿಯಲ್ಲಿ ಪ್ರತಿಯೊಬ್ಬ ಚಿಕ್ಕವನಿಂದ ಹಿಡಿದು ಮುಡ್ಡವನಾಗಿರ್ಲಿ, ನೀವು ಹೇಳಿದಾಗೆ ಅವರು ಒಂದು ಕನಿಷ್ಠ ಮಟ್ಟದಲ್ಲಿ ಅವ್ರು ಬಂದಲ್ಲಿ ಕೂತ್ಕೊಳ್ಳಿ, ಇಲ್ಲ ಗರಿಷ್ಠ ಮಟ್ಟದಲ್ಲಿ ಕೂತ್ಕೊಳ್ಳಿ, ಸಹಪಂಕ್ತಿಯಲ್ಲಿ ಕೊಡ್ಲಿ, ಎಲ್ರಿಗೂ ಒಂದು ಕೊಡ್ಲಿ. ಸಮಾನತೆ ನಾವು ಒಂದೇ ಹೇಳ್ತೀನಿ ಮೇಡಮ್, ಈ ಸಂದರ್ಭದಲ್ಲಿ ಸಮಾನತೆಯನ್ನು ಕಾಯ್ಲಿ. ನಾವು ನಮ್ಮ ಪ್ರಪಂಚದಲ್ಲಿ ಹೇಳ್ತೀವಿ ನಮ್ಮ ದೇಶ ಒಂದು ಯುವ ಸಂಪತ್ತನ್ನು ಹೊಂದಿರೋ ದೇಶ. ನಾವು ಯುವ ಸಂಪತ್ತಿಗೆ ಒಳ್ಳೆ ಸಂದೇಶ ಕೊಡ್ಬೇಕು. ಏನ್ ಹೇಳ್ತೀರಿ ಸರ್? ಒಳ್ಳೆ ಸಂದೇಶ ಕೊಡ್ಬೇಕು. ಒಳ್ಳೆ ಸಂದೇಶ ನಮ್ಮ ಇಲ್ಲಿಂದಲೇ ಪ್ರಾರಂಭ ಆಗಬೇಕು. ಸಮಾನತೆಯನ್ನು ಕಾಯ್ದುಕೊಳ್ಳುವ ಮುಖಾಂತರ ಈ ದೇಶದಲ್ಲಿ ಇನ್ನು ಮುಂದೆ ಬರುವುದು ಯುವ ಜನರು. ನಾವು ಏನು ಹಿಂದುಳಿದ ದೇಶ ಅಂತ ಹೇಳ್ತೀವಿ. ನನ್ಗೆ ಅನಿಸ್ತಾ ಇದೆ, ಒಂದು 20 ವರ್ಷಗಳ ನಂತರ ಇಂದಿನ ಜನಾಂಗ ಉಂಟಲ್ಲ, ಕರೆಕ್ಟ್ ಆಗಿದೆ. ಈ ಜಾತಿ ನಡುವಿನ ತಾರತಮ್ಯದ ವಿರುದ್ಧ, ದಲಿತರಿಗಾಗುವ ನೋವಿನ ವಿರುದ್ಧ ನನ್ನಂತಹ ಅನೇಕ ಯುವಕರೇ ಪ್ರತಿಭಟಿಸ್ತಾ ಇದ್ದೀವಿ. ನಿಮಗೆ ಆಗ್ತಾ ಇರೋದು ಅನ್ಯಾಯ ಹೌದು ಅಂತ, ಅನ್ಯಾಯ ಆದದ್ದು ಹೌದು ಅಂತ. ಆದ್ರೆ ನೀವು ಇದನ್ ಮಾಡಿ, ನೀವು ನಾಡಿದ್ದು ನಮ್ಮ ಕಾರ್ಯಕ್ರಮಕ್ಕೆ ಬನ್ನಿ, ಅಕ್ಟೋಬರ್ 23ರ ಕಾರ್ಯಕ್ರಮಕ್ಕೆ. ರಘುವೀರ್ ಅವರೇ, ನಿಮ್ಗೆ ಸ್ವಾಗತ. ನನಗೆ ತುಂಬಾ ಖುಷಿ. ಆದ್ರೆ ಒಂದು ನನಗೆ ಬೇಸರ ಸಂಗತಿ ಅಂತ ಹೇಳಿದ್ರೆ, ತಪ್ಪು ತಿಳ್ಕೊಳ್ಬೇಡಿ, ಇದನ್ನ ನಾನು ಹೇಳಲೇಬೇಕಾಗುತ್ತೆ. ನೀವು ಆಧಾರ ಕೇಳಿದ್ರೆ ಖಂಡಿತವಾಗಿ ನಾನು ಕೊಡ್ತೀನಿ. ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿದೆ, ನಾನು ಆಧಾರ ಕೊಡ್ತೀನಿ. ಉಡುಪಿ ಇನ್ನೊಂದು 2 ದಿವಸ ಮೊದಲು, ಅದು 9ನೇ ತಾರೀಕಿಂದ 7ನೇ ತಾರೀಕು ಪೋಸ್ಟ್ ಬಂದಿತ್ತು, ಚಕ್ರವರ್ತಿ ಸುಲಿಬೆಲೆ. ಇದನ್ನ ಹೇಳಲೇಬೇಕಾಗುತ್ತೆ ಸರ್, ಇಲ್ಲ ತಪ್ಪಾಗುತ್ತೆ. ನನ್ನ ಸಮಾಜದ ನೋವುಗಳನ್ನು ನಾನು ಇಲ್ಲಿ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಉಡುಪಿ ಇನ್ನು ಕೆಲವು ದಿನಗಳಲ್ಲಿ ಮಲಿನವಾಗ್ಲಿತ್ತಿದೆ, ಅದನ್ನ ನಾವು ಸ್ವಚ್ಛಗೊಳಿಸೋ ಕೆಲಸ ಮಾಡ್ಬೇಕಂತ ಹೇಳಿ ನಾವು ನಾವೆಲ್ಲರೂ ಒಂದೇ ಅಂತ ಹೇಳುವ ಒಂದು ಸಮಾಜ ಈ ರೀತಿಯ ಒಂದು ಮಾತುಗಳನ್ನ ಕೊಟ್ಟಾಗ ಎಲ್ಲೋ ಒಂದು ನನಗನ್ಸುತ್ತೆ ಇದು ಎಲ್ಲ ಒಂದು ನಮ್ಮ ಸಮಾಜನ ಒಡಿತಿರುವ ಒಂದು ದಾರಿ ಅಂತ ಹೇಳಿ. ತಪ್ಪಾಗಿ ಭಾವಿಸಬೇಡಿ. ಇದು ಯಾರೋ ಒಂದು ಚಿಕ್ಕ ಹುಡುಗನ ಹತ್ರ ಕೇಳಿದ್ರೆ ಹೇಳ್ತಾರೆ, ಇನ್ನು 2 ದಿವಸಗಳಲ್ಲಿ ನಡೀತಿರೋ ಅದು ದಲಿತರ ಸಮಾವೇಶ ಒಂದೇ. ಆ ಸಮಾವೇಶದಿಂದ ಮಲಿನವಾಗುತ್ತೆ ಅಂತ ಹೇಳಿದ್ರೆ ಅದರ ಬದಲು ನಾವು ಬರ್ತೀವಿ, ನಮ್ಮನ್ನ ಯಾಕೆ ಕರೀಲಿಲ್ಲ ಅಂತ ಒಂದು ಮಾತು ಕೇಳ್ತಿದ್ರೆ ನಮ್ಗೆ ಹೊಟ್ಟೆ ತುಂಬುತ್ತಿತ್ತು. ಆದ್ರೆ ಈ ರೀತಿಯ ಒಂದು ಮಾತುಗಳನ್ನು ಹೇಳಿದ್ರಿ, ಇದು ನಮ್ಮಲ್ಲೇ ಒಂದು ರೀತಿಯ ಒಂದು ವಿಭಜನೆಗೆ ಕಾರಣವಾಗಿದೆ ಅಂತ ಹೇಳಿಸ್ತೇ. ನನಗಿಷ್ಟ ಇಲ್ಲ. ನಮ್ಮ ದೇಶದಲ್ಲಿ ಎಲ್ಲರೂ ಒಟ್ಟಿಗೆ ಇರಬೇಕು. ನಾವು ಮುಸಲ್ಮಾನಿ, ಹಿಂದೂ, ಕ್ರಿಶ್ಚಿಯನ್, ದಲಿತರು, ಬ್ರಾಹ್ಮಣರು ಎಲ್ಲರೂ ಜೊತೆಯಾಗಿರ್ಬೇಕು, ಜೊತೆಯಲ್ಲಿ ಊಟ ಮಾಡ್ಬೇಕು, ಒಂದೇ ದೇಶ ಐಕ್ಯತೆಯಲ್ಲಿ ಇರ್ಬೇಕಂತ ನಾವು ಪಣ ತೊಟ್ಟಿದ್ದೀವಿ. ಆ ಸಂದರ್ಭದಲ್ಲಿ ಈ ರೀತಿಯ ಮಾತುಗಳು ಬಂದಾಗ ಶ್ರೀಕೃಷ್ಣ ಅವರೇ, ಕೊನೆಯದಾಗಿ ಇದ್ರ ಬಗ್ಗೆ ನೀವೇನ್ ಹೇಳಿಕೆ ಇಷ್ಟಪಡ್ತೀರಿ? ಈ ರೀತಿ ನಿಜಕ್ಕೂ ಇಂಡೈರೆಕ್ಟ್ ಆಗಿ ಟಾರ್ಗೆಟ್ ಮಾಡಿರುವಂತದ್ದು ದಲಿತ ಸಮಾವೇಶವನ್ನ ಉದ್ದೇಶಿಸಿ ಸೂಲಿಬೆಲೆ ಅವರು ಹೇಳಿರ್ಬೋದು ಅನ್ನೋಂಥದ್ದು ಆರೋಪ.
ಇದು ನಾನು ಹೇಳಿದ ಮಾತುಗಳು ಸ್ಪಷ್ಟವಾಗಿದೆ. ಯಾಕಂದ್ರೆ ಅದು ನಾನು ನಿಮ್ಗೆ ನನ್ನ ಹತ್ರ ಒಂದು ಆಧಾರ ಇದೆ. ಫೇಸ್ಬುಕ್ ಅಲ್ಲಿ ಅವ್ರು ಮಾಡಿದ ಸ್ಟೇಟ್ಮೆಂಟ್ ಇಷ್ಟೇ ಹೇಳಿದ್ದಾರೆ, ಉಡುಪಿ 2 ದಿನಗಳಲ್ಲಿ ಮಲಿನವಾಗ್ತಿದೆ ಅದು ಹೇಳಿದ್ದಾರೆ. ಯಾಕಂದ್ರೆ ಸರ್ ತಪ್ಪು ತಿಳ್ಕೊಳ್ಬೇಡಿ, ಅದು ಒಂದು ನೇರವಾಗಿ ಅವರು ನಡೀತಿರೋ ಕಾರ್ಯಕ್ರಮದ ಮೇಲೆ ಅವರಿಗೆ ಆ ರೀತಿ ಹೇಳುವುದಕ್ಕಿಂತ ಇನ್ನೇಂದ ಆ ಶುಭಾಶಯ ಹೇಳ್ತಿದ್ರೆ ಅದು ನಾವು ತೃಪ್ತಿ ಆಗ್ತಿದ್ವಿ. ನೀವೇನ್ ಹೇಳಿಕ್ಕೆ ಇಷ್ಟಪಡ್ತೀರಿ? ಮಲಿನಗೊಳ್ಳೋದು ಈಗ ವಿವೇಕಾನಂದರು ಒಂದು ಹಿಂದೂ ಸಾಂಪ್ರದಾಯಿಕ ಮನೆತನದ ದೇವರ ಕೋಣೆಯಲ್ಲಿ ಎಂತ ಆಲೋಚನೆಗಳು ಮಾಡಬೇಕು ಅಂತ ಒಂದು ಗ್ರಂಥ ಬರೆದಿದ್ದಾರೆ. ತುಂಬಾ ಚೆನ್ನಾಗಿದೆ. ಮನಸ್ಸುಗಳು ಮಲಿನಗೊಂಡರೆ ಅದ ಮಲಿನಗೊಂಡ ಮನಸ್ಸುಗಳು ಪ್ರವೇಶ ಆದ್ರೆ ಅದು ದಲಿತರಲ್ಲ. ಕಾರ್ಯಕ್ರಮದಲ್ಲಿ ನಾನು ಕೇಳಲಿಕ್ಕೆ ಹೊರಟಿರುವಂತದ್ದು ಕನಕನ ನಡೆ ಕಾರ್ಯಕ್ರಮದ ಮುಖಾಂತರ ನೀವು ಮನಸ್ಸುಗಳನ್ನ ಕ್ಲೀನ್ ಮಾಡ್ಲಿಕ್ಕೆ ಹೊರಟಿದ್ದೀರಾ. ಮನಸ್ಸುಗಳನ್ನ ಕ್ಲೀನ್ ಮಾಡ್ಲಿಕ್ಕೆ ಹೊರಟದ್ದು ಅಂತಲ್ಲ, ಅದು ಕೌಂಟರ್ ಆಗಿ ಮಾಡ್ತಾ ಇರುವಂತಹ ಕಾರ್ಯಕ್ರಮ ಸ್ಪಷ್ಟವಾಗಲ್ಲ. ನಾನು ಚಕ್ರವರ್ತಿ ಸೂಲಿಬೆಲೆಯವರ ಹತ್ರನೇ ಕೇಳಬೇಕು ಯಾಕೆ ಹಾಕಿದ್ದಾರೆ ಅಂತ. ಆದ್ರೆ ನಾನು ಹೇಳ್ತಿರೋ ನಿಜವಾಗ್ಲೂ ಅದೊಂದು ಅವತ್ತು ನೀವು ಹೇಳಿದ ಮಾತು ನಿಜ. ಯಾಕಂತ ಹೇಳಿದ್ರೆ ಯಾರೋ ಒಬ್ರು ಹಾಕಿದ ಒಂದು ಸ್ಟೇಟ್ಮೆಂಟ್ ಅನ್ನು ನಾವು ಇನ್ನೊಬ್ಬರ ಹತ್ರ ಕೇಳಿದ್ರೆ ಅದಕ್ಕೆ ಸ್ಪಷ್ಟತೆ ಇರುವುದಿಲ್ಲ. ಅವು ಚಕ್ರವರ್ತಿ ಸೂಲಿಬೆಲೆಯವರು ಅಲ್ಲ, ನಾವು ಅವರಿಗಿಂತ ಅಷ್ಟು ದೊಡ್ಡ ನಾಯಕರಾಗಿ ಇರ್ಲಿಕ್ಕಿಲ್ಲ. ಆದ್ರೆ ನಮ್ಮ ಜನಗಳ ನೋವು ಗೊತ್ತಿದೆ. ಆ ವಿಚಾರದಲ್ಲಿ ಹೇಳೋದು ಅವ್ರ ಹತ್ರನೇ ನಾವು ಒಂದು ಮಾತು ಕೇಳಿಕ್ ಇಷ್ಟಪಡ್ತೀವಿ. ಯಾಕಂದ್ರೆ ಅವ್ರು ಹಾಕಿರೋ ಸ್ಟೇಟ್ಮೆಂಟ್ ಅನ್ನ ನಾನು ನಿಮ್ಮ ಹತ್ರ ಕೇಳಕ್ ಅದು ತಪ್ಪಾಗುತ್ತೆ. ಆದ್ರೆ ಒಂದು ಭಾವನೆಯಲ್ಲಿ ಭಾವನಾತ್ಮಕವಾಗಿ ಮಾತಾಡ್ತಿದ್ದೆ. ಅಲ್ಲ, ಭಾವನಾತ್ಮಕವಾಗಿ ಹೇಳೋದಿದ್ರೆ ಚಕ್ರವರ್ತಿ ಸೂಲಿಬೆಲೆ ವೈಯಕ್ತಿಕವಾಗಿ ಹಾಗಿಲ್ಲ. ನಾನು ಅವರ ಜೊತೆ 16 ದಿನ ಅಲ್ಲ, ಎಷ್ಟೋ ತಿಂಗಳುಗಳನ್ನ ಜೊತೆಯಾಗಿ ಕಳೆದವನು. ದಲಿತರ ವಿರುದ್ಧ ಅವರ ಅನ್ನುವಂತ ಕಾರ್ಯಕ್ರಮ ಯಾವುದೇ ಮನಸ್ಸುಗಳನ್ನ ಸ್ವಚ್ಛಗೊಳಿಸುವಂತದ್ದು ಅಲ್ಲ, ಯಾವುದೇ ದಲಿತರ ನಡೆಯನ್ನು ಮನಸ್ಸುಗಳನ್ನು ಅಂದ್ರೆ ದಲಿತರದ್ದಲ್ಲ. ಈ ಎಡಬಿಡಂಗಿಗಳು ದಿನೇಶ್ ಅಮೀನ್ ಮುಟ್ಟು ಬಂದಿದ್ದಾರಲ್ಲ, ಆ ಮುಖ್ಯಮಂತ್ರಿಯ ಮಾಧ್ಯಮ ಸಲಹೆ ಸ್ವಾಮಿ ವಿವೇಕಾನಂದರನ್ನು ಈ ದೇಶದ ಸಂತರ ಕುರಿತು ಬಾಯಿಗೆ ಬಂದಂತೆ ಪತ್ರಿಕೆಯಲ್ಲಿ ಬರದಂತ ಬಂದಿದಾರಲ್ಲ, ಈ ಮಲಿನ ಮನಸ್ಸು. ಸರಿ, ದಯವಿಟ್ಟು ಹೇಳ್ತೀನಿ, ಗೌರಿ ಲಂಕೇಶ್ ಬರೀತಾರಲ್ಲ ಸರ್, ನಾವೊಂದು ಹೇಳ್ತೀನಿ, ಇದಕ್ಕಾಗಿ ನೀವು ಅವರನ್ನು ಸ್ಪಷ್ಟವಾಗಿ ಗುರಿ ಇಟ್ಟು ಬೇಕಿದ್ರೆ ಕಾರ್ಯಕ್ರಮ ಮಾಡಿ. ಯಾರು ಎಡರಂಗದವರಿದ್ದಾರೆ, ಬಲರಂಗದವರಿದ್ದಾರೆ, ನೇರವಾದ ರಂಗ ಯಾವ ರಂಗದವರಿರ್ಲಿ ಅವರನ್ನು ನೇರವಾಗಿ ಇಟ್ಟು ಮಾಡಿ. ಆದ್ರೆ ನಾವು ದಲಿತರ ಸಮಸ್ಯೆಗಳನ್ನು ಬಿಟ್ಟು ಚೆಲ್ಲಾಟ ಆಡಬೇಡಿ. ಅವರಿಗೆ ನೋಡಿ ಸರ್, ನಾನು ಒಂದೇ ಹೇಳುದು, ಚೆಲ್ಲಾಟ ಅಂತ ಹೇಳಲಿಕ್ಕೆ ಇಷ್ಟಪಡುದಿಲ್ಲ. ಅದಕ್ಕಿಂತ ಮೊದಲು ಅವರ ಸಮಸ್ಯೆಗಳಿಗೆ ಒಂದು ಕೀಳಾಗಿ ನೋಡಬೇಡಿ. ಯಾಕಂದ್ರೆ ದಲಿತರು ನಾವು ಖಂಡಿತವಾಗ್ಲೂ ನಾಡ್ದು ಅಕ್ಟೋಬರ್ 23ರ ಕಾರ್ಯಕ್ರಮ, ನಿಮ್ಮ ಕಾರ್ಯಕ್ರಮದ ವಿರುದ್ಧ ದನಿ ಖಂಡಿತ ಆಗಲ್ಲ ಅಂತ ಹೇಳಿ ಕಾರಣ ಆಗುತ್ತೆ ಅಷ್ಟೇ ನಾನು ಹೇಳೋದು. ಸಮಯ ಆಯ್ತು. ತುಂಬಾ ಧನ್ಯವಾದ ಇಬ್ಬರಿಗೆ ಕೂಡ. ಶ್ರೀಕೃಷ್ಣ ಉಪಾಧ್ಯಾಯ ಅವರಿಗೆ ಕೂಡ ಕಾರ್ಯಕ್ರಮದ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ರಘುವೀರ್ ಸುಟರ್ಪೇಟೆ ಅವರಿಗೆ ಕೂಡ ಧನ್ಯವಾದ, ಅಶೋಕ್ ಕೊಂಚಾಡಿ ಅವರಿಗೆ ಕೂಡ ಧನ್ಯವಾದ, ಅದೇ ರೀತಿ ದಿನಕರ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ರು, ಅವರಿಗೆ ಕೂಡ ಕಾರ್ಯಕ್ರಮದ ಕಡೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಚರ್ಚೆನ ಮುಂದಿನ ವೇದಿಕೆಯಲ್ಲಿ ನಾವು ಖಂಡಿತ ಮುಂದುವರಿಸೋಣ. ಆದರೆ ಕೊನೆಯದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡೋದು ಇಷ್ಟೇ ಸ್ನೇಹಿತರೆ, ಏನಂತ ಹೇಳಿದ್ರೆ ಮುಖ್ಯವಾಗಿ ಚಲೋ ಉಡುಪಿ ನಡೀತು. ಇದರಲ್ಲಿ ದಲಿತರು ಅವರ ನೋವುಗಳನ್ನ ಹಂಚ್ಕೊಂಡ್ರು. ಈಗ ಕನಕನ ನಡೆ ಅನ್ನುವಂಥ ಕಾರ್ಯಕ್ರಮ ಕೂಡ ಬರ್ತಾ ಇದೆ. ಇದರ ನಿಜ ಉದ್ದೇಶ ಖಂಡಿತವಾಗಿ ಒಳ್ಳೆಯದೇ ಆಗಿರಲಿ, ಇದರ ಆಶಯ ಒಳ್ಳೆಯದೇ ಆಗಿರಲಿ, ಯಾವುದೇ ರೀತಿಯ ರಾಜಕೀಯ ಜಾತಿ ಬಣ್ಣಗಳು ಇರದೇ ಇರಲಿ ಅನ್ನೋಂಥ ಆಶಯ ಕೂಡ ಈ ಕಾರ್ಯಕ್ರಮದಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪೆ, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್.